MSMEಯ ಇವತ್ತಿನ ಈ ಮಾಹಿತಿ ಕಾರ್ಯಾಗಾರವನ್ನು ನಡೆಸಿಕೊಡಲಿಕ್ಕಿರುವವರು ನಮ್ಮ ಜೊತೆಗೆ CASS ನಾಯಕ್ ಅಂತಲೇ ಇವರು ಹೆಸರುವಾಸಿಯಾದವರು. ಸಾಸ್ತಾನ ಶಾಂತರಾಮ ನಾಯಕ್ ಅಂತ ಇವರ ಹೆಸರು. ಇವರ ಹುಟ್ಟೂರು ಉಡುಪಿ ಜಿಲ್ಲೆ ಸಾಸ್ತಾನದವರು. CA ವ್ಯಾಸಂಗ ಮಾಡಿ ಮುಂಬಯಿಯಲ್ಲಿ ಈ ವ್ಯಾಸಂಗವನ್ನು ಮಾಡಿದವರು. ಪ್ರಸ್ತುತ ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನು ಹೊಂದಿದ್ದಾರೆ. ಶ್ರೀ SS ನಾಯಕ್ ಇವರು ಕಳೆದ 3 ದಶಕಗಳಿಂದ ಮಂಗಳೂರಿನಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಪ್ರಖ್ಯಾತಿ ಪಡ್ಕೊಂಡಿದ್ದಾರೆ ಮತ್ತು ಉಡುಪಿ ಹಾಗೂ ಬೆಂಗಳೂರಿನಲ್ಲಿ ಸಹವರ್ತಿಗಳನ್ನು ಕೂಡ ಹೊಂದಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಂದಾಪುರದ ಬಂಡರ್ಕಾರ್ಸ್ ಕಾಲೇಜಿನಲ್ಲಿ BCom ಪದವಿ ಪಡೆದು ತಮ್ಮ CA ಆರ್ಟಿಕಲ್ಶಿಪ್ಪನ್ನು ಮುಂಬೈನ CL ಅಗರ್ವಾಲ್ ಆ್ಯಂಡ್ ಕೋನಲ್ಲಿ ಮತ್ತು ಬಾಂಬೆ ವಿಶ್ವವಿದ್ಯಾನಿಲಯದಿಂದ LLB ಪೂರ್ಣಗೊಳಿಸಿದ್ದಾರೆ. ನಿರಂತರವಾಗಿ ರ್ಯಾಂಕ್ಗಳ ಸುರಿಮಳೆಗೆಯುತ್ತಿರುವ ನಮ್ಮೆಲ್ಲರ ಗೊತ್ತಿರುವಂತಹ ಮಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ನ ಸಂಸ್ಥಾಪಕರು ಕೂಡ ಹೌದಿವರು. ಅನೇಕ ದೇಶಗಳಿಗೆ ತಮ್ಮ ವೃತ್ತಿಪರ ನಿಯೋಜನೆಗಾಗಿ ಸಿಂಗಾಪುರ, ಮಲೇಷ್ಯಾ, ದುಬೈ, ಮಸ್ಕತ್, ಪ್ಯಾರಿಸ್, ಶ್ರೀಲಂಕಾ, ಬಹ್ರೈನ್, ಚೀನಾ, USA, ಜರ್ಮನಿ, ನೆದರ್ಲ್ಯಾಂಡ್ಸ್, ಟರ್ಕಿ, ಸ್ವಿಟ್ಜರ್ಲ್ಯಾಂಡ್ ಇತ್ಯಾದಿ ದೇಶಗಳಿಗೆ ಇವರು ಭೇಟಿ ನೀಡಿ ಅಲ್ಲಿ ವಿಚಾರ ಸಂಕಿರಣಗಳನ್ನು ನಡೆಸಿಕೊಟ್ಟವರು. ವಿಶೇಷವಾಗಿ ಇವರು ಹವ್ಯಾಸಗಳಲ್ಲಿ ನಾಣ್ಣುಡಿಗಳು ಮತ್ತು ಪ್ರೇರಕ ಉಲ್ಲೇಖಗಳನ್ನು ಬರೆಯುವುದು ಇವರ ಹವ್ಯಾಸ. ಹಾಗಾಗಿ ಇವರು ಒಟ್ಟು 3 ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ವರ್ಡ್ಸ್ ಆಫ್ ದ ವೈಸ್, ಮೋರ್ ವರ್ಡ್ಸ್ ಆಫ್ ದ ವೈಸ್ ಮತ್ತು ವೈಸ್ ವರ್ಡ್ಸ್ ಆಫ್ ದ ವೈಸ್. ಈ ಪುಸ್ತಕಗಳಲ್ಲಿ ಜೀವನ ಶೈಲಿ ಹಾಗೂ ಉದ್ಯಮ ಪ್ರೇರಣೆಯ ಸುಮಾರು 900 ನುಡಿಮುತ್ತುಗಳನ್ನು ಒಳಗೊಂಡಿರುವಂಥ ವಿಶೇಷ ಪುಸ್ತಕ ಆಗಿದೆ. ಭಾರತ ಮತ್ತು ವಿದೇಶದಲ್ಲಿ ICAIಗೆ ಅತಿಥಿ ಉಪನ್ಯಾಸಕರಾಗಿದ್ದಾರೆ ಮತ್ತು ಪ್ರಧಾನ ಆರ್ಥಿಕ ಸಂಸ್ಥೆಗಳು, ವಿವಿಧ ಬ್ಯಾಂಕ್ಗಳು ಮತ್ತು MSME ವೇದಿಕೆಗಳಿಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡನೆ ಮಾಡಿದ್ದಾರೆ. ಇವರು ಭಾರತ ಮತ್ತು ವಿದೇಶಗಳಲ್ಲಿ ಉದ್ಯಮಗಳನ್ನು ಸ್ಥಾಪಿಸಲು ಸಾವಿರಾರು ಉದ್ಯಮಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಅಮೆರಿಕದಲ್ಲಿ ನಡೆದಂತಹ ಅಕ್ಕ ಸಮ್ಮೇಳನದಲ್ಲಿ ಹಾಗೂ ವಾಷಿಂಗ್ಟನ್ DCಯ ಚಿನ್ಮಯ ಮಿಷನ್ನಲ್ಲಿ ಜೀವನದಲ್ಲಿ ಹಾಸ್ಯದ ಪಾತ್ರ ಎಂಬ ವಿಷಯದಲ್ಲಿ ಕೂಡ ವಿಶೇಷವಾಗಿ ಇವರು ಕಾರ್ಯಕ್ರಮವನ್ನು ನೀಡಿರುವಂಥದ್ದು. SIRC ಆಫ್ ICAI 22-23 ಈ ಅವಧಿಯಲ್ಲಿ MSME ಮತ್ತು ಸ್ಟಾರ್ಟ್ಅಪ್ ಕಮಿಟಿಯ ದಕ್ಷಿಣ ಭಾರತ ಪ್ರಾಂತ್ಯದ ಅಪ್ಡೇಟ್ ಸದಸ್ಯರಾಗಿ ಜನಪ್ರಿಯರಾಗಿದ್ದಾರೆ. ಇವರ ನೇತೃತ್ವದಲ್ಲಿ ಕಾನ್ಕ್ಲೇವ್ ನಿರ್ದೇಶಕನಾಗಿ ಮುಂಬೈ, ಚೆನ್ನೈ ಹಾಗೂ ಕರ್ನಾಟಕದಾದ್ಯಂತ ಸುಮಾರು 13 MSME ಸಮಾವೇಶಗಳನ್ನು ಇವರು ಆಯೋಜಿಸಿದ್ದಾರೆ. ಪ್ರಸ್ತುತ ಮಂಗಳೂರಿನಲ್ಲಿ ಸೆಪ್ಟೆಂಬರ್ 20ರಂದು ನಡೆಯಲಿರುವ ಈ ಒಂದು ಸಮಾವೇಶದ ಪೂರ್ವಭಾವಿಯಾಗಿ ಇವತ್ತು ಪುತ್ತೂರಿನಲ್ಲಿ ಈ ಒಂದು MSME ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಸರ್, ವೆಲ್ಕಮ್. ವಾಣಿಜ್ಯ ಹಾಗೂ ಕೈಗಾರಿಕಾ ಸಂಸ್ಥೆ ಅದರ ಅಧ್ಯಕ್ಷರಾದ ವಾಮನ್ ಪೈ ಅವರೇ, ನಿಯೋಜಿತ ಅಧ್ಯಕ್ಷರಾದ ರವಿಕೃಷ್ಣ ಅವರೇ, ಹಾಗೂ ನಮ್ಮ ಈ ಒಂದು MSME ಕಾನ್ಕ್ಲೇವ್ನ ಸುದ್ದಿಯನ್ನು ಮಾಡಲಿರುವ ಸುದ್ದಿ ಬಿಡುಗಡೆಯ ಶಿವಾನಂದ್ ಅವರೇ, ಡಾಕ್ಟರ್ ಶಿವಾನಂದ್ ಅವರೇ, ಹಾಗೂ ಅವರ ಸುಪುತ್ರಿ ಸಿಂಚನ ಅವರೇ, ಹಾಗೂ ನಮ್ಮ ರೋಟರಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್ ಇದರ ಅಧ್ಯಕ್ಷರಾದ ಹಾಗೂ ಸುದ್ದಿ ಬಿಡುಗಡೆಯ ಮಂಗಳೂರಿನ ಇನ್ಚಾರ್ಜ್ ಭಾಸ್ಕರ್ ರೈ ಕಟ್ಟ ಅವರೇ, ಹಾಗೂ ನಮ್ಮ ಟ್ರೆಸರರ್ ಹಾಗೂ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ರಾಜೇಶ್ ಸೀತಾರಾಮ್ ಅವರೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಉದ್ಯಮಿಗಳೇ ಹಾಗೂ ಬಡ್ಡಿಂಗ್ ಎಂಟ್ರಪ್ರನರ್ ಯಾರಿದ್ದಾರಾ ಇಲ್ಲಿ, ಬಡ್ಡಿಂಗ್ ಎಂಟ್ರಪ್ರನರ್ಸ್ನವರೇ, ಬಹಳ ಸಂತೋಷದ ವಿಷಯ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ನಾವು ಹೇಳ್ತೇವೆ, ನಾವು ಆರ್ಥಿಕತೆ ನಮ್ಮದು ಬಹಳ ಎಲ್ಲರಿಗೂ ಗೊತ್ತಿದ್ದ ವಿಷಯ, ಇದು ಯಾವುದೇ ಇದರಲ್ಲ. 2014ನಲ್ಲಿ ವಿ ಆರ್ ಇನ್ ಫ್ರೆಜೈಲ್ 5. ಈಗ ನಾವು ವಿಶ್ವದ 4ನೇ ದೊಡ್ಡ ಆರ್ಥಿಕತೆ. ಮುಂಚೆ ಒಂದು ಗಾದೆ ಇತ್ತು, ಏನಂದ್ರೆ ಅಮೇರಿಕ ಸೀನಿದ್ರೆ ಇಡೀ ಜಗತ್ತು ಕೆಮ್ಮು ಅಥವಾ ಶೀತ ಆಗ್ತದಂತೆ. ಈಗ ಅಮೇರಿಕದ ಪ್ರೆಸಿಡೆಂಟ್ 4 ಸಾರಿ ಫೋನ್ ಮಾಡಿದ್ರು ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಫೋನ್ ಎತ್ತುವುದಿಲ್ಲ, ಅಂತ ಪರಿಸ್ಥಿತಿ ಅಮೇರಿಕಕ್ಕೆ ಬಂದಿದೆ. ಅಂದರೆ ಇದರ ಅರ್ಥ ಏನು, ಅಹಂಕಾರ ಅಂತಲ್ಲ. ನಮ್ಮ ದೇಶದಲ್ಲಿ ಆರ್ಥಿಕತೆ ಸದೃಢವಾಗಿದೆ. ಯಾಕಂತ ಹೇಳಿದರೆ ಕೇವಲ ನಾವು ಅರ್ಬನ್ ಏರಿಯಾದಲ್ಲ, ರೂರಲ್ ಏರಿಯಾದಲ್ಲಿ ಕೂಡ ಆರ್ಥಿಕತೆ ಅಷ್ಟೇ ಸದೃಢವಾಗಿದೆ. ಈಗ ನೀವು ಪುತ್ತೂರು ಇರ್ಬೋದು, ಸುಳ್ಯ ಇರ್ಬೋದು, ಸುತ್ತಮುತ್ತಲ ಪ್ರದೇಶ ನೋಡ್ಬೋದು.
ಸರಕಾರದ ಯಾವುದೇ ಸಹಕಾರ ಇಲ್ಲದೆ, ಅದು ರಾಜ್ಯ ಸರ್ಕಾರ ಹೆಚ್ಚಾಗಿ ನಾವು ಹೇಳುದು, ಯಾಕಂದರೆ ಡೇ ಟು ಡೇ ನಮಗೆ ಎಲ್ಲ ಇದು ಮಾಡೋದು ರಾಜ್ಯ ಸರ್ಕಾರ, ನಾವು ಆ ಸರ್ಕಾರ ಈ ಸರ್ಕಾರ ಹೇಳುವುದಿಲ್ಲ. ಇಲ್ಲದೆ ಇಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಎಂಟರ್ಪ್ರಿನರ್ಸ್ ಇದ್ದಾರೆ, ಎಲ್ಲ ಅವರವರ ಒಂದು ಸ್ವತಃ ಒಂದು ಏನು ಹೇಳ್ತಾರೆ ಸೆಲ್ಫ್ ಕೆಪಾಸಿಟಿಯಲ್ಲಿ. ಅದಕ್ಕೆ ಇಲ್ಲಿ ಒಂದು ಉತ್ತಮ ವಿಷಯ ಏನಂತ ಹೇಳಿದ್ರೆ ಬ್ಯಾಂಕುಗಳ ಸಹಕಾರ ಇಲ್ಲಿ ಒಳ್ಳೆ ಉಂಟು. ಬ್ಯಾಂಕ್ಗಳು ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಪ್ರೈವೇಟ್ ಬ್ಯಾಂಕ್ ಇರ್ಬೋದು, ನ್ಯೂ ಜನ್ರೇಷನ್ ಇರ್ಬೋದು, ಓಲ್ಡ್ ಜನ್ರೇಷನ್ ಇರ್ಬೋದು, ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಎಲ್ಲವೂ ಸಹಕಾರ ಉಂಟು. KSFCಯಲ್ಲಿ ತುಂಬ ಸ್ಕೀಮ್ ಉಂಟು. ಆದರೆ ಆ ಸ್ಕೀಮ್ ತಗೊಳ್ಳಿಕ್ಕೆ ಯಾವುದೆಲ್ಲ ಸ್ಕೀಮ್ ಮಾಡಬೇಕಂತ ಅದಕ್ಕೊಂದು ಸ್ಕೀಮ್ ಮಾಡಬೇಕು, ಅದೊಂದು ಪ್ರಾಬ್ಲಮ್ ಉಂಟು. ಇಲ್ಲದಿದ್ದರೆ KSFCಯಲ್ಲಿ ಕೂಡ ಒಳ್ಳೊಳ್ಳೆ ಸ್ಕೀಮ್ ಉಂಟು. ಬಟ್ ಅದು ಎಲ್ಲ ನಿಮಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ, ನಾವು ಹೇಳಿ ಪ್ರಯೋಜನ ಇಲ್ಲ. ಸೊ ಯಾಕಂದ್ರೆ 4% ಬಡ್ಡಿಯಲ್ಲಿ ಸಾಲ ಕೊಡ್ತೇವೆ ಹೇಳ್ತೇವೆ, ಅದು 4% ಬಡ್ಡಿ ಸಾಲಕ್ಕೆ ಎಷ್ಟು % ನಾವು ಕೊಡಬೇಕು, ಅದು ಕೂಡ ಒಂದು ಪ್ರಾಬ್ಲಮ್. ಅಂಥದ್ದೆಲ್ಲ ಪರಿಸ್ಥಿತಿ ಉಂಟು. ಬಟ್ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಆಗಲಿ, ನಮ್ಮ ಓಲ್ಡ್ ಜನ್ರೇಷನ್, ನ್ಯೂ ಜನ್ರೇಷನ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಾಗಲಿ ಈ ಪರಿಸ್ಥಿತಿ ಇಲ್ಲ. ಮತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ MSME ಇಕೋಸಿಸ್ಟಮ್ ಜಗತ್ತಿನ ಯಾವ ದೇಶಕ್ಕೆ ಕಂಪೇರ್ ಮಾಡಿದ್ರು ನಮ್ಮ MSME ಇಕೋಸಿಸ್ಟಮ್ ಇಸ್ ದ ಬೆಸ್ಟ್ ಇಕೋಸಿಸ್ಟಮ್ ಇನ್ ದ ವರ್ಲ್ಡ್ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದರೆ ಏನು ಖಾತರಿ ಭದ್ರತೆ ಇಲ್ಲದೆ 10 ಕೋಟಿವರೆಗೆ ಸಾಲ ಕೊಡ್ತಾರಂದ್ರೆ ಸಾಧ್ಯ ಉಂಟಾ? ನೀವೀಗ ಕ್ವಶನ್ ಕೇಳ್ಬೋದು, ನನಗೆ ಬೇಕು ಮಾರೆ ಕೊಡ್ತೀರಾ ಅಂತ. ಪ್ರತಿಯೊಬ್ಬರಿಗೂ ಕೊಡ್ತಾರೆ, ಬಟ್ ಅದಕ್ಕೆ ಮಾನದಂಡ ಉಂಟು. ಮಾನದಂಡ ಬೇಕಲ್ಲ. ಈಗ ನೆಂಟಸ್ಟಿಕೆ ಮಾಡುವಾಗ ಕೂಡ ಒಂದು ಜಾತಕ ಮೇಳ ಅಂತ ಮಾಡ್ತಾರೆ, ಪ್ರತಿಯೊಂದಕ್ಕೊಂದು ಮಾನದಂಡ ಅಂತ ಇರ್ತದೆ. ಮಾನದಂಡ ಇದ್ದರೆ 10 ಕೋಟಿಯವರೆಗೆ ವಿದೌಟ್ ಕೊಲಾಟ್ರಲ್ ಸಾಲ ಕೊಡುವ ಒಂದು ಸೌಲಭ್ಯ ಇದ್ದರೆ ಅದು ನಮ್ಮ ಭಾರತದಲ್ಲಿ ಮಾತ್ರ. ಸ್ಟಾರ್ಟಪ್ಗಳಿಗೆ ಅವರಿಗೆ ನಿಜವಾಗಿ ಅದು ಕನ್ವಿನ್ಸ್ ಆದರೆ 20 ಕೋಟಿವರೆಗೆ ವಿದೌಟ್ ಕೊಲಾಟ್ರಲ್ ಸಾಲ ಕೊಡುವ ಸ್ಕೀಮ್ ಕೂಡ ನಮ್ಮ ದೇಶದಲ್ಲಿ ಉಂಟು. ಅಂದರೆ ನಮ್ಮ ಸ್ಟಾರ್ಟಪ್ ಇಕೋಸಿಸ್ಟಮ್ ಇರ್ಬೋದು, MSME ಇಕೋಸಿಸ್ಟಮ್ ಇರ್ಬೋದು, ನಮ್ಮ ಬ್ಯಾಂಕಿಂಗ್ ಇಕೋಸಿಸ್ಟಮ್ ಇರ್ಬೋದು, ನಮ್ಮ ಟ್ಯಾಕ್ಸ್ ಇಕೋಸಿಸ್ಟಮ್, ಆಲ್ ಆರ್ ಕಂಡ್ಯೂಸಿವ್ ಫಾರ್ ದಿ ಸೆಟ್ಟಿಂಗ್ ಅಪ್ ಆಫ್ ನ್ಯೂ ಎಂಟರ್ಪ್ರೈಸಸ್ ಆಸ್ ವೆಲ್ ಆಸ್ ದೋಸ್ ಹೂ ಆರ್ ಆಲ್ರೆಡಿ ಹ್ಯಾವಿಂಗ್ ಎಂಟರ್ಪ್ರೈಸಸ್ ದೇ ಕ್ಯಾನ್ ಸ್ಕೇಲ್ ಅಪ್. ಈಗಾಗಲೇ ನೀವು ನೋಡಿರ್ಬೋದು 12 ಲಕ್ಷದವರೆಗೆ ಮೊನ್ನೆ ಬಜೆಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಕಂಪ್ಲೀಟ್ ವಿನಾಯಿತಿ ಅಪ್ ಟು 12 lakhs ಇನ್ಕಮ್ ಇರುವವರೆಗೆ, ಅಂದರೆ ತಿಂಗಳಿಗೆ 1 ಲಕ್ಷ ಇನ್ಕಮ್ ಇದ್ರೆ ಕೂಡ 1 ಪೈಸಾ ಟ್ಯಾಕ್ಸ್ ಕಟ್ಟುವ ಅಗತ್ಯ ಇಲ್ಲ. ಅಂದರೆ ಎಲ್ಲಿಯಾದರೂ ಸಾಧ್ಯ ಉಂಟಾ? ನೀವು ನೋಡಿರ್ಬೋದು ಯುರೋಪಿಯನ್ ದೇಶದಲ್ಲಿ ಹೋದರೆ ವೇಟರ್ ಹೋಟೆಲ್ನಲ್ಲಿ ಅವರಿಗೆ ಸಂಬಳ ಸಿಕ್ಕಿದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ ಮಾಡಿ ಅವರಿಗೆ ಸಂಬಳ ಕೊಡ್ತಾರೆ. ನಾವು ಹೇಳ್ತೇವೆ ಏನು ಮಾರೋ ಟ್ಯಾಕ್ಸ್ ನಮ್ಮಲ್ಲಿ ಕಂಡಪಟ್ಟೆ. ಯಾರು ಹೇಳುದು? ಟ್ಯಾಕ್ಸ್ ಕಟ್ಟದವರೆಲ್ಲ ತಾಪತ್ರೆ ಹೇಳುದು, ದೂರುದು. 12 ಲಕ್ಷ ಇನ್ಕಮ್ ವರೆಗೆ ಇದೆ, 1 ಪೈಸಾ ನೀವು ಟ್ಯಾಕ್ಸ್ ಕಟ್ಟುವ ಅಗತ್ಯ ಇಲ್ಲ. ಎಗ್ರಿಕಲ್ಚರಲ್ ಇನ್ಕಮ್ 1 ಪೈಸಾ ಟ್ಯಾಕ್ಸ್ ಕಟ್ಟುವ ಅಗತ್ಯ ಇಲ್ಲ. ಎಗ್ರಿಕಲ್ಚರಲ್ ಇನ್ಕಮ್ ಇದ್ದು ಅದರೊಟ್ಟಿಗೆ ಬೇರೆ ಇನ್ಕಮ್ ಇದ್ರೆ ಆ ಇನ್ಕಮಿಗೆ ಇದನ್ನು ಸೇರಿಸಿ ಸ್ವಲ್ಪ ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡ್ತಾರೆ ಅಷ್ಟೇ. ಬಟ್ ಎಗ್ರಿಕಲ್ಚರಲ್ ಇನ್ಕಮ್ ಆ್ಯಸ್ ಇಟ್ ಈಸ್, ನೀವು ಎಷ್ಟು 100 ಕೋಟಿ ಇದ್ದರೂ ಅದಕ್ಕೆ ನಿಮಗೆ ಟ್ಯಾಕ್ಸ್ ಇಲ್ಲ. ಯಾವ ದೇಶದಲ್ಲಿ ಪ್ರಯೋಜನ ಉಂಟು? GST ನಾನು ಹೇಳ್ಬೇಕಂತಿಲ್ಲ, ಎಲ್ಲರಿಗೆ ಗೊತ್ತುಂಟು, ಎಲ್ಲರ ಬಾಯಲ್ಲಿ ಈಗ GST ಬಂದಿದೆ. ಮೊನ್ನೆ ನೋಡಿ ಅನೌನ್ಸ್ ಮಾಡಿದ್ದಾರೆ. ಹೆಚ್ಚಿನ ಐಟಮ್ಗಳಿಗೆಲ್ಲ GST ಇಲ್ಲ ಈಗ. ಮತ್ತೆ 12% ಇದ್ದದ್ದು ತುಂಬ ವಸ್ತುಗಳನ್ನು 5% ತಂದಿದ್ದಾರೆ, 18% ಇದ್ದದ್ದು 5% ತಂದಿದ್ದಾರೆ, 28% ಇದ್ದದ್ದು ಕೂಡ ನೀವು 18% ಇದ್ದಾರೆ. ಸಿಮೆಂಟಿಗೆಲ್ಲ ಈಗ ಮನೆ ಕಟ್ಟುವವರಿಗೆ ಸುಗ್ಗಿ, ಬಟ್ ಕೆಂಪು ಕಲ್ಲು ಮಾತ್ರ ಸಿಗುವುದಿಲ್ಲ, ಹೊಯ್ಗೆ ಸಿಗುವುದಿಲ್ಲ, ಅದು ಬೇರೆ. ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಹೊಂದಾಣಿಕೆ ಬೇಕು. ಇದು ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಅಂತೇಳಿ ಹಾಗೆ ಆಗಿದೆ ಈಗ ಪರಿಸ್ಥಿತಿ ಇದು. ಹಾಗೆ ಅನೇಕ ಈ ಸಾಲ ಸೌಲಭ್ಯದ ಬಗ್ಗೆ ಇರ್ಬೋದು, ಸಬ್ಸಿಡೀಸ್. ಈ ಕರ್ನಾಟಕ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಕೂಡ ಒಳ್ಳೆದುಂಟು. ಸಬ್ಸಿಡಿ ಸ್ಕೀಮ್ 2025 ಅಂತ ಹೊಸ ಸಬ್ಸಿಡಿ ಸ್ಕೀಮ್ ತಂದಿದ್ದಾರೆ. ಕರ್ನಾಟಕ ಟೂರಿಸಂ ಪಾಲಿಸಿ, ಅದರಲ್ಲಿ ಕೂಡ ನೀವು ರಿಸಾರ್ಟ್ ಮಾಡುವವರಿಗಿರ್ಬೋದು, ವೇ ಸೈಡ್ ಫೆಸಿಲಿಟೀಸ್ ಮಾಡ್ಬೋದು, ಕ್ರೂಸ್ ಟೂರಿಸಂ ಇರ್ಬೋದು, ಅವರಿಗೆ ಕೂಡ ತುಂಬ ಸಬ್ಸಿಡಿ ಸ್ಕೀಮ್ಸ್ ಕೂಡ 2019 to 2024. ಮತ್ತು ಹೆಚ್ಚಿನವರಿಗೆ ಒಂದು ಪ್ರಾಬ್ಲಮ್ ಉಂಟು. ಈಗ ಸಾಲ ತಗೊಳ್ಳುವಾಗ ಮುಂಚೆ ಒಂದು ಸ್ಟ್ಯಾಂಪ್ ಡ್ಯೂಟಿ ಒಂದು ಅಪ್ಪರ್ ಸೀಲಿಂಗ್ ಇತ್ತು. ಈಗ ಅಪ್ಪರ್ ಸೀಲಿಂಗ್ ತೆಗೆದು ಸ್ಟ್ಯಾಂಪ್ ಡ್ಯೂಟಿ, ಈಗ 10 ಕೋಟಿ ಸಾಲ ತೆಗೆದ್ರೆ 10 ಲಕ್ಷ ಸ್ಟ್ಯಾಂಪ್ ಪೇಪರ್ಗೆ ಇಟ್ಟಬೇಕಲ್ವಾ? ಬಟ್ ಕರ್ನಾಟಕ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ
ಎಕ್ಸಿಸ್ಟಿಂಗ್ ಯೂನಿಟ್ ನೀವು ಎಕ್ಸ್ಪಾನ್ಷನ್ ಮಾಡೋದಾದರೆ ಅಥವಾ ನೀವು ಹೊಸ ಯೂನಿಟ್ ಪ್ರಾರಂಭ ಮಾಡೋದಾದರೆ ಮ್ಯಾನುಫ್ಯಾಕ್ಚರಿಂಗ್ನವರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಂಪ್ಲೀಟ್ ವಿನಾಯಿತಿ ಉಂಟು. ಹೆಚ್ಚಿನವ್ರಿಗೆ ಗೊತ್ತಿಲ್ಲ, ಬ್ಯಾಂಕಿನವರು ಕೂಡ ಹೇಳುವುದಿಲ್ಲ. ಆವಾಗ ನೀವು ಅನ್ನೆಸೆಸರಿ ಸ್ಟ್ಯಾಂಪ್ ಡ್ಯೂಟಿ ಕಟ್ತೀರಿ. ಟೂರಿಸಮಿಗೆ ಕೂಡ ಕೆಲವು ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಉಂಟು. ಕನ್ವರ್ಷನ್ ಮಾಡಿದರೆ ಅದು ಕನ್ವರ್ಷನ್ ಫೀ ವೈವರ್ ಕೂಡ ಉಂಟು. ಅಂದರೆ ಪಾಲಿಸೀಸ್ ಆರ್ ದೇರ್, ಹೌ ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಅದರ ಬಗ್ಗೆ ನಾವು ಕೂಲಂಕುಷ ಚರ್ಚೆ ಮಾಡುವ, ಅದು ಪ್ರಾಬ್ಲಮ್ ಇಲ್ಲ. ಈಗ ಅವರು ಯಾವುದೋ ಒಂದು ಕ್ವಶನ್ ಕೇಳ್ತಾ ಇದ್ರು, ನಾನು ಹೇಳಿದೆ ಅವ್ರಿಗೆ ಬೇಡ ನನಗೆ ಕೇಳಿ, ಯಾಕಂದ್ರೆ ನಾನು 37 ವರ್ಷದಿಂದ ಎಲ್ಲ MSMEಗಳಿಗೆ ಮೆಂಟರಿಂಗ್ ಮಾಡ್ತಾ ಇದ್ದೇನೆ. ಐ ಹ್ಯಾವ್ ಆಲ್ರೆಡಿ ಮೆಂಟರ್ಡ್ ಓನ್ಲಿ 50,000+ ಎಂಟರ್ಪ್ರಿನರ್ಸ್ ಆಲ್ ಓವರ್ ಇಂಡಿಯಾ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ ನನಗೆ. ಯಾವುದೇ ಒಂದು ಸಮಸ್ಯೆ ಅದರ ಬಗ್ಗೆ. ಈಗ PMEGP ಸ್ಕೀಮ್ ಉಂಟು. ಮುಂಚೆ ಈಗ MSME ಅಂತ ನಾವು ಬಬ್ಬೆ ಹೊಡಿತೇವೆ. ಹೆಚ್ಚು ಜನರಿಗೆ MSME ಅಂದರೆ ಯಾಕೆ ಇದು ಡೆಫಿನಿಷನ್ ಅಂತೇಳಿ, ಯಾಕಂದ್ರೆ ಎಲ್ಲ ಶೆಡ್ಯೂಲ್ಡ್ ಬ್ಯಾಂಕ್ ಹಾಗೂ ನ್ಯಾಷನಲೈಸ್ ಬ್ಯಾಂಕ್ಗಳಿಗೆ 40% ಆಫ್ ದೇರ್ ಲೆಂಡಿಂಗ್ ಶುಡ್ ಬಿ ಗಿವನ್ ಟು ಪ್ರಯಾರಿಟಿ ಸೆಕ್ಟರ್ ಅಂತ RBI ಕಾನೂನು ಉಂಟು. ಇಲ್ಲದಿದ್ದರೆ ಅವರಿಗೆ ಪೆನಾಲ್ಟಿ ಉಂಟು. ಈ ಪ್ರಯಾರಿಟಿ ಸೆಕ್ಟರ್ನಲ್ಲಿ ಮೇನ್ಲಿ ಅಗ್ರಿಕಲ್ಚರ್ ಮತ್ತು MSME ಬರ್ತದೆ, ಮತ್ತು ಕೆಲವು ಎಜುಕೇಷನ್ ಲೋನ್ ಬೇಲೆ ಎಲ್ಲ ಬರ್ತದೆ. ಬಟ್ ಇದೆರಡು ಪ್ರಮುಖವಾದ 2 ಸೆಕ್ಟರ್. ಅಗ್ರಿಕಲ್ಚರ್ ಸೆಕ್ಟರ್ನವರು ಈಗ 4% ಕೂಡ ಸಾಲ ಉಂಟು ಬಡ್ಡಿಯಲ್ಲಿ, ಮತ್ತು ಇದು ನಿಮ್ಮ ಕೋಆಪರೇಟಿವ್ ಸೆಕ್ಟರ್ನವರು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಬಟ್ ಇಲ್ಲಿ MSMEಗಳಿಗೆ ಜಾಸ್ತಿ ಹೊತ್ತು ಈ ನ್ಯಾಷನಲೈಸ್ ಬ್ಯಾಂಕಿನವರು ಮತ್ತು ಶೆಡ್ಯೂಲ್ಡ್ ಬ್ಯಾಂಕ್, ನಮ್ಮ ಕರ್ನಾಟಕ ಬ್ಯಾಂಕ್ ಇರ್ಬೋದು, ನಮ್ಮ ಹೇಳ್ತಾರೆ ಫ್ಯಾಮಿಲಿ ಬ್ಯಾಂಕ್ ಅಕ್ರಾಸ್ ಇಂಡಿಯಾ ನಾವು ಹೇಳ್ತೇವೆ. ಅದೇ ರೀತಿ ಬೇರೆ ಬೇರೆ ಶೆಡ್ಯೂಲ್ಡ್ ಬ್ಯಾಂಕ್ನವರು ಕೂಡ, ಫೆಡರಲ್ ಬ್ಯಾಂಕ್ ಉಂಟು, ಬೇರೆ ಬೇರೆ ಶೆಡ್ಯೂಲ್ಡ್ ಬ್ಯಾಂಕ್ ಉಂಟು, ಅವರು ಕೂಡ ಈ ಸೇಮ್ ಮಾನದಂಡ ಅವರು ಕೂಡ ಅಪ್ಲೈ ಆಗ್ತದೆ. ಈಗ ಮೊನ್ನೆ ಲಾಸ್ಟ್ ಬಜೆಟ್ನಲ್ಲಿ 2025 2 ಬಜೆಟ್ ಆಯಿತು, ನಿಮಗೆಲ್ಲ ಗೊತ್ತಿರ್ಬೋದು. ಒಂದೇದು ಇಂಟರಿಮ್ ಬಜೆಟ್ ಆನ್ February 1st, 2025 ಬಿಫೋರ್ ಇಲೆಕ್ಷನ್. ಆವಾಗ ಹೆಚ್ಚು ಅನೌನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಫುಲ್ ಫಾರ್ಮ್ ಗವರ್ಮೆಂಟ್ ಆದ ಮೇಲೆ ಅವರು ಮಾಡುದು. 22 ಜುಲೈ ಆ ದಿನದಿಂದ ಇನ್ನೊಂದು ಬಜೆಟ್ ಮಂಡನೆ ಆಯಿತು. ಅದರಲ್ಲಿ ಇದೆಲ್ಲ ಬೆನಿಫಿಟ್ಸ್ ಕೊಟ್ಟಿದ್ರು. ಈಗ ಕ್ಯಾಪಿಟಲ್ ಗೈನ್ಸ್ ಬಗ್ಗೆ ಇರ್ಬೋದು, ಬೇರೆ ಬೇರೆ ಟ್ಯಾಕ್ಸ್ ಬಗ್ಗೆ ಎಲ್ಲ ತುಂಬ ಬೆನಿಫಿಟ್ ಕೊಟ್ಟಿದ್ರು. ಅದರಲ್ಲಿ ಒಂದೇನಂದ್ರೆ ವಿತ್ ಇಫೆಕ್ಟ್ ಫ್ರಾಮ್ 1st April 2025 ಈ MSME ಡೆಫಿನಿಷನ್ ಅನ್ನು ಚೇಂಜ್ ಮಾಡಿದ್ದು. ಇದು ಚೇಂಜ್ ಮಾಡಿದ್ದು ಯಾಕೆ ಅಂತೇಳಿ ಅಂದರೆ MSMEಗಳಿಗೆ ಆದಷ್ಟು ಜಾಸ್ತಿ ಸಾಲ ಕೊಡಬೇಕನ್ನುವ ಉದ್ದೇಶ. ಇಯರ್ ಆನ್ ಇಯರ್ ನೀವು ನಂಬಲಿಕ್ಕಿಲ್ಲ, ನಮ್ಮ ದೇಶದ ಎಲ್ಲ ಬ್ಯಾಂಕ್ಗಳು 38.5 lakh crore MSME ವಲಯಕ್ಕೆ ಇಷ್ಟುವರೆಗೆ ಸಾಲ ಕೊಟ್ಟಿದ್ದೇವೆ ಅಂತೇಳಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೊಟ್ಟಿದ್ದಾರೆ. ಮತ್ತೆ ಈ ಡೆಫಿನಿಷನ್ ಇಂದಾಗಿ ತುಂಬ ಚೇಂಜಸ್ ಆಗಿದೆ. ಈಗ 500 ಕೋಟಿವರೆಗೆ ನೀವು MSME ಮಗು 1 ವರ್ಷ ಆದರೆ ಮಗುವೆ, 2 ವರ್ಷ ಆದರೆ ಮಗು, 5 ವರ್ಷ ಆದರೆ ಮಗು. ಆದರೆ ತಾಯಿಗೆ ಮಕ್ಕಳು ಎಷ್ಟು ದೊಡ್ಡದವರದು ಮಗುವೆ ಅಲ್ವಾ. ಇದು ಹೆಚ್ಚಿನವ್ರು ಏನು ಮಾಡ್ತಾರೆ, ಈ ಡೆಫಿನಿಷನ್ ಒಳಗೆ ಬರಲಿ ಅಂತ ಗ್ರೋತ್ ಮಾಡಲಿಕ್ಕೆ ಕೆಲವರು ಇಚ್ಛಿಸುವುದಿಲ್ಲ. ಅದಕ್ಕೆ ಸರ್ಕಾರದವರು ಏನು ಮಾಡಿದ್ರು, ಈ ಒಂದು ಲಿಮಿಟನ್ನೇ ಡಬಲ್ ಮಾಡಿಬಿಟ್ರು. ಟರ್ನ್ ಓವರ್ ಲಿಮಿಟ್ ಹ್ಯಾಸ್ ಬಿನ್ ಡಬಲ್ಡ್, ಇನ್ವೆಸ್ಟ್ಮೆಂಟ್ ಲಿಮಿಟ್ ಹ್ಯಾಸ್ ಬಿನ್ 1.5 times. ಅಂದರೆ 2 ಕ್ರೈಟೀರಿಯಾ. ಒಂದು ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ ಆರ್ ಇಕ್ವಿಪ್ಮೆಂಟ್ಸ್. ಬಿಲ್ಡಿಂಗ್ ಇಲ್ಲ, ಬಿಲ್ಡಿಂಗ್ ಈಗ ಬೇರೆ. ಈಗ ನೋಡಿ, ನಾವು ಮೈಕ್ರೋ ಅಂತ ಹೇಳಿದ್ರೆ 1 ಕೋಟಿವರೆಗೆ ಇತ್ತು. ಯಾವುದು ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಮಿಷಿನರಿ. ಸರ್ವಿಸ್ ಎಂಟರ್ಪ್ರೈಸ್ ಆದರೆ ಇನ್ ಇಕ್ವಿಪ್ಮೆಂಟ್ಸ್ ಅಲ್ಲಿ ಕೂಡ ಅದನ್ನೀಗ 2.5 ಕೋಟಿವರೆಗೆ. ಟರ್ನ್ ಓವರ್ 5 ಕೋಟಿ ಇತ್ತು, 10 ಕೋಟಿವರೆಗೆ ಇಟ್ ಈಸ್ ಸ್ಟಿಲ್ ಮೈಕ್ರೋ. ಸ್ಮಾಲ್ ಎಂಟರ್ಪ್ರೈಸ್ 10 ಕೋಟಿ ಇತ್ತು, ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ ಅಥವಾ ಇಕ್ವಿಪ್ಮೆಂಟ್, ಅದನ್ನೀಗ 25 ಕೋಟಿವರೆಗೆ. ಅದೇ ರೀತಿ ಟರ್ನ್ ಓವರ್ 50 ಇದ್ದದ್ದು 100 ಕೋಟಿವರೆಗೆ. ಮೀಡಿಯಂ ಎಂಟರ್ಪ್ರೈಸ್ 50 ಕೋಟಿವರೆಗಿತ್ತು ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ ಆರ್ ಇಕ್ವಿಪ್ಮೆಂಟ್. ಈಗ ಅದನ್ನು 125 ಕೋಟಿ ಮಾಡಿದರೆ 500 ಕೋಟಿವರೆಗೆ ಟರ್ನ್ ಓವರ್ವರೆಗೆ ಇಟ್ ಈಸ್ ಸ್ಟಿಲ್ ಮೀಡಿಯಂ ಎಂಟರ್ಪ್ರೈಸ್. ಇನ್ನೊಂದು ಬ್ಯೂಟಿ ಏನಂದ್ರೆ, ಫಾರ್ ದ ಪರ್ಪಸ್ ಆಫ್ ದಿಸ್ ಟರ್ನ್ ಓವರ್ ಎಕ್ಸ್ಪೋರ್ಟ್ ಟರ್ನ್ ಓವರ್ ಈಸ್ ಎಕ್ಸ್ಕ್ಲೂಡೆಡ್. ಈಗ ಯಾರಾದರೂ ಎಕ್ಸ್ಪೋರ್ಟರ್ ಇದ್ರೆ ಅವರ ಟರ್ನ್ ಓವರ್ 800 ಕೋಟಿ ಇದ್ರೆ 300 ಕೋಟಿ ಮಾತ್ರ ಡೊಮೆಸ್ಟಿಕ್ ಟರ್ನ್ ಓವರ್ ಇದ್ರೆ
ಅವ್ರು ಸ್ಟಿಲ್ MSME. ಯಾಕಂದರೆ ಆ 500 ಕೋಟಿ ಎಕ್ಸ್ಪೋರ್ಟ್ ಟರ್ನ್ಓವರ್ ಈಸ್ ಎಕ್ಸ್ಕ್ಲೂಡೆಡ್ ಫಾರ್ ದ ಪರ್ಪಸ್ ಆಫ್ ದಿಸ್ ಡೆಫಿನಿಷನ್. ಅಂದರೆ ಹೆಚ್ಚು ಹೆಚ್ಚು ರಫ್ತಿಗೆ ಉತ್ತೇಜನ ಕೊಡುವ ಉದ್ದೇಶದಿಂದ ಈ ಒಂದು ಡೆಫಿನಿಷನ್, ಇದು ಡೈನಾಮಿಕ್ ಚೇಂಜ್ ಅಂತ ನಾವು ಹೇಳ್ಬೋದು ನಮ್ಮ ಇನ್ ದ ಹಿಸ್ಟ್ರಿ ಆಫ್ ನಮ್ಮ MSME ಸೆಕ್ಟರ್. 2006 MSMED ಆ್ಯಕ್ಟ್ ಬಂತು. ಅದರ ನಂತರ ಕೆಲವು ಚೇಂಜಸ್ ಆಯಿತು. ಇದು ಮೇಜರ್ ಚೇಂಜಸ್ಸು ಇದು ಮೊನ್ನೆ ಆಗಿದೆ. ಕೋವಿಡ್ ನಂತರ ಕೂಡ ಒಂದು ಚೇಂಜಸ್ ಆಗಿತ್ತು, ಅದರ ನಂತರ ಈ ಚೇಂಜಸ್ ಬಂದಿದೆ. ಇದರ ಬಗ್ಗೆ ಯಾವುದಾದ್ರೂ ಡೌಟ್ಸ್ ಇದ್ರೆ ನಾವು ಕ್ವಶನ್ ಆನ್ಸರಿಗೆ ಜಾಸ್ತಿ ಒತ್ತು ಕೊಡುವ. ನೋಡಿ, MSME ಸ್ಟ್ಯಾಟಿಸ್ಟಿಕ್ಸ್ ಇದು ಏನಂದ್ರೆ ಅವರಿಗೆ ಆರ್ಗನೈಸ್ಡ್ ಸೆಕ್ಟರ್ ಮಾತ್ರ ಇದು ಸ್ಟ್ಯಾಟಿಸ್ಟಿಕ್ಸ್, ಅನ್ಆರ್ಗನೈಸ್ಡ್ ಸೆಕ್ಟರ್ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ಆರ್ಗನೈಸ್ಡ್ ಸೆಕ್ಟರ್ ಮತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ನೀವು ಹೇಗೆ ಹೇಳೋದು MSME ಅಲ್ಲಿ? ನೋಡಿ, ಉದ್ಯಮ ರಿಜಿಸ್ಟ್ರೇಷನ್ ಅಂತ ಉಂಟು, ಆಯ್ತಾ? ಸಿಂಪಲ್ ನಾನು ಹೇಳ್ತೇನೆ. ನಿಮ್ಮ ಹೆಸರೇನು? ರಮೇಶ್ ಪ್ರಭು ಅಂತ ಇವರ ಹೆಸರು. ನೀವು ರಮೇಶ್ ಪ್ರಭು ಅಂತ ಏನು ಗ್ಯಾರಂಟಿ, ಏನು ಪ್ರೂಫ್ ಉಂಟು ನಿಮ್ಮ ಹತ್ರ ರಮೇಶ್ ಪ್ರಭು ಅಂತ ಹೇಳಿ? ಏನುಂಟು? ಆಧಾರ್ ಕಾರ್ಡ್. ಅದೇ ರೀತಿ MSMEಗೆ ನೀವು MSME ಅಂತ ಪ್ರೂಫಿಗೆ ಉದ್ಯಮ ಆಧಾರ್ ರಿಜಿಸ್ಟ್ರೇಷನ್. ಕ್ಲಿಯರಾ? ಉದ್ಯಮ ಆಧಾರ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಏನು, ಆನ್ಲೈನಲ್ಲಿ ವಿದಿನ್ 2 ನಿಮಿಷ 5 ನಿಮಿಷ ನೀವು ಮಾಡಬಹುದು. ಸೆಲ್ಫ್ ಅಟೆಸ್ಟೇಷನ್ ಎಲ್ಲ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ನಿಮ್ಮ ಆಕ್ಟಿವಿಟಿ ಏನು, ನಿಮ್ಮ ಇನ್ವೆಸ್ಟ್ಮೆಂಟ್ ನೀವೇ ಹಾಕುದು. ಅದರ ಪ್ರಕಾರ ನೀವು ಉದ್ಯಮ ರಿಜಿಸ್ಟ್ರೇಷನ್. ಇದು ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ ಪ್ರಕಾರ ದಿಸ್ ಈಸ್ ದ ಡಾಟಾ. ಇದರಲ್ಲಿ ಟೋಟಲ್ 5.93 crore, ಅಂದ್ರೆ ಈಗ 6 crore ಪ್ಲಸ್ MSMEಗಳು ಉದ್ಯಮ ರಿಜಿಸ್ಟ್ರೇಷನ್ ಆಗಿದೆ. ಅದೇ ರೀತಿ ಅದರಲ್ಲಿ 97% ಮೈಕ್ರೋ, ಯಾಕಂದ್ರೆ ಈಗ 500 ಕೋಟಿವರೆಗೆ ಉಂಟಲ್ಲ. 97% ಆಫ್ ದಿ ಟೋಟಲ್ MSMEs, 97% is micro, 2% is small, less than 1% is medium. ಈ ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಯಾಕೆ ಈ ಡೆಫಿನಿಷನ್ ಬೇಕು? ಒಂದೇ ಮಾಡ್ಬೋದಲ್ಲ. ಮುಂಚೆ ನೋಡಿ, ಮ್ಯಾನುಫ್ಯಾಕ್ಚರಿಂಗಿಗೆ ಬೇರೆ, ಸರ್ವಿಸಸ್ಗೆ ಬೇರೆ ಇತ್ತು. ಅದನ್ನು ಮರ್ಜ್ ಮಾಡಿದ್ರು. ಈಗ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರ್ ದೇ ಮರ್ಜ್ಡ್. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರ್ ಮರ್ಜ್ ಮಾಡಿದ್ರಿಂದ ಸರ್ವಿಸ್ ಸೆಕ್ಟರ್ನವ್ರಿಗೆ ಕೂಡ ಒಳ್ಳೇದಾಯಿತು. ಈಗ ನೀವು ಮ್ಯಾನುಫ್ಯಾಕ್ಚರಿಂಗೇ ಮಾಡಬೇಕಂತಿಲ್ಲ. ಈಗ ಟ್ರಾನ್ಸ್ಪೋರ್ಟ್ ಆಪರೇಟರ್ ಅವರು ಕೂಡ MSMEಯಲ್ಲಿ ಬರ್ತಾರೆ. ಅದೇ ರೀತಿ ನೀವು ಯಾವುದೇ ಆಕ್ಟಿವಿಟಿ ಅಲ್ಲ, ರಿಟೇಲ್ ಟ್ರೇಡ್ ಎಲ್ಲಿತ್ತು ಮುಂಚೆ? ರಿಟೇಲ್ ಟ್ರೇಡ್ ಈಸ್ ಆಲ್ಸೋ ಕಮಿಂಗ್ ಅಂಡರ್ ದ ಡೆಫಿನಿಷನ್ ಆಫ್ MSME. ಹೋಲ್ಸೇಲ್ ಟ್ರೇಡ್ ಅವರು ಕೂಡ ಕಮಿಂಗ್ ಅಂಡರ್ MSME. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ದೇ ಆರ್ ಆಲ್ಸೋ ಕಮಿಂಗ್ ಅಂಡರ್ MSME. ಸ್ಕೂಲ್ಸ್, ಕಾಲೇಜಸ್, ಟ್ಯುಟೋರಿಯಲ್ಸ್, ಕೋಚಿಂಗ್ ಕ್ಲಾಸಸ್, ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಇರ್ಬೋದು. ನೀವು ಯಾವುದು ಆಕ್ಟಿವಿಟಿ ಇಡೀರಿ ದಟ್ ಈಸ್ ಕಮಿಂಗ್ ಅಂಡರ್ MSME, ಎಕ್ಸೆಪ್ಟ್ ಅಗ್ರಿಕಲ್ಚರ್ ಮತ್ತು ರಿಯಲ್ ಎಸ್ಟೇಟಲ್ಲಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್. ಅದು ಎರಡು ಬಿಟ್ಟು ಹೆಚ್ಚಿನ ಎಲ್ಲ ಆಕ್ಟಿವಿಟಿ ಇಟ್ ಕಮ್ಸ್ ಅಂಡರ್ MSME. ನಿಮಗೆ ಕೆಲವೆಲ್ಲ ಹೇಳಿದರೆ ಶಾಕ್ ಆಗ್ಬೋದು. ಲಾಟ್ ಆಫ್ ಸ್ಕೀಮ್ಸ್, ಅದನ್ನು ನಾವು ಸ್ಕೀಮಿಗೆ ಆಮೇಲೆ ಬರ್ತೇನೆ. ಮತ್ತು MSMEಗೆ ಯಾಕೆ ನಮ್ಮ ಇದು ಸರ್ಕಾರ ಒತ್ತು ಕೊಡ್ತಾ? ನಮ್ಮ ಸರ್ಕಾರ ಅಲ್ಲ, ರಾಜ್ಯ, ದೇಶ, ಇಡೀ ಪ್ರಪಂಚದಾದ್ಯಂತ ಎಲ್ಲ ಸರ್ಕಾರಗಳು MSMEಗೆ ಒತ್ತು ಕೊಡ್ತಾ ಇದೆ. ಯಾಕೆ ಒತ್ತು ಕೊಡ್ತದೆ? ಎಂಪ್ಲಾಯ್ಮೆಂಟ್ ಜನರೇಷನ್, ಆಮೇಲೆ ಎಕ್ಸ್ಪೋರ್ಟ್. ಟೋಟಲ್ ಎಕ್ಸ್ಪೋರ್ಟ್ ಇದು ನಿಯರ್ಲಿ 45 to 50% ಎಕ್ಸ್ಪೋರ್ಟ್ ಇಟ್ ಈಸ್ ಫ್ರಾಮ್ MSME ಸೆಕ್ಟರ್. GDP, ನಮ್ಮ ದೇಶದ GDPಯಲ್ಲಿ 30% GDP ಅಗ್ರಿಕಲ್ಚರ್, ನಮ್ಮದು ಪ್ರೈಮರಿ ಇದ್ದರೂ ಅಗ್ರಿಕಲ್ಚರ್ GDP is only 16%. ಆದರೆ MSME GDP comes 30% of our total GDP of the country. ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯೋಗ ಕೂಡ ನೀವು ಹೇಳಿದ್ರಲ್ಲ, 6 ಕೋಟಿ ಜನ ಇದಕ್ಕೆ ನಮ್ಮ MSME ಯೂನಿಟ್ನವ್ರದ್ದು ಉದ್ಯೋಗ ಕೂಡ ನಿಮ್ಮದು ಅಪ್ ಟು 24 crore. ಮೊನ್ನೆ ಏನೋ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಕ್ವಶನ್ ಕೇಳುವಾಗ ಅಪ್ ಟು 30 crore ಅಂತ ಹೇಳಿದ್ದಾರೆ. ಉದ್ಯೋಗ ನೀಡ್ತಾ ಇರೋದು ಸೆಕ್ಟರ್ ಇದ್ದರೆ MSME ಸೆಕ್ಟರ್.
ಮತ್ತು MSME ಸೆಕ್ಟರ್ನಲ್ಲಿ ಇನ್ನೊಂದು ಬ್ಯೂಟಿ ಅಂತ ಹೇಳಿದರೆ, ಈ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ, ಅದಕ್ಕೆ ಕೆಲವರು ಜ್ಞಾನ ಇಲ್ಲದವರು, ನಾನು ಯಾರೋ ಒಬ್ಬರು ಈ ಪಾರ್ಟಿ ವಿಷಯ ಮಾತಾಡೋದಿಲ್ಲ, ಈ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ದೂಡ್ತಾರೆ, ಅವರು ಸರಿ ಇಲ್ಲ, ಅಂಬಾನಿ ಸರಿ ಇಲ್ಲ, ಅದಾನಿ ಸರಿ ಇಲ್ಲ, ಇದು ಸರಿ ಇಲ್ಲ, MRPಯಲ್ಲಿಂದ ನಮ್ಮ ಬಾವಿಗೆ ನೀರು ಕಲುಷಿತ ಆಗಿದೆ. ಒಂದು ದಿನ MRPಯಲ್ಲಿ ನಿಂತರೆ ಇಲ್ಲಿ 7 ದಿನ ಯಾರಿಗೂ ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಅದು ನಾವು ಹೇಳುವುದಿಲ್ಲ. ಇಂಥದ್ದೆಲ್ಲ ಪರಿಸ್ಥಿತಿ. ಆಮೇಲೆ ಪೋರ್ಟ್, ಇದು ನಮ್ಮ ಈಗಿನ ರಾಜಕಾರಣಿಗಳು ಮುಂಚಿನವ್ರ ಹತ್ರ ಕಲಿಬೇಕು ತುಂಬ. ಆ ಟೈಮಲ್ಲಿ ಉಳ್ಳಾಲ್ ಶ್ರೀನಿವಾಸ್ ಮಲ್ಯರು ನಮ್ಮ ಈ ಕರಾವಳಿಗೆ, ಅದು ಕೂಡ ಕೃತಕ ಬಂದರು, ಅದು ನ್ಯಾಚುರಲ್ ಬಂದರು ಅಲ್ಲ, ಅದು ತಂದಿದ್ದಾರೆ ಆ ಟೈಮಲ್ಲಿ, ನ್ಯೂ ಮ್ಯಾಂಗ್ಳೂರು ಪೋರ್ಟ್. ಆಮೇಲೆ NITK ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಟೇಬಲ್ ಟಾಪ್ ಅಂತ ನಾವು ಹೇಳ್ತೇವೆ, ನಿಮ್ಗೆ ಗೊತ್ತು, ಆದರೂ ತಂದಿದ್ದಾರೆ. ನ್ಯಾಷನಲ್ ಹೈವೇ ತಂದಿದ್ದಾರೆ. ಈಗ ಹೈವೇಗೆ ಹೊಂಡ ಹಾಕಿದ್ರೆ ಮುಚ್ಚಲಿಕ್ಕೆ ಭಾರಿ ಕಷ್ಟ ಆಗಿದೆ ಇವರಿಗೆ. ಸೊ ಅಂಥ ಒಂದು ಸನ್ನಿವೇಶ ಬಂದಿದೆ. ಆಮೇಲೆ ಇಷ್ಟೆಲ್ಲ ಮಾಡಿದ್ದಾರೆ. ನಮ್ಮ ರಾಜಕಾರಣಿಗಳು ಇನ್ನೂ ಜಾಸ್ತಿ ಮಾಡಬೇಕು, ಕೇವಲ ಭಾಷಣ ಕಮ್ಮಿ ಮಾಡಬೇಕು, ಕೆಲಸ ಜಾಸ್ತಿ ಮಾಡಬೇಕು. ಮತ್ತು ನಾವು ಯಾವಾಗಲೂ ಈಗ ಇವರಿಗೆ ಎಲ್ಲ ಇದು MLA ಅವರಿಗೆ, MP ಅವರಿಗೆ ಒಂದು ನಾನು ಹೇಳುವುದೇನೆಂದರೆ, ಎಲ್ಲ ಕಡೆಯಲ್ಲಿ 15 ದಿನಕ್ಕೊಮ್ಮೆ ನೀವು ಸಭೆ ಮಾಡಬೇಕು, ಜನರದ್ದು ಕೊರತೆಯನ್ನು ನೀವು ಕೇಳಬೇಕು, ಮತ್ತು ಅದಕ್ಕೆ ನೀವು ಪರಿಹಾರ ಹೇಳಬೇಕು. ಯಾರು ಕೈಗೆ ಸಿಗ್ತಾರೆ? ಸಿಗುವುದಿಲ್ಲ. ಕೆಲವರು MLA ಅವರು ನನ್ನ ಫ್ರೆಂಡ್ಸ್ ಇದ್ದಾರೆ, ನಾವು ಅವರಿಗೆ ಹೇಳೋದು, ಬಜ್ಜದ ಊಟದಲ್ಲಿ ಅಲ್ಲಿಲ್ಲೆಲ್ಲ ಸಿಗ್ತಾರೆ. ನಾಳೆ ಈ ಬಜ್ಜದ ಊಟಕ್ಕೆಲ್ಲ ಬರಬೇಡಿ ಮಾರೆ, ಅದ್ರ ಬದಲಿಗೆ ನೀವು ಕೆಲಸ ಮಾಡಿ ಅಂತ. ಇಲ್ಲ, ನಾನು ಅವರ ಬಜ್ಜೆ ಊಟಕ್ಕೆ ಹೋಗಿದ್ರೆ ನನಗೆ ಓಟ್ ಹಾಕೋದಿಲ್ಲ ಅವರು ಹೇಳ್ತಾರೆ. ಸೊ ಅವರ ಪ್ರಯಾರಿಟಿ ಇದು. ರೂಲ್ಸ್ ನೀವು ಮಾಡಿಕೊಳ್ಳಿ. ಶನಿವಾರ ದಿತ್ತಾರೆ 2 ದಿನ ನೀವು ಸೋಷಲ್, ಉಳಿದ 5 ದಿನ 100% ಕಾನ್ಸಂಟ್ರೇಟ್ ಆನ್ ದಿ ವರ್ಕ್. ಅದು ಮಾಡಿದರೆ ಯಾವುದೇ ಪ್ರಾಬ್ಲಮ್, ನಾನು ಯಾವುದೇ ಸರ್ಕಾರ ಯಾವುದೇ ಇದು ಹೇಳುವುದಿಲ್ಲ. ಇಟ್ ಈಸ್ ವೆರಿ ಈಸಿ ಟು ಗೆಟ್ ದ ಥಿಂಗ್ಸ್ ಡನ್ ಅಲ್ವಾ? ಸೊ ನೆಕ್ಸ್ಟ್ ಸ್ಲೈಡ್, ಯೂನಿಯನ್ ಬಜೆಟ್ ಹೇಳಿ ಆಯ್ತು ನಾನು ಇದನ್ನು. ನೆಕ್ಸ್ಟ್ ನಾನು ಹೇಳಿದಲ್ಲ, PPT ಪ್ರಕಾರ ನಾನು ಹೋಗೋದಿಲ್ಲ, ನಾನು ಹೇಳಿದ ಪ್ರಕಾರ PPT ಹಾಕ್ಬೇಕಂತ. ನೆಕ್ಸ್ಟ್ ಅದಕ್ಕೆ ಸ್ಲೈಡ್ ಚೇಂಜರ್ ಇದ್ರೂ ಸುಲಭ ಆಗ್ತಿದೆ. ಈಗ ನಿಮಗೆ ಇದೆಲ್ಲ ಭಾರಿ ಇಂಟ್ರೆಸ್ಟ್ ಸಬ್ಜೆಕ್ಟ್ ಇದೀಗ, ಫೆಸಿಲಿಟೀಸ್ ಅಲ್ವಾ? ವಿಮೆನ್ ಎಂಟ್ರಪ್ರನರಿಗೆ, ವಿಮೆನ್ ತುಂಬ ಜನ ಲೇಡೀಸ್ ಕೂಡ ಇದ್ದಾರೆ ಇಲ್ಲಿ. ಒಂದು ವೇಳೆ ವಿಮೆನ್ ಇಲ್ಲದಿದ್ದರೆ, ವಿಮೆನ್ ಎಂಟ್ರಪ್ರಿನರ್ಶಿಪ್ ಅಂದರೆ ಲೇಡೀಸೇ ಬೇಕಂತಿಲ್ಲ, ಲೇಡೀಸಿಗೆ 51%, ಜೆಂಟ್ಸು 49% ಇದ್ದರೂ ಕೂಡ ವಿಮೆನ್ ಎಂಟರ್ಪ್ರೈಸ್. ಆಯಿತಾ? ಅದು ನಾನು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಬಗ್ಗೆ ಹೇಳ್ತೇನೆ, ಆವಾಗ ಹೇಳ್ತೇನೆ. ನೆಕ್ಸ್ಟ್ ಫೆಸಿಲಿಟಿ ಯಾವುದೆಲ್ಲ? ನೆಕ್ಸ್ಟ್ ನೋಡಿ, ಸಿಡ್ಬಿ ಸ್ಮೈಲ್ ಸ್ಕೀಮ್ ಅಂತ ನಾವು ಹೇಳ್ತೇವೆ. ಸಿಡ್ಬಿ ಸ್ಮೈಲ್ ಸ್ಕೀಮ್ ಅಂದರೆ ಏನಂದರೆ, ನೀವೀಗ 1 ಕೋಟಿದು ಪ್ರೊಜೆಕ್ಟ್ ಮಾಡಬೇಕಾದ್ರೆ ನಾರ್ಮಲಿ ಎಷ್ಟು ಮಾರ್ಜಿನ್ ತರಬೇಕು? 25% ಮಾರ್ಜಿನ್ ತರಬೇಕು, ಕರೆಕ್ಟಾ ಅಲ್ವಾ? ಈ ಸ್ಮೈಲ್ ಸ್ಕೀಮಲ್ಲಿ ಹೇಗಂತ ಹೇಳಿದರೆ, ಯಾರಿಗೆ 25% ಮಾರ್ಜಿನ್ ತರಲಿಕ್ಕೆ ಆಗೋದಿಲ್ಲ ಅವರು 15% ತಂದರೆ ಸಾಕು, 10% ಅವರಿಗೆ ಸೀಡ್ ಫಂಡಿಂಗ್ ಅಂತ ಸಿಡ್ಬಿ ಅವರು ಕೊಡ್ತಾರೆ. ಅಂದರೆ ಎಲ್ಲ ಎಂಟರ್ಪ್ರನರ್ ಶುಡ್ ಸ್ಮೈಲ್ ಅಂತ, ಅದಕ್ಕೆ ಸ್ಮೈಲ್ ಸ್ಕೀಮ್ ಅಂತ. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಇಟ್ ಇಸ್ ಎ ಬಜೆಟೆಡ್ ಸ್ಕೀಮ್. ಬಜೆಟೆಡ್ ಸ್ಕೀಮ್ ಅಂದರೆ ಬಜೆಟ್ ಮುಗಿದ ಕೂಡಲೇ ನೀವು ನಗುವುದು ನಿಲ್ಲಿಸ್ಬೇಕು. ಲಾಸ್ಟ್ ಟೈಮ್ ಹಾಗೆ ಆಯಿತು, ಮೈಸೂರಲ್ಲಿ ನಾನೊಂದು ಸಿಡ್ಬಿದು ಪ್ರೋಗ್ರಾಮ್ ಆಯಿತು. ಆವಾಗ ಹೈದರಾಬಾದಿಂದ ಒಬ್ಬರು GM ಬಂದರು. ನಾನು ಸ್ಮೈಲ್ ಸ್ಕೀಮ್ ಬಗ್ಗೆ ಹೇಳಿದೆ, ಅವರು ಕೂಡ ನಗಾಡಿದ್ರು. ನಾನು ಹೇಳಿದೆ, ಏನು ನಗಾಡಿದ್ರು? ಸ್ಮೈಲ್ ಸ್ಕೀಮ್ ಅಲ್ಲ, ಈಗ ಈ ಸ್ಕೀಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಗಾಡ್ತಾ ಇದ್ದೇವೆ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದೆ, ಇಟ್ ಈಸ್ ಎ ಬಜೆಟೆಡ್ ಸ್ಕೀಮ್, ಡಿಸೆಂಬರಲ್ಲಿ. ಈಗ ಬಜೆಟ್ ಮುಗಿದಿದೆ, ಹಾಗಾದರೆ ನೆಕ್ಸ್ಟ್ ಏಪ್ರಿಲ್. ಹಾಗಾದರೆ ಇಫ್ ಎನಿಬಡಿ ವಾಂಟ್ ಟು ಸ್ಮೈಲ್ ಯು ಕ್ಯಾನ್ ಸ್ಮೈಲ್ ಇನ್ ಏಪ್ರಿಲ್ ಅಂತ ಹೇಳಿಬಿಟ್ಟೆ ನಾನು ಪ್ರೋಗ್ರಾಮಲ್ಲಿ. ಸೊ ಇದರಲ್ಲಿ ಏನಂತ ಹೇಳಿದ್ರೆ, ನಿಮಗೆ ನಾರ್ಮಲ್ ಸ್ಕೀಮ್ ಪ್ರಕಾರ ಎಕ್ಸಿಸ್ಟಿಂಗ್ ಎಂಟರ್ಪ್ರೈಸ್ ಆಸ್ ವೆಲ್ ಆಸ್ ನ್ಯೂ ಎಂಟರ್ಪ್ರೈಸಸ್ ಇಬ್ಬರಿಗೂ 25% ಮಾರ್ಜಿನ್ ಹಾಕ್ಲಿಕ್ಕೆ ಆಗದಿದ್ರೆ 10% ಮಾರ್ಜಿನ್ ಅಪ್ ಟು ಎ ಮ್ಯಾಕ್ಸಿಮಮ್ ಆಫ್ ಸೀಡ್ ಫಂಡಿಂಗ್ ಸ್ಕೀಮ್ ಅಪ್ ಟು ಎ ಮ್ಯಾಕ್ಸಿಮಮ್ ಆಫ್ 25 lakhs ಆನ್ ಸಾಫ್ಟ್ವೇರ್ ಟರ್ಮ್ಸ್. 10 ವರ್ಷ ಕೊಡ್ತಾರೆ, 3 ವರ್ಷ ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕಿಲ್ಲ, ಹಾಲಿಡೇ. ಆಮೇಲೆ ಸಾಫ್ಟ್ವೇರ್ ಟರ್ಮ್ಸ್ ಅಂದರೆ ಇಟ್ ಈಸ್ ಲೈಕ್ ಆಕ್ಟಿಂಗ್ ಲೈಕ್ ಎ ಕ್ವಾಸಿ ಕ್ಯಾಪಿಟಲ್. ನೆಕ್ಸ್ಟ್ 59 minutes ಲೋನ್. ಇದು ಹೇಳಿದರೆ ಎಲ್ಲರಿಗೂ ನಗೆ ಬರ್ಬೋದು. ನೀವೀಗ ಇಲ್ಲಿ ನಮ್ಮದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಾಗ ಅಪ್ಲೈ ಮಾಡಿದರೆ ಆನ್ಲೈನ್ ಪ್ರೋಗ್ರಾಮ್ ಆಗಿ ಚಹಾ ಕುಡಿದು ಹೋಗೋದ್ರೊಳಗೆ ನಿಮಗೆ ಲೋನ್ ಸ್ಯಾಂಕ್ಷನ್. ಆವಾಗ ನಾನೊಬ್ಬರಿಗೆ ಕೇಳಿದೆ ಬ್ಯಾಂಕಿನವರಿಗೆ, 59 minutesಲ್ಲಿ ಸ್ವಾಮಿ ಮದುವೆ ಆಗೋದಿಲ್ಲ, ಎಂಗೇಜ್ಮೆಂಟ್ ಮಾತ್ರ ಆಗೋದು. ಆಮೇಲೆ ಹುಡುಗ ಹುಡುಗಿ ಅಲ್ಲಿ ಇಲ್ಲಿ ತಿರುಗಿ ಥಿಯೇಟ್ರಲ್ಲಿ ಅಲ್ಲಿ ಬೀಚಲ್ಲಿ ಅಂತೇಳಿ ಟೈಮ್ ವೇಸ್ಟ್ ಮಾಡ್ತೀರಿ ನೀವು.
ಅಲ್ವಾ? ಸ್ಯಾಂಕ್ಷನ್ ಮಾಡಲಿಕ್ಕೆ ತುಂಬ ಎಲ್ಲ ಉದ್ದ ಲಿಸ್ಟ್ ಕೇಳ್ತೀರಿ ಅಂತೇಳಿ. ಈಗ ಕೆಲವು ಬ್ಯಾಂಕಲ್ಲಿ ನೀವು ನಂಬಲಿಕ್ಕಿಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಪ್ ಟು 1 crore ವಿದೌಟ್ ಇದು ಆನ್ಲೈನ್ ಸ್ಕೀಮಲ್ಲಿ ಮಾಡಿದರೆ ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡ್ತಾರೆ. ಕೊಲೆಟ್ರಲ್ ಕೂಡ ಬೇಡ, CGTMS ಅಲ್ಲಿ ಕವರ್ ಮಾಡ್ತಾರೆ. ಬೇರೆ ಬೇರೆ ಬ್ಯಾಂಕಲ್ಲಿ ಉಂಟು. ನಾನೊಂದು ಎಕ್ಸಾಂಪಲ್ ಹೇಳಿದ್ದು, ಯಾಕಂದರೆ ಅವರು ಬಂದು ನಮಗೆ ಪಿಚ್ ಮಾಡ್ತಾ ಇದ್ದಾರೆ. ಮತ್ತು ಎಂಡ್ ಟು ಎಂಡ್ ಎನರ್ಜಿ ಎಫಿಷಿಯನ್ಸಿ ಸ್ಕೀಮ್, ಇದು ಕೂಡ ಸಿಡ್ಬಿದು ಭಾಳ ಒಂದು ಉತ್ತಮ ಸ್ಕೀಮ್. ಈಗ ಯಾರೆಲ್ಲ ಸೋಲಾರ್ ಹಾಕ್ಲಿಕ್ಕಿದ್ರೆ ಮನೆಗೆಲ್ಲ, ಬಿಸ್ನೆಸ್ಸಿಗೆ, ಮನೆದು ಸ್ಕೀಮ್ ಬೇರೆ, ಅದು ಬೇರೆ ಉಂಟು. ಬಿಸ್ನೆಸ್ಸಿಗೆಲ್ಲ ಯಾರು ಸೋಲಾರ್ ಹಾಕ್ಲಿಕ್ಕಿದ್ರೆ ವಿದೌಟ್ ಕೊಲೆಟ್ರಲ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಸಿಡ್ಬಿ ಕೇಳಿದ್ದೀರಾ? ಈಗ ಮಂಗಳೂರಲ್ಲಿ ಹೊಸ ಬ್ರಾಂಚ್ ಮಾಡಿದ್ದಾರೆ ಅವರು. ನಾಡ್ದು ಅವರ GM ನಮ್ಮ ಪ್ರೋಗ್ರಾಮ್ 20 ಸೆಪ್ಟೆಂಬರಿಗೆ ದೊಡ್ಡ ಪ್ರೋಗ್ರಾಮ್ ಉಂಟು, MSME ಸಮಾವೇಶ. ಆ ಸಮಾವೇಶ 400ಕ್ಕಿಂತ ಹೆಚ್ಚು ಜನ ಎಂಟ್ರಪ್ರನರ್ಸೇ ಬರ್ತಾರೆ. ದೇಶದಾದ್ಯಂತ ಉತ್ತಮ ವಾಗ್ಮಿಗಳು, ಖಾಲಿ ಮಾತಾಡೋದಲ್ಲ, ನಿಮ್ಮ ಯಾವುದೇ ಇದಿದ್ರೆ ಅವರು ಪರಿಹಾರ ಮಾಡ್ತಾರೆ. ವಿ ಆರ್ ಸ್ಪೆಂಡಿಂಗ್ 4,000 ಪರ್ ಹೆಡ್, ಬಟ್ ವಿ ಆರ್ ಕಲೆಕ್ಟಿಂಗ್ ಓನ್ಲಿ 1,500. 2,500 ರೂಪಾಯಿ ನಾವು ಸ್ಪಾನ್ಸರ್ಸಿಂದ ಸಬ್ಸಿಡಿ ರೂಪದಲ್ಲಿ ತಗೊಂಡು ನಿಮಗೆ ಸಬ್ಸಿಡೈಸ್ ಮಾಡ್ತೇವೆ. ಆದಷ್ಟು ಹೆಚ್ಚು ಜನ ಅದು ರಿಜಿಸ್ಟರ್ ಮಾಡಿ ಬಂದರೆ ನಿಮಗೆ ಉಪಯೋಗ ಆಗ್ತದೆ. ಮತ್ತು ನ್ಯೂ ಜನ್ರೇಷನ್ ಎಂಟ್ರಪ್ರನರಿಗೆ ಕೂಡ ಕೆಲವು ಸ್ಕೀಮ್ ಉಂಟು, ಅದು ಹೇಳ್ತೇನೆ. ಇದರಲ್ಲಿ ಸೋಲಾರ್ ನೀವು ತಗೊಳ್ಳೋದಾದರೆ ಸಿಡ್ಬಿಯಿಂದ ಲೋನ್ ಸಿಗ್ತದೆ, ಪ್ಲಸ್ ನಿಮಗೆ 2% ಇಂಟ್ರೆಸ್ಟ್ ಸಬ್ವೆನ್ಷನ್, 8.5% ಬಡ್ಡಿ ಆದರೆ 2% ಸಬ್ವೆನ್ಷನ್, ನಿಮಗೆ ಬೀಳುವಷ್ಟು ಬಡ್ಡಿ 6.5%ಅಲ್ಲಿ ನಿಮಗೆ ಸೋಲಾರ್ ಹಾಕ್ಬೋದು. ಕೊಲೆಟ್ರಲ್ ಇಲ್ಲ. ಈ ಎಲ್ಲ ಬ್ಯಾಂಕಿಗೆ ಹೋದ ಕೂಡಲೇ ಮ್ಯಾನೇಜರ್ನವರು ಫಸ್ಟಿಗೆ ಕೇಳೋದು ಕೊಲೆಟ್ರಲ್ ಏನು ಕೊಡ್ತೀರಂತ, ಅಲ್ವಾ? ಕರೆಕ್ಟ್ ಅಲ್ವಾ? ನಾವು ಹೇಳೋದು ಕುಲ ನೋಡಿ ಹೆಣ್ಣು ಕೊಡು, ಮರ ನೋಡಿ ಬಳ್ಳಿ ನಡು, ಮತ್ತು ಜನ ನೋಡಿ ಲೋನ್ ಕೊಡು ಅಂತೇಳಿ. ಈಗ ನಿಮ್ಮದು ಪ್ರಾಪರ್ಟಿ ನೋಡಿ ಲೋನ್ ಕೊಡುವ ಅಗತ್ಯ ಇಲ್ಲ. ಅದು ಕೇಳುವುದಂದರೆ ಬ್ರಾಂಚ್ ಮ್ಯಾನೇಜರ್ಸ್ ಅವರು ಕೇಳ್ತಾರೆ. ಅವರಂದರೆ ಅವರಿಗಷ್ಟು ಇದಿಲ್ಲ. ಮೇಲೆ ಹೋದಾಗ ಇದು ಸ್ಕೀಮ್ ಬರುವುದಿಲ್ಲ. ನಿಮ್ಮದು ರೀಪೇಮೆಂಟ್ ಕೆಪಾಸಿಟಿ ನೋಡ್ತಾರೆ, ಮತ್ತು ನಿಮ್ಮ ಬ್ಯಾಕ್ಗ್ರೌಂಡ್ ನೋಡ್ತಾರೆ. ಎಲ್ಲ ಎಸ್ ಆದರೆ ಲಾಸ್ಟಿಗೆ ಕೊಲೆಟ್ರಲ್ ಬರ್ತದೆ. ಕೊಲೆಟ್ರಲ್ ಇದ್ದರೆ ಬಡ್ಡಿ ಸ್ವಲ್ಪ ಕಮ್ಮಿ ಮಾಡ್ತಾರೆ, ಕೊಲೆಟ್ರಲ್ ಇಲ್ಲದಿದ್ದರೆ CGTMS ಕವರ್ ಮಾಡಿ ಅದರದ್ದು ಪ್ರೀಮಿಯಂ ನೀವು ಕಟ್ಟಬೇಕು. ಮುದ್ರಾ ಯೋಜನೆ, ಇದು ಎಲ್ಲರಿಗೂ ಕೇಳಿ ಸಾಕಾಯಿತು. ರೇಡಿಯೋದಲ್ಲಿ ಅಲ್ಲಿಲ್ಲ ಉಂಟು. ಶಿಶು, ಕಿಶೋರ್, ತರುಣ್ ಪ್ಲಸ್ ಎಲ್ಲ ಹೇಳ್ತಾ ಇದ್ದಾರೆ, ಅಲ್ವಾ? 50,000, 5 ಲಕ್ಷ, 10 ಲಕ್ಷ, 20 ಲಕ್ಷ. ಈಗ ಅದನ್ನು 50 ಲಕ್ಷ ಮಾಡುವ ಕೂಡ ಐಡಿಯಾದಲ್ಲಿ ಇದ್ದಾರೆ. ಇದರಲ್ಲಿ ಕೂಡ ಹಾಗೆ ಯಾವುದೇ ಭದ್ರತೆ ಇಲ್ಲ. ಮುದ್ರಾ ಲೋನಿಗೆ ಜಮೀನು ಬೇಡ, ಜಾಮೀನು ಬೇಡ. ಒಂದು ನೆನಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಯಾರೇ ಆಗಲಿ ಯಾರಿಗೂ ಜಾಮೀನು ಹಾಕ್ಲಿಕ್ಕೊಂದು ಹಾಕಬೇಡಿ. ಜಾಮೀನು ಹಾಕಿದರೆ ನಿಮ್ಮದಲ್ಲಿ ಸ್ಟಾರ್ ಆ ದಿನದಿಂದ ಹೋಯ್ತು ಅಂತ ಅರ್ಥ. ಅವರು ಕಂತು ಕಟ್ಟಿದ್ರೆ ನಿಮ್ಮ ಸಿಬಿಲ್ ಹಾಳಾಗ್ತದೆ. ಸಿಬಿಲ್ ಬಗ್ಗೆ ಕೂಡ ಹೇಳ್ತೇನೆ ನಾನು. ಯಾವುದು ಕ್ವಶನ್ ಇದ್ರೆ ಕೇಳ್ಬೋದು. ಇಲ್ಲಿ ಕನ್ಸಲ್ಟೆನ್ಸಿ ಚಾರ್ಜ್ ಇಲ್ಲ, ಇವತ್ತು ಫ್ರೀ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಂತ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಂದರೆ ಏನು? ಹೂ ಕ್ಯಾನ್ ಸ್ಟ್ಯಾಂಡ್ ಅಪ್? ಎಲ್ಲರೂ, ವೆದರ್ ಆಲ್ ಪೀಪಲ್ ಕ್ಯಾನ್ ಸ್ಟ್ಯಾಂಡ್ ಅಪ್? ನೋ, ಓನ್ಲಿ ವಿಮೆನ್ ಕ್ಯಾನ್ ಸ್ಟ್ಯಾಂಡ್ ಅಪ್. Under stand up India came, who can stand up? Women can stand up. Suppose men want to stand up, the word women includes men, alva? Correct alva? 51% ಮೇಡಮ್ ಇದು ಹಾಕೋದು, ಅವರ ಹಸ್ಬೆಂಡ್ 49 ಹಾಕಿದ್ರೆ ಆಯ್ತು. ಆವಾಗ ಇಫ್ ಯು ವಾಂಟ್ ಟು ಸ್ಟ್ಯಾಂಡ್ ಅಪ್ ಅಂಡರ್ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಲಾಂಗ್ ವಿತ್ ವುಮೆನ್, ಮೆನ್ ಕ್ಯಾನ್ ಸ್ಟ್ಯಾಂಡ್ ಅಪ್. ಅಷ್ಟೇ, ಹೆಗಲ ಮೇಲೆ ಕೈ ಹಾಕಿ ನೀವು ನಿಲ್ಲಬೇಕಷ್ಟೇ, ಒಬ್ಬರೇ ನಿಲ್ಲಕ್ಕೆ ಆಗೋದಿಲ್ಲ. ಸೊ ದಟ್ ಇಸ್ ಸ್ಟ್ಯಾಂಡ್ ಅಪ್. ಮತ್ತು SC/ST ಎಂಟರ್ಪ್ರಿನರ್ನವರಿಗೆ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಮ್ಯಾನ್ ಆರ್ ವುಮನ್, ಅವರಿಗೆ ಇದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್. ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮಲ್ಲಿ ಹೇಗಂದ್ರೆ ಅಪ್ ಟು 1 crore ಗ್ರೀನ್ ಫೀಲ್ಡ್ ವೆಂಚರ್ಸ್. ಗ್ರೀನ್ ಫೀಲ್ಡ್ ವೆಂಚರ್ಸ್ ಅಂದರೆ ಏನು? ಟ್ರೇಡಿಂಗ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ಹೊಸದಾಗಿ ಪ್ರಾರಂಭಿಸುವ ಉದ್ಯಮಕ್ಕೆ ಮಾತ್ರ. ಎಕ್ಸಿಸ್ಟಿಂಗ್ನವರಿಗೆ ಇಲ್ಲ ಇದು. ಅಪ್ ಟು 1 crore ವರೆಗೆ ವಿದೌಟ್ ಕೊಲೆಟ್ರಲ್ ಸಾಲ ಕೊಡ್ತಾರೆ. ಮಾರ್ಜಿನ್ ಇನ್ಸ್ಟೆಡ್ ಆಫ್ 25% ಓನ್ಲಿ 15%. ಓಕೆ, ಬೇರೆ ಎಲ್ಲ ಸೇಮ್. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ನಾನೀಗ ಹೇಳಿದಲ್ಲ, 10 ಕೋಟಿಯವರೆಗೆ ವಿದೌಟ್ ಕೊಲೆಟ್ರಲ್ ಬ್ಯಾಂಕಿನವರು ಸಾಲ ಕೊಡಬಹುದು. ಕೊಡ್ತಾರೋ ಇಲ್ವೋ ಅದು ಕಡೆಗೆ ಹೇಳ್ತೇನೆ. ಕೊಡಬಹುದು. ಆಯಿತು, ನಿಮಗೆ ಒಂದು 10 ಕೋಟಿ ನೀವು ತಗೊಂಡ್ರಿ ವಿದೌಟ್ ಕೊಲೆಟ್ರಲ್ ಸಾಲ.
ನೆಕ್ಸ್ಟ್ ಇಯರ್ ನಿಮ್ಮ ಟರ್ನ್ ಓವರ್ ಜಾಸ್ತಿ ಆಯಿತು, ಆವಾಗ ನಿಮ್ಗೆ ಇನ್ನೂ 4 ಕೋಟಿ ಬೇಕು, ಏನು ಮಾಡೋದು? ಅದಕ್ಕೆ ಹೈಬ್ರಿಡ್ ಸ್ಕೀಮ್ ಅಂತ ಉಂಟು. ಹೈಬ್ರಿಡ್ ಸ್ಕೀಮ್ ಅಂತ ಹೇಳಿದರೆ ನಿಮ್ಮ ಹತ್ರ ಪ್ರಾಪರ್ಟಿ ಇದ್ದರೆ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟುಂಟು ಅಷ್ಟರವರೆಗೆ ಪ್ರಾಪರ್ಟಿ, ಉಳಿದದ್ದು ನಿಮ್ಮದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್. ಆವಾಗ ನಿಮ್ಗೆ ಏನಾಗ್ತದೆ? ಈ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂದರೆ ಏನು? ಈಗ ಮೆಡಿಕ್ಲೇಮ್ ಯಾರ ಹತ್ರ ಎಲ್ಲ ಉಂಟು? ಕೈ ಎತ್ತಿ. ಮೆಡಿಕ್ಲೇಮ್ ಇಲ್ವಾ? ಓ ಮೈ ಗಾಡ್, ಮೆಡಿಕ್ಲೇಮ್ ಒಂದು ಬೇಗ ಮಾಡಿಸಿ ಮಾರ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ಹಾಸ್ಪಿಟ್ಲಿಗೆ ಇದ್ದ ದುಡ್ಡು ಪುರ ಕೊಡಬೇಕು. ಮೆಡಿಕ್ಲೇಮ್, ಅದಕ್ಕೆ ಪ್ರೀಮಿಯಂ ಯಾರು ಕಟ್ಟೋದು? ನೀವೇ ಕಟ್ಟಬೇಕು. ಆಯಿತು. ಇದು ಲೈಫ್ ಇನ್ಶೂರೆನ್ಸ್, ಪ್ರೀಮಿಯಂ ಯಾರು ಕಟ್ಟೋದು? ನೀವೇ ಕಟ್ಟೋದು. ಕಾರು ತಗೊಳ್ತೀರಲ್ಲ, ಅದಕ್ಕೆ ಇನ್ಶೂರೆನ್ಸ್ ಉಂಟಲ್ಲ ಪ್ರತಿ ವರ್ಷ, ಅದಕ್ಕೆ ಪ್ರೀಮಿಯಂ ಯಾರು ಕಟ್ಟೋದು? ನಾವೇ ಕಟ್ಟೋದು. ಇದು ಕೂಡ ಹಾಗೆ, ಇದು ಲೋನ್ ಇನ್ಶೂರೆನ್ಸ್. ಸಿಂಪಲ್. ನೀವು ಸಾಲ ತೆಗೆದ ಕೂಡಲೇ ಬ್ಯಾಂಕಿನವರು ನಿಮ್ಮ ಲೋನನ್ನು ಇನ್ಶೂರ್ ಮಾಡ್ತಾರೆ. ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್. ನಾಳೆ ನೀವು ಸಾಲ ಕಟ್ಟದಿದ್ದರೆ ಇನ್ಶೂರೆನ್ಸ್ ಕಂಪನಿ ವಿಲ್ ಗಿವ್ ಅಮೌಂಟ್ ಟು ಬ್ಯಾಂಕರ್ಸ್. ಫುಲ್ ಅಲ್ಲ, ಅವರದ್ದು ಸ್ವಲ್ಪ ರೂಲ್ಸ್ ಉಂಟು. ಕೆಲವರಿಗೆ 80%, ಕೆಲವರಿಗೆ 75%, ಕೆಲವರಿಗೆ 60% ನಾರ್ಮ್ಸ್ ಎಲ್ಲ ಉಂಟು ಅದರ ಪ್ರಕಾರ. ಆದ್ದರಿಂದ ಸ್ವಲ್ಪ ಅವ್ರು ಏನು ಮಾಡ್ತಾರೆ, CGTMSE ಅಲ್ಲಿ ನೀವು ಲೋನ್ ತೆಗೆದ್ರೆ ಬ್ಯಾಂಕಿನವರು ಸ್ವಲ್ಪ ಬಡ್ಡಿ ಜಾಸ್ತಿ ಮಾಡ್ತಾರೆ, ಅಂದರೆ ರಿಸ್ಕ್ ಪ್ರೀಮಿಯಂ ಅಂತ. ಪ್ಲಸ್ ಇದ್ರದ್ದು ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ನೀವು ಕಟ್ಟಬೇಕಾಗ್ತದೆ. ಆಮೇಲೆ ಹೈಬ್ರಿಡ್ ಬಗ್ಗೆ ಹೇಳಿದೆ. ಅಟಲ್ ಇನ್ಕ್ಯುಬೇಷನ್ ಸೆಂಟರ್, ಈಗ ಅವರು ಬಂದು ಸ್ಟಾರ್ಟಪ್ ಬಗ್ಗೆ ಮಾತಾಡಿರ್ಬೋದು. ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂದರೆ ನೀತಿ ಆಯೋಗದವರು 2016ರಲ್ಲಿ ಈ ನಮ್ಮ ಸ್ಟಾರ್ಟಪ್ ಇಂಡಿಯಾ ಪೋರ್ಟಲ್ ಪ್ರಾರಂಭ ಮಾಡಿದರು. ಆ ಸ್ಟಾರ್ಟಪ್ ಇಂಡಿಯಾ ಪೋರ್ಟಲ್ ಪ್ರಾರಂಭ ಮಾಡಿದ ನಂತರ ನಮ್ಮ ದೇಶದಲ್ಲಿ 59 ಕಡೆಗಳಲ್ಲಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡಿದ್ದಾರೆ. ನಿಟ್ಟೆಯಲ್ಲಿ ಕೂಡ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಉಂಟು. ಐ ಆಮ್ ದ ಚೀಫ್ ಮೆಂಟರ್ ಫಾರ್ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಎಟ್ ನಿಟ್ಟೆ ಫ್ರಮ್ ದ ಬಿಗಿನಿಂಗ್. ಅವರ ಕೆಲಸ ಏನಂದರೆ, ಯಾರಿಗಾದರೂ ಒಂದು ಐಡಿಯಾ ಇದ್ದರೆ ಆ ಐಡಿಯಾವನ್ನು ಕಮರ್ಷಿಯಲೈಸ್ ಮಾಡುವವರೆಗೆ ನಿಮಗೆ ಸಪೋರ್ಟ್, ಹ್ಯಾಂಡ್ ಹೋಲ್ಡಿಂಗ್, ನರ್ಚರಿಂಗ್, ಮೆಂಟರಿಂಗ್, ಮಾರ್ಕೆಟ್ ಕ್ರಿಯೇಷನ್, ವೆಂಚರ್ ಕ್ಯಾಪಿಟಲಿಸ್ಟ್ ಮೀಟಿಂಗ್ ಏನೆಲ್ಲ ಉಂಟು ಅದನ್ನು ಮಾಡ್ತಾರೆ. ಸಣ್ಣ ಬಾಡಿಗೆಯಲ್ಲಿ ನಿಮಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದಿದ್ದರೆ ಸಣ್ಣ ಬಾಡಿಗೆ 1,500-2,000 ಬಾಡಿಗೆ ಎಲ್ಲ ನಿಮಗೆ ಪ್ಲೇಸ್ ಕೊಡ್ತಾರೆ, ಕಾಮನ್ ಫೆಸಿಲಿಟೀಸ್ ಕೊಡ್ತಾರೆ. ಇದು ಇನ್ಕ್ಯುಬೇಷನ್ ಸೆಂಟರ್ನವರ ಕೆಲಸ. ಒಂದು ಸಾರಿ ನಿಮ್ಮದು ಪ್ರಾಡಕ್ಟ್ ಕಮರ್ಷಿಯಲೈಸ್ ಆಯಿತು, ಮತ್ತು ಅವರು ನಿಮ್ಮನ್ನು ಬಿಟ್ಟು ಬಿಡ್ತಾರೆ, ಮತ್ತು ನೀವು ಬ್ಯಾಂಕಿನಲ್ಲಿ ಸಾಲ ಕೊಡ್ಬೋದು. ಯಾಕಂದರೆ ಬ್ಯಾಂಕರ್ಸ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಸ್ಟಾರ್ಟಪ್ಸ್, ಇದರಲ್ಲಿ ಫೇಲ್ಯೂರ್ ರೇಟ್ ಜಾಸ್ತಿ. ಅದಕ್ಕೆ ಸ್ಟಾರ್ಟಿಂಗ್ ಹಣ ಬೇಕಲ್ಲ. ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡಿಂಗ್ ಸ್ಕೀಮ್ ಅಂತ ಉಂಟು. ಮೊನ್ನೆ ಬಜೆಟಲ್ಲಿ 10,000 crores ಫೈನಾನ್ಸ್ ಮಿನಿಸ್ಟರ್ ಇಯರ್ ಮಾರ್ಕ್ಡ್ ಫಾರ್ ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡಿಂಗ್ ಸ್ಕೀಮಿಗೆ. ಫಂಡ್ ಆಫ್ ಫಂಡ್ಸ್ ಅಂತ ಹೇಳ್ತೇವೆ ನಾವು. ಅದನ್ನು ಸಿಡ್ಬಿ ಹತ್ರ ಕೊಟ್ಟಿದ್ದಾರೆ. ಅವರು ಎಲ್ಲ ಇನ್ಕ್ಯುಬೇಷನ್ ಸೆಂಟರ್ ಅವರಿಗೆಲ್ಲ ಕೊಡ್ತಾರೆ. ಅಪ್ ಟು 50 lakhs ವರೆಗೆ ಪೀಪಲ್ ಆರ್ ಎಲಿಜಿಬಲ್ ಟು ಟೇಕ್ ಸೀಡ್ ಫಂಡಿಂಗ್. ಸೀಡ್ ಫಂಡಿಂಗ್ ಅಂದರೆ ಒಂದು ಸಾಫ್ಟ್ ಟರ್ಮ್ಸ್ ಕಂಡೀಷನ್, ಫಸ್ಟಿ ಬಡ್ಡಿ ಇರುವುದಿಲ್ಲ, ಆಮೇಲೆ ಸಣ್ಣ ಬಡ್ಡಿ ಉದ್ದ ಅದು ಇರ್ತದೆ. ಇನ್ನೊಂದು ನಿಧಿ ಪ್ರಯಾಸ್ ಗ್ರ್ಯಾಂಟ್ ಅಂತ ಉಂಟು. ಅದು ಗ್ರ್ಯಾಂಟನ್ನು ಕೂಡ ಅವರು ಕೊಡ್ತಾರೆ 10 ಲಕ್ಷದವರೆಗೆ. ಮತ್ತು ಸ್ಟೇಟ್ ಗವರ್ಮೆಂಟ್ನವರಿಗೆ ಕರ್ನಾಟಕದಲ್ಲಿ K11 ಅಂತ ಉಂಟು, ಮತ್ತು ತಮಿಳುನಾಡಿನಲ್ಲಿ ಕೂಡ ಉಂಟು. ಬೇರೆ ಬೇರೆ ಸ್ಟೇಟಲ್ಲಿ ಅವ್ರದ್ದೇ ಬೇರೆ ಇನ್ಕ್ಯುಬೇಷನ್ ಇದು ಸೆಂಟರ್ಸ್ ಉಂಟು. ಅವರು ಥ್ರೂ ದೇರ್ ಇದು ಎಂಥ ಬ್ರ್ಯಾಂಚಸ್ ಅದನ್ನು ಕೂಡ ಅವರು ಮಾಡ್ತಾರೆ. ಇದಕ್ಕೆ ಕೆಲವು ರೂಲ್ಸ್ ರೆಗ್ಯುಲೇಷನ್, ಪಿಚ್ಚಿಂಗ್ ಆಫ್ ಸ್ಟಾರ್ಟಪ್ ಅದೆಲ್ಲ ಅವ್ರದ್ದು. ಅದು ತುಂಬ ಜನರಿಗೆ ತಲೆ ಮೇಲೆ ಹೋಗ್ತದೆ, ಅಂತ ಅರ್ಥ ಆಗೋದಿಲ್ಲ ಅಲ್ವಾ. ಮತ್ತು ಒಂದು ಸಾರಿ ನೀವು ಸ್ಟಾರ್ಟಪ್ ಇದಾದರೆ, ಯುನಿಕಾರ್ನ್ ಎಲ್ಲರಿಗೂ ಗೊತ್ತಾ? ಯುನಿಕಾರ್ನ್ $1 billion ವ್ಯಾಲ್ಯೂಯೇಷನ್ ಇದ್ದದ್ದು ಯುನಿಕಾರ್ನ್. ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಓಲಾ, ಊಬರ್, ಇದೆಲ್ಲ ನಮ್ಮದು ಯುನಿಕಾರ್ನ್ಸ್. ನಮ್ಮ ದೇಶ ಇಟ್ ದ 3rd largest ಸ್ಟಾರ್ಟಪ್ ಇಕೋಸಿಸ್ಟಮ್ ಇನ್ ದ ವರ್ಲ್ಡ್. ಬೆಂಗಳೂರು, ನಮ್ಮ ಕರ್ನಾಟಕದ ಬೆಂಗಳೂರು ನಂಬರ್ 1 ಸ್ಟಾರ್ಟಪ್ ಇಕೋಸಿಸ್ಟಮ್ ಇನ್ ಇಂಡಿಯಾ. ಸೊ ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡಿಂಗ್ ಸ್ಕೀಮ್, ಒಂದು ವೇಳೆ ಈ ಸೀಡ್ ಫಂಡಿಂಗ್ ಸಾಕಾಗದಿದ್ದರೆ ಅವರು ವೆಂಚರ್ ಕ್ಯಾಪಿಟಲ್ ಒಟ್ಟಿಗೆ ಎಲ್ಲ ಅರೇಂಜ್ ಮಾಡ್ತಾರೆ, VC ಫಂಡಿಂಗ್ ಅಂತ ಹೇಳ್ತೇವೆ. ಅದೇ ರೀತಿ ಬೇರೆ ಏಂಜಲ್ ಇನ್ವೆಸ್ಟರ್. ಏಂಜಲ್ ಇನ್ವೆಸ್ಟರ್ ಅಂದರೆ ಯಾರು? ದೇವರಾಗಿ ಬಂದರು ಮಾರ್ರೆ, ನೀವು ನಮಗೆ ಹೆಲ್ಪ್ ಮಾಡಿದ್ರೆ ಅಂತ. ಹಾಗೆ ಏಂಜಲ್ಸ್, ದೇ ವಿಲ್ ಕಮ್ ಆ್ಯಂಡ್ ಇನ್ವೆಸ್ಟ್.
ಅವರು ಏಂಜಲ್ ಆಗೋದು ಯಾವಾಗಂದ್ರೆ ನಿಮ್ಮದು ಎಲ್ಲ ನೋಡ್ತಾರೆ ಅವರು, ಎಲ್ಲ ಜಾತಕ ನೋಡಿ ಎಲ್ಲ ನಿಮ್ಮದು ಚಡ್ಡಿ ಒಂದು ಬಿಟ್ಟು ಬೇರೆ ಎಲ್ಲ ಇದು ಮಾಡಿ ಮತ್ತೆ ಕೊಡ್ತಾರೆ. ಮತ್ತು ನಿಮಗೆ ಇದು ಎಂಥದ್ದು ಶೇರ್ಸ್ ಎಲ್ಲ ಇದು ಮಾಡ್ತಾರೆ. ಮತ್ತು ಅದರ ಪ್ರಕಾರ ಇರಲಿ, ಬಟ್ ಹಣ ಕೊಡ್ತಾರೆ ಬೇಕಾದರೆ. ಮಾವ ಸತ ಕೊಡುವುದಿಲ್ಲ, ಈಗ ಇವ್ರು ಕೊಡ್ತಾರೆ. ನೆಕ್ಸ್ಟ್ PMFME ಸ್ಕೀಮ್, ಇದು ತುಂಬ ಫೇಮಸ್ ಆಗಿದೆ. ಪೀಪಲ್ ಮೇ ಬಿ ಸರ್ಪ್ರೈಸ್ಡ್. ಈ ರೂರಲ್ ಏರಿಯಾದಲ್ಲಿ ಇರ್ಬೋದು, ಅರ್ಬನ್ ಏರಿಯಾದಲ್ಲಿ. ಫುಡ್ ಪ್ರೊಸೆಸಿಂಗ್, ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್. ಇದರಲ್ಲಿ ಒಂದು ಬ್ಯೂಟಿ ಏನಂದರೆ 50% ಸಬ್ಸಿಡಿ. ಓ ಮೈ ಗಾಡ್, ಎಷ್ಟು ಸಬ್ಸಿಡಿ? 50% ಸಬ್ಸಿಡಿ. ಕ್ಯಾಪ್ ಉಂಟು. ಏನಂತ ಹೇಳಿದರೆ ಅಪ್ ಟು 15 lakhs, 10 lakhs ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ 35%, 15% ಫ್ರಮ್ ಸ್ಟೇಟ್ ಗೌರ್ಮೆಂಟ್ ಅಂದರೆ ಒಟ್ಟಿಗೆ 15 ಲಕ್ಷದವರೆಗೆ ಸಿಗ್ತದೆ. ಓನ್ಲಿ ಫಾರ್ ದ ಪರ್ಪಸ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಇಕ್ವಿಪ್ಮೆಂಟ್ಸ್, ಪ್ಯಾಕಿಂಗ್ ಮೆಷಿನ್ಸ್ ಅಂಥದಕ್ಕೆಲ್ಲ. ನೀವು ಬಿಲ್ಡಿಂಗ್ ದೊಡ್ಡದು ಕಟ್ಟೋದಾದರೆ ಇಲ್ಲ, ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ಗಿಲ್ಲ. ಬಟ್ ಲೋನ್ ಕ್ಯಾನ್ ಬಿ ಗಿವನ್ ಅಪ್ ಟು 1 crore. ಮತ್ತು FPOಗರಿಗೆಲ್ಲ ಜಾಸ್ತಿ ಕೊಡ್ತಾರೆ, ಫಾರ್ಮಲ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್ ಅಂತೇಳಿ. ಇಲ್ಲಿ ನಿಮ್ಮ ಗ್ರಾಮಜನ್ಯ ಜೇನು ಅವ್ರದ್ದು ಕೂಡ ಒಂದು ಆಗ್ತಾ ಉಂಟು. ತುಂಬ ಕಡೆಯಲ್ಲಿ ಈಗ FPOs ಎಲ್ಲ ಆಗ್ತಾ ಉಂಟು, ಅಲ್ಲಿ ಕೂಡ ಅವರಿಗೆ ಗ್ರ್ಯಾಂಟ್ ಕೊಡುವ ಸ್ಕೀಮ್ ಉಂಟು. ಆಮೇಲೆ PMEGP, ಇದು ಮಾತ್ರ ನಮ್ಮ ಒಂದು ಮೋಸ್ಟ್ ಡೈನಾಮಿಕ್ ಸ್ಕೀಮ್ ಅಕ್ರಾಸ್ ದ ಗ್ಲೋಬ್ ಅಂತ ನಾನು ಹೇಳ್ಬೋದು. ಅಪ್ ಟು 50 lakhs ವಿದೌಟ್ ಕೊಲಾಟ್ರಲ್ ಲೋನ್ ಕೊಡ್ಬೋದು. ಯಾರಿಗೆ? ಮ್ಯಾನುಫ್ಯಾಕ್ಚರಿಂಗ್ ಅವರಿಗೆ. ಟ್ರೇಡಿಂಗ್ ಮತ್ತು ಸರ್ವಿಸ್ ಅವರಿಗೆ ಅಪ್ ಟು 20 lakhs ಕೊಡ್ಬೋದು. ಅದರಲ್ಲಿ 2 ಕ್ಯಾಟಗರಿ ಎಂಟರ್ಪ್ರನರ್ ಇದ್ದಾರೆ, ಒಂದು ಸ್ಪೆಷಲ್ ಎಂಟರ್ಪ್ರನರ್, ಇನ್ನೊಂದು ಜನರಲ್ ಎಂಟರ್ಪ್ರನರ್. ಸ್ಪೆಷಲ್ ಎಂಟರ್ಪ್ರನರ್ ಯಾರು? SC/ST ಎಂಟರ್ಪ್ರನರ್ಸ್, ವಿಮೆನ್ ಎಂಟರ್ಪ್ರನರ್ಸ್, OBC, ಮೈನಾರಿಟಿ, ಎಕ್ಸ್ ಸರ್ವಿಸ್ ಮ್ಯಾನ್, ಫಿಸಿಕಲಿ ಚಾಲೆಂಜ್ಡ್. ಇಷ್ಟು ಜನ ಸ್ಪೆಷಲ್ ಬಿಟ್ಟು ಉಳಿದವರೆಲ್ಲ ಜನರಲ್. ಸ್ಪೆಷಲ್ ಎಂಟರ್ಪ್ರನರಿಗೆ ಕೇವಲ 5% ಮಾರ್ಜಿನ್. 50 ಲಕ್ಷದ ಪ್ರಾಜೆಕ್ಟ್ ಮಾಡಲಿಕ್ಕೆ ಎಷ್ಟು ಹಾಕಿದರೆ ಸಾಕು? ಕೇವಲ 2.5 ಲಕ್ಷ ಹಾಕಿದರೆ ಸಾಕು. 95% ಬ್ಯಾಂಕ್ ವಿಲ್ ಗಿವ್ ಯು ದ ಲೋನ್. ಮತ್ತು ಸಬ್ಸಿಡಿ, ಊಟ ಬೇರೆ, ದಕ್ಷಿಣೆ ಬೇರೆ. ದಕ್ಷಿಣೆ ಏನು? ರೂರಲ್ ಏರಿಯಾದಲ್ಲಿ ನೀವು ಪ್ರಾಜೆಕ್ಟ್ ಮಾಡೋದಾದರೆ ಸ್ಪೆಷಲ್ ಎಂಟರ್ಪ್ರನರಿಗೆ 35% ಸಬ್ಸಿಡಿ. ಅರ್ಬನ್ ಏರಿಯಾದಲ್ಲಿ ಪ್ರಾಜೆಕ್ಟ್ ಮಾಡೋದಾದರೆ ಸ್ಪೆಷಲ್ ಎಂಟರ್ಪ್ರನರಿಗೆ 25% ಸಬ್ಸಿಡಿ. ಅದೇ ರೀತಿ ರೂರಲ್ ಏರಿಯಾದಲ್ಲಿ ಜನರಲ್ ಎಂಟರ್ಪ್ರನರ್ ಪ್ರಾಜೆಕ್ಟ್ ಮಾಡೋದಾದರೆ 15% ಸಬ್ಸಿಡಿ. ಅರ್ಬನ್ ಏರಿಯಾದಲ್ಲಿ ಜನರಲ್ ಎಂಟರ್ಪ್ರನರ್ ಮಾಡೋದಾದರೆ 25% ಸಬ್ಸಿಡಿ. ಮಾರ್ಜಿನ್ ಕೇವಲ 5% ಸ್ಪೆಷಲ್ ಎಂಟರ್ಪ್ರನರಿಗೆ, 10% ಜನರಲ್ ಎಂಟರ್ಪ್ರನರ್. ನೀವು ಆಲ್ರೆಡಿ ಒಂದು PMEGPಯಲ್ಲಿ ಲೋನ್ ತೆಗೆದಿದ್ರೆ ನಿಮಗೆ ಎಕ್ಸ್ಪಾನ್ಷನ್ ಮಾಡೋದಾದರೆ ಸೆಕೆಂಡ್ ಡೋಸ್ ಅಂತ ಕೊಡ್ತಾರೆ. ಸೆಕೆಂಡ್ ಪೆಗ್ಗಲ್ಲ, ಸೆಕೆಂಡ್ ಡೋಸ್ ಆಫ್ ಅಸಿಸ್ಟೆನ್ಸ್. ರೋಟರಿ ಕ್ಲಬ್ ಆದರೆ ನಾವು ಸೆಕೆಂಡ್ ಪೆಗ್ ಹೇಳಿದರೆ ಕರೆಕ್ಟ್ ಅದು ಗೊತ್ತಾಗ್ತದೆ ಅಲ್ವಾ? ಸೆಕೆಂಡ್ ಡೋಸ್ ಆಫ್ ಅಸಿಸ್ಟೆನ್ಸ್. ಸೆಕೆಂಡ್ ಡೋಸ್ ಆಫ್ ಅಸಿಸ್ಟೆನ್ಸ್ ಅಂದರೆ ನೀವು ಆಲ್ರೆಡಿ ಲೋನ್ ತಗೊಂಡಿರ್ತೀರಿ, 3 ವರ್ಷ ಕರೆಕ್ಟ್ ಕಟ್ಟಿರ್ತೀರಿ, ನಿಮಗೆ ಎಕ್ಸ್ಪಾನ್ಷನ್ ಮಾಡಬೇಕು. ಇಲ್ಲಿದ್ರೆ ಮುಂಚೆ 7 ವರ್ಷ ತೆಗೆದು 7 ವರ್ಷ ಆದಮೇಲೆ ಮಾಡಬೇಕು. ಇದು ಆಗಲ್ಲ. 3 ವರ್ಷ ಆದ ಕೂಡಲೇ ಇಫ್ ಯು ವಾಂಟ್ ಟು ಎಕ್ಸ್ಪ್ಯಾಂಡ್, ಮ್ಯಾನುಫ್ಯಾಕ್ಚರ್ನವರು ಅಪ್ ಟು 1 crore ಪುನಃ ಕೊಡ್ತಾರೆ. ಆವಾಗ 15% ಸಬ್ಸಿಡಿ ಕೊಡ್ತಾರೆ. ಸರ್ವಿಸ್ ಆ್ಯಂಡ್ ಟ್ರೇಡರಿಗೆ 25 ಲಕ್ಷದವರೆಗೆ ಕೊಡ್ತಾರೆ. ಆವಾಗ ಕೂಡ 15% ಸಬ್ಸಿಡಿ ಕೊಡ್ತಾರೆ. ಕ್ಲಿಯರ್ ಅಲ್ವಾ? ಓಕೆ. ಇನ್ನೂ ತುಂಬ ಉಂಟು, ಅದೆಲ್ಲ ನೀವು ಅಲ್ಲಿ ಬರಬೇಕು. ಎಲ್ಲ ನಾವು ಈಗ ಟ್ರೇಲರೇ ಇಷ್ಟು ಹೇಳಿ, ಮತ್ತು ಪಿಕ್ಚರ್ ನೋಡ್ಲಿಕ್ಕೆ ಬರೆದಿದ್ರೆ ಕಷ್ಟ. ಆಮೇಲೆ ನಾರಿ ಶಕ್ತಿ. ಅವರ್ ಶಕ್ತಿ ಈಸ್ ನಾರಿ ಶಕ್ತಿ ಅಲ್ವಾ? ಈಗ ವಿಮೆನ್ ಎಂಟರ್ಪ್ರನರ್ ಎಲ್ಲ ಮುಂದೆ. ಇವತ್ತು ಬೆಳಿಗ್ಗೆ ನಾನು NNPT ಹೈಸ್ಕೂಲ್ ಹೋಗೋದೇ ಎಲ್ಲ ಹುಡುಗಿಯರೇ ಜಾಸ್ತಿ. ಅದಕ್ಕೆ ನಾನೊಂದು ಶ್ಲೋಕ ಸತ ಹೇಳಿದೆ, ಸ್ಕಂದ ಪುರಾಣದ್ದು. ದಶಪುತ್ರ ಸಮಾಕನ್ಯಾ ದಶಪುತ್ರಾನ್ ಪ್ರವರ್ಧಯನ್ ಯತ್ಫಲಂ ಲಭತೆ ಮಸ್ತಸ್ಥಲ್ಲಭ್ಯಂ ಕನ್ಯೆಯ ಏಕಯ. ಅಂದರೆ ಸ್ಕಂದ ಪುರಾಣ ನಾನು ಹೇಳಿದಂದರೆ ಇದರ ಅರ್ಥ ಏನಂದರೆ ಸಿಂಪಲ್. ಅರ್ಲಿಯರ್ ವೆನ್ ಎ ಗರ್ಲ್ ಚೈಲ್ಡ್ ವಾಸ್ ಬಾರ್ನ್ ಇನ್ ಎ ಫ್ಯಾಮಿಲಿ, ಪೇರೆಂಟ್ಸ್ ಯೂಸ್ ಟು ಹ್ಯಾವ್ 10 sons. Now she is equal to 10 sons. ಅದೇ ಡಿಫರೆನ್ಸ್. ದಶಪುತ್ರ ಸಮಾಕನ್ಯಾ ಅಂದರೆ ಒಂದು ಹುಡುಗಿನ ಸಾಕಿದ್ರೆ 10 ಗಂಡು ಮಕ್ಕಳು ಸಾಕಿದಷ್ಟೇ ಪುಣ್ಯ ಅಂತೆ. ಶಿವಾನಂದರಿಗೆ ಅದಕ್ಕೆ ಹೇಳಿದ್ ನಾವು, ಒಂದು ಹುಡುಗ ಒಂದು ಹುಡುಗಿ ಅಲ್ಲ, 2 ಹುಡುಗಿಯಾ? 2 ಹುಡುಗ 1 ಹುಡುಗಿ. ನೋಡಿ, 2 ಹುಡುಗ ಇಬ್ಬರೇ
ಇವರು 10 ಅಂದರೆ 20, 12 ಆಯಿತು ಶಿವಾನಂದರಿಗೆ. ಅದು ವಿ ಶುಡ್ ಬಿ ಪ್ರೌಡ್ ಅಲ್ವಾ. ಆಮೇಲೆ ಅದಕ್ಕೆ ಅವರು ನೋಡಿ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತೇವೆ. ಅದಕ್ಕೆ ನಾನೊಂದು ಕ್ಯಾಪ್ಷನ್ ಇಡ್ಲಿಕ್ಕೆ ಹೇಳಿದೆ ಅವರಿಗೆ, ಜ್ಞಾನದ ಅರಿವು ಅಭಿವೃದ್ಧಿಯ ಹರಿವು ಅಂತ ನೀವು ಒಂದು ಕ್ಯಾಪ್ಷನ್ ಇಡಿ ಅಂತೇಳಿ ಅವರಿಗೆ ಹೇಳಿದೆ. ಸೊ ವುಮೆನ್ ಎಂಟರ್ಪ್ರಿನರಿಗೆ ನಾರಿ ಶಕ್ತಿ ತುಂಬ ಸ್ಕೀಮ್ಸ್ ಉಂಟು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೀವು ನಂಬಲಿಕ್ಕಿಲ್ಲ, ಅಪ್ ಟು 1 crore ಓನ್ಲಿ 5% ಮಾರ್ಜಿನ್, ಅಪ್ ಟು 10 crore ಓನ್ಲಿ 15% ಮಾರ್ಜಿನ್. ದೇರ್ ಇಸ್ ಅ ಪ್ರೊವಿಷನ್. ಅಪ್ ಟು 2 crore ಪ್ರೊಸೆಸಿಂಗ್ ಫೀಸ್ ನಿಲ್, ಅಬೌವ್ 2 crore ಕನ್ಸೆಷನ್ ಇಸ್ ದರ್. ಕೊಲಾಟ್ರಲ್ ಕೂಡ 25% ಆಫ್ ದಿ ಇದು ಕೊಟ್ಟರೆ ಸಾಕು ವುಮೆನ್ ಎಂಟರ್ಪ್ರಿನರ್ ಆದರೆ. ಇದು ಒಂದು ಬ್ಯೂಟಿಫುಲ್ ಸ್ಕೀಮ್. ಮತ್ತು ಬೇರೆ ಬೇರೆ ಬ್ಯಾಂಕಿನಲ್ಲಿ ಅದು ಬೇರೆ ಬೇರೆ ಮಹಿಳಾ ಸಮ್ಮಾನ ಹೇಳ್ತಾರೆ, ಅಂದರೆ ಹೆಸರು ಅದು ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಲ್ಲಿ ಹೆಸರು ಬೇರೆ ಬೇರೆ ಚೇಂಜ್ ಮಾಡ್ತಾರೆ. ಆಮೇಲೆ PM ವಿಶ್ವಕರ್ಮ ಸ್ಕೀಮ್, ಇದು ಟಿ ವಿಯಲ್ಲಿ ಬರ್ತಾ ಇರ್ತದೆ. ಫಸ್ಟಿಗೆ 1 ಲಕ್ಷ ಕೊಡೋದು, ಆಮೇಲೆ 2 ಲಕ್ಷ ಕೊಡೋದು, 7% ಇಂಟ್ರೆಸ್ಟ್ ಸಬ್ವೆನ್ಷನ್. ಇದೆಲ್ಲ ಒಳ್ಳೆ 18 ಟ್ರೇಡನ್ನು ರಿವೈವ್ ಮಾಡಲಿಕ್ಕೆ ಇದು ಕೇಂದ್ರ ಸರ್ಕಾರದ ಯೋಜನೆ. ಆಮೇಲೆ PM ಸ್ವಾನಿಧಿ ಇಲ್ವಾ ಇದರಲ್ಲಿ? ಇರಲಿ, ತೊಂದರೆ ಇಲ್ಲ. PM ಸ್ವಾನಿಧಿ ಸ್ಕೀಮ್ ಬೀದಿ ಬದಿ ವ್ಯಾಪಾರಿಗಳಿಗೆ ಅಪ್ ಟು 50,000 ಕೊಡ್ತಾರೆ. ಈಗ ಅದನ್ನು ಕೂಡ ಜಾಸ್ತಿ ಮಾಡುವ ಒಂದು ಇದು ಬಂದಿದೆ. ಅದು ಕೂಡ ವಿತ್ ಸಬ್ಸಿಡೈಸ್ಡ್ ಇಂಟ್ರೆಸ್ಟ್ 4% ಮಾತ್ರ ಅವ್ರಿಗೆ ಬೀಳುದು, ಉಳಿದದ್ದು ಸರ್ಕಾರ ಕೊಡ್ತದೆ. ಆಮೇಲೆ NCGS MSME ಸ್ಕೀಮ್ ನಾನು ಹೇಳಿದಲ್ಲ 10 ಕೋಟಿವರೆಗೆ ಕೊಡ್ತಾರೆ. ಈ ಸ್ಕೀಮಲ್ಲಿ ಮೆಷಿನರಿ ಇನ್ವೆಸ್ಟ್ ಮಾಡೋದಾದರೆ 100 ಕೋಟಿವರೆಗೆ ವಿದೌಟ್ ಕೊಲಾಟ್ರಲ್ ಕೊಡ್ತಾರೆ ಸಾಲ. ಎಷ್ಟು? 100 ಕೋಟಿವರೆಗೆ. ಆವಾಗ ಒಂದು ಕ್ವಶನ್ ಬರ್ಬೋದು, ಆವಾಗ MSME ಹೇಗೆ ಆಗೋದು ಅವರಂತ. ಲೋನ್ ಅಪ್ಲೈ ಮಾಡುವಾಗ ಅವ್ರು MSME ಇದ್ರೆ ಸಾಕು, ಮತ್ತು ಎಕ್ಸ್ಪೋರ್ಟ್ ಇದ್ದರೆ ಎಕ್ಸ್ಪೋರ್ಟ್ ಟರ್ನ್ ಓವರ್ ಈಸ್ ಎಕ್ಸ್ಕ್ಲೂಡೆಡ್ ಅಂತ ಹೇಳಿದೆ. ಆಯಿತಾ? ಅದು NCGS MSME ಸ್ಕೀಮ್ ಅಂತೇಳಿ. ಆಮೇಲೆ NSIC ಅಂತ ಒಂದು ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್, ಅವರ ಕೆಲಸವೇ MSMEಗಳಿಗೆ ಸಪೋರ್ಟ್ ಮಾಡೋದು. ಇದು ಕೇಂದ್ರ ಸರ್ಕಾರದ MSME ಡಿಪಾರ್ಟ್ಮೆಂಟಿನ ಅಧೀನ ಸಂಸ್ಥೆ. ಅವರ ರೆಪ್ರೆಸೆಂಟೇಟಿವ್ ಕೂಡ ನಾಡ್ದು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ. ಆಮೇಲೆ ಸಿಬಿಲ್ ಸ್ಕೋರ್, ಇದು ಎಲ್ಲರಿಗೂ ಗೊತ್ತುಂಟು. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಡ್ರೈವ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಸಿಬಿಲ್ ಸ್ಕೋರ್ ಕರೆಕ್ಟ್ ಇಲ್ಲದಿದ್ದರೆ ಲೋನ್ ತೆಗಿಲಿಕ್ಕೆ ಆಗ್ತದಾ? ಇಲ್ಲ. ಮಿನಿಮಮ್ 700 ಬೇಕು, ಇಲ್ಲದಿದ್ದರೆ ಪರ್ಚ. ಜಾಮೀನು ಯಾರಿಗೂ ಹಾಕಲಿಕ್ಕೆ ಹೋಗಬೇಡಿ. ಇಷ್ಟುವರೆಗೆ ಹಾಕಿದಿದ್ರೆ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಳಿ. ಇನ್ನು ಮುಂದೆ ಯಾರಿಗೂ, ಇವತ್ತೇ ನೀವೊಂದು ಓದ್ ತಗೊಳ್ಳಿ, ನಾನು ಇನ್ನು ಯಾರಿಗೂ ಜಾಮೀನು ಹಾಕುವುದಿಲ್ಲ. ಯಾಕಂದರೆ ನಿಮಗೆ ಲೋನ್ ಕೊಡಬೇಕಾದ್ರೆ ಅವರನ್ನು ನೋಡಿ ನಿಮಗೆ ಲೋನ್ ಕೊಡೋದಾರೆ, ಯಾಕೆ ಕೊಡಬೇಕು? ನಾನು ಲೋನ್ ಕೊಡಬಾರ್ದು. ಜಾಮೀನು ಯಾಕೆ ಬೇರೆಯವ್ರನ್ನ ಯಾಕೆ ಸಿಕ್ಕಿಸಿ ಹಾಕುದು ಅಲ್ವಾ? ಬ್ಯಾಂಕಿನವರು ಬರೇ ಇದು ಅನ್ಯಾಯದ ಕೆಲಸ ಇದೆ, ಜಾಮೀನು ಹಾಕಿಸಿ ಬೇರೆಯವ್ರನ್ನ ಸಿಕ್ಕಿಸಿ ಹಾಕುದು. ಯು ಆರ್ ಮೇಕಿಂಗ್ ಗುಡ್ ಬಾರೋವರ್ ಬ್ಯಾಡ್ ಬೈ ದಿಸ್. ಮತ್ತು ಸಿಬಿಲ್ ಸ್ಕೋರ್ ಹೇಗೆ ಇಂಪ್ರೂವ್ ಮಾಡ್ಬೋದು, ಅದರಲ್ಲಿ ಏನು, ಅದಕ್ಕೆ ಕೂಡ ಎಲ್ಲ ನಾವು ಸ್ಪೀಕರ್ ಕರಿತೇವೆ, ಅದೆಲ್ಲ ಈಗ ಹೇಳೋದಿಲ್ಲ. ಇದೊಂದು ಟ್ರೈಲರ್, ಪಿಕ್ಚರ್ ಬಿ ಬಾಕಿ ಹೇ ಏ ಖಾಲಿ ಟ್ರೈಲರ್ ಹೇ ಅಂತೇಳಿ ನೋಡಿ. ನೀವು CGTMSEಯಲ್ಲಿ ಲೋನ್ ತೆಗೆದ್ರೆ ಈಗ ಮುಂಚೆ ಅಪ್ ಟು 3% ಅವರು ಚಾರ್ಜ್ ಮಾಡ್ತಿದ್ರು ಇನ್ಶೂರೆನ್ಸ್ ಪ್ರೀಮಿಯಂ. ಈಗ ಅದನ್ನು ಕೂಡ ತುಂಬ ಕಮ್ಮಿ ಮಾಡಿದ್ದಾರೆ ನೋಡಿ, ಎಲ್ಲ ವಿತ್ ರಿಸ್ಕ್. ಬಹಳ ಒಂದು ಒಳ್ಳೆ ನೋಡಿ, ಇವರ ಇಂಟೆನ್ಷನ್ ಏನಂದ್ರೆ ಟು ರೀಚ್ ದ ಅನ್ರೀಚ್ಡ್, ನಾಟ್ ರೀಚ್ ದ ರೀಚ್ಡ್. ಈಗ ನೀವು ಹೇಳಿದ್ರಲ್ಲ, ನೀವು ಹೇಳಿಲ್ಲ, ನಾನೇ ಹೇಳಿದ್ದು. ನೆಕ್ಸ್ಟ್ ಒಂದು ನಿಮಿಷ, ದೊಡ್ಡ ದೊಡ್ಡ ಉದ್ಯಮಿಗಳ ಬಗ್ಗೆ ಹೇಳ್ತೇನೆ ನಾನು. ಎಲ್ಲ ಕವರ್ ಮಾಡಿ ಆಯ್ತು ನಾನು ಒಂದರಲ್ಲೇ. ತಪ್ಪಿದ್ರೆ ಬೇಕಾದ್ರೆ ಸ್ಲೈಡ್ ನೋಡಿ, ನಾನು ಹೇಳಿದ್ದಕ್ಕೂ ಅದು ಏನು ವ್ಯತ್ಯಾಸ ಇಲ್ಲ. ಇದು ಸಿಡಿಮಿದಲ್ಲ, ಬೇರೆ ಬೇರೆ ಸ್ಕೀಮ್ ಉಂಟು. ಮೋರ್ ಏ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಿವಿಲ್ ಸ್ಕೋರ್ ನೋಡಿ, ಸ್ವಲ್ಪ ಎಷ್ಟು ಒದ್ದಾಡ್ತಾ ಇದ್ದಾರೆ ನೋಡಿ ಅವರು ಸಿವಿಲ್ ಇಂಪ್ರೂವ್ ಮಾಡಲಿಕ್ಕೆ ಅಲ್ವಾ. ಇದು ಎಲ್ಲರ ಪ್ರಾಬ್ಲಮ್ ಹೌದಲ್ಲ. ಟ್ರೆಡ್ ಸ್ಕೀಮ್ ಅದು ಬೇಡ, ಇಲ್ವಲ್ಲ, ಅಗತ್ಯ ಇಲ್ಲ. ಇದು ಜಮ್ಮು ಪೋರ್ಟಲ್ ಅಂತ ಉಂಟು, ನಿಮ್ಗೆ ಗೊತ್ತುಂಟ? ಜಮ್ಮು ಪೋರ್ಟಲ್ ಅಂದರೆ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಅಂತ. MSMEಗಳಿಗೆ ಅಲ್ಲಿ ನೀವು ಟೆಂಡರ್ ಹಾಕೋದಾದ್ರೆ ನಿಮ್ಗೆ ಉಂಟು. ಅದಕ್ಕೆ ಈ ದೊಡ್ಡ ದೊಡ್ಡ ನಾನು ನಿಮ್ಗೆ ಹೇಳಿದಲ್ಲ, ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಅಂತ ಉಂಟು. ಕೇಂದ್ರ ಸರ್ಕಾರದ ಅಧೀನ ಕಂಪನಿಗಳು, ಕಾರ್ಪೊರೇಟ್ 25%. ನೆಕ್ಸ್ಟ್ PPP. ನೆಕ್ಸ್ಟ್ ಕೇಂದ್ರ ಸರ್ಕಾರದ ನೆಕ್ಸ್ಟ್ ಅಧೀನ ಸಂಸ್ಥೆಗಳು, ಅವರು ಅದೇ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ. ನೆಕ್ಸ್ಟ್ ಸ್ಲೈಡ್ ಅಲ್ಲ, ಇದ್ರ ಮುಂಚಿದು ಅಲ್ಲ, ನೆಕ್ಸ್ಟ್
ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ 25% ಆಫ್ ದೇರ್ ಈಗ ಫಾರ್ ಎಕ್ಸಾಂಪಲ್ MRPL 25% ಆಫ್ ದೇರ್ ರಿಕ್ವೈರ್ಮೆಂಟ್ ದೇ ಶುಡ್ ಪ್ರೊಕ್ಯೂರ್ ಫ್ರಾಮ್ MSMEs. ಅದರಲ್ಲಿ ನೀವು 4% SC/ST ಎಂಟರ್ಪ್ರನರ್ ಹತ್ರ, 3% ವಿಮೆನ್ ಎಂಟರ್ಪ್ರನರ್ ಹತ್ರ ಅವರು ಪರ್ಚೇಸ್ ಮಾಡಲೇಬೇಕಂತೇಳಿ ಇದುಂಟು. 25% ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಅಂತ ಉಂಟು ಕೇಂದ್ರ ಸರ್ಕಾರ. ಮತ್ತು ಈಗ ಒಂದು ಹೊಸ ಕಾನೂನು ಮಾಡಿದ್ದಾರೆ, ಸೆಕ್ಷನ್ 43BH ಅಂತ, ಇನ್ಕಮ್ ಟ್ಯಾಕ್ಸಲ್ಲಿ ಕೂಡ ಉಂಟು, ಇದು MSME ಆ್ಯಕ್ಟ್ ಪ್ರಕಾರ ಕೂಡ ಉಂಟು. ನೀವು ಯಾವುದೇ MSMEಗಳಿಗೆ ಎಗ್ರಿಮೆಂಟ್ ಇದ್ದರೆ 45 ದಿನ ಮ್ಯಾಕ್ಸಿಮಮ್, 90 ದಿನ ಎಗ್ರಿಮೆಂಟ್ ಇದ್ದರೂ 45 ದಿನದೊಳಗೆ ಕೊಡಬೇಕು. ಎಗ್ರಿಮೆಂಟ್ ಇಲ್ಲದಿದ್ದರೆ 15 ದಿನದೊಳಗೆ ಪೇಮೆಂಟ್ ಮಾಡಬೇಕು. ಮಾಡದಿದ್ದರೆ 3 times ಆಫ್ ದಿ ಪ್ರೆಸೆಂಟ್ ಬ್ಯಾಂಕ್ ರೇಟ್, ಇದು 3 times ನೀವು ಪೆನಾಲ್ಟಿ ಕೊಡಬೇಕಾಗ್ತದೆ. ಮತ್ತು ಬಿಸ್ನೆಸ್ನಲ್ಲಿ ನಿಮಗೆ ಅದು ಎಕ್ಸ್ಪೆನ್ಸ್ ಆಗಿ ಸಿಗುವುದಿಲ್ಲ, ಅದು ಆ್ಯಡ್ ಬೇಕಾಗ್ತದೆ. ಎಷ್ಟು ಬ್ಯೂಟಿಫುಲ್ ಕಾನೂನು ತುಂಬ ಮಾಡಿದ್ದಾರೆ. ಅದಕ್ಕೆ ರಂಗೋಲಿ ಅಡಿ ಚಾಪೆ ಹಾಕಿದ್ದಾರೆ. ಕೆಲವರು ರಂಗೋಲಿ ಅಡಿ ಎಲ್ಲ ಹೋಗ್ತಾರೆ, ಅದು ಹೇಗೆ ಅಂತ ನಾವು ನಿಮಗೆ ರಂಗೋಲಿ ಕೂಡ ಹೇಳಬೇಕಾಗ್ತದೆ, ಇಲ್ಲಿ ಬೇಡ ಅದು. ಇದರಲ್ಲಿ ನೆಕ್ಸ್ಟ್ ಈಗ ನೆಟ್ವರ್ಕ್ ಸ್ಟೇಟ್ಮೆಂಟ್. ಹೆಚ್ಚಿನವರಿಗೆ ನೆಟ್ವರ್ತ್ ಇಂಪ್ರೂವ್ ಇದ್ದರೆ ಅದನ್ನು ಮಾಡಬೇಕು. ಅದರಲ್ಲಿ ನೆಟ್ವರ್ತ್ ಕೊಡುವ ಕೆಲವರು ಏನು ಗೊತ್ತಾ, ವ್ಯಾಲ್ಯೂಯೇಷನ್ ಮಂತೆ ಜಾಸ್ತಿ ಪಾಡ್ಲಿ ಅಂಕ ಲೋನ್ ಮಂತೆ ಜಾಸ್ತಿ ಬೋರ್ಡ್ ಹೇಳ್ತಾರೆ. ಯಾವಾಗಲೂ ಆ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ. ಮಾಡ್ಲಿಕ್ಕೆ ಹೋದರೆ ನೀವೇ ಸಿಕ್ಕಿ ಬೀಳ್ತೀರಿ. ನಾಳೆ ನೀವು ಆ ಪ್ರಾಪರ್ಟಿ ರಿಲೀಸ್ ತಗೊಳ್ಬೇಕಾದ್ರೆ ಅಷ್ಟೇ ಅಮೌಂಟ್ ನೀವು ಬ್ಯಾಂಕಿಗೆ ಕಟ್ಟಬೇಕಾಗ್ತದೆ. ಸೊ ಬಿ ಟ್ರುತ್ಫುಲ್, ಬಿ ಫೇರ್, ಬಿ ರೀಸನೇಬಲ್, ಆಟೋಮೆಟಿಕಲಿ ಯುವರ್ ವರ್ಕ್ ವಿಲ್ ಬಿ ಡನ್. ಕೊಲಾಟ್ರಲ್ 100% ಬೇಕಂತ ಎಲ್ಲಿಯೂ ಇಲ್ಲ ಕಾನೂನು. ನೀವು ನಿಮ್ಮ ಬ್ಯಾಲೆನ್ಸ್ ಶೀಟನ್ನು ಸ್ಟ್ರಾಂಗ್ ಮಾಡಿ, ನೀವು ಫಾರ್ಮಲಿ ನೀವು ವ್ಯವಹಾರ ಮಾಡಿ, ನಿಮಗೆ ಯಾವುದೇ ಪ್ರಾಬ್ಲಮ್ ಬರಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಬಿಸ್ನೆಸ್ ಪ್ರೊಫೈಲ್. ಎಷ್ಟು ಜನ ನಿಮ್ಮ ಬಿಸ್ನೆಸ್ ಪ್ರೊಫೈಲ್ ಮಾಡಿದ್ದೀರಿ? ಬಿಸ್ನೆಸ್ ಮಾಡೋರು ಅವರು ಒಂದು ಪ್ರೊಫೈಲ್ ರೆಡಿ ಮಾಡಬೇಕು, ಒಂದು ವೆಬ್ಸೈಟ್ ಮಾಡಬೇಕು. ಆ ವೆಬ್ಸೈಟ್ನಲ್ಲಿ ನಿಮ್ಮ ಪ್ರೊಫೈಲ್ ಹಾಕಬೇಕು. ಆವಾಗ ಮಾತ್ರ ನಿಮಗೆ ಅದು ಅದರ ಬಗ್ಗೆ ಗೊತ್ತಾಗ್ತದೆ. ಮತ್ತು ಬೇರೆ ಬೇರೆ ಪೋರ್ಟಲ್ ಉಂಟು, MSME ಸಂಬಂಧ್, MSME ಚಾಂಪಿಯನ್ ಅಂತ. ನೀವು ಚಾಂಪಿಯನ್ ಹೇಗಾಗ್ಬೋದು, ಅದ್ರ ಗ್ರೀವಿಯನ್ಸ್ ಎಲ್ಲ ನೀವು ಅಲ್ಲಿ ಹೋದರೆ ಎಲ್ಲ ಅದ್ರ ಗೊತ್ತಾಗ್ತದೆ. ನೆಕ್ಸ್ಟ್ ಚೆಕ್ ಲಿಸ್ಟ್. ಲೋನಿಗೆಲ್ಲ ಏನೆಲ್ಲ ಬೇಕಂತ ನಿಮ್ಗೆ ಗೊತ್ತಲ್ಲ, ಚೆಕ್ ಲಿಸ್ಟ್ ಅದೆಲ್ಲ ಕೇಳ್ತಾರೆ. ನೆಕ್ಸ್ಟ್ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ಈಗ ಲೇಟೆಸ್ಟ್. ಈಗ ಅಪ್ ಟು 1.5 ಕೋಟಿವರೆಗೆ ಲೋನ್ ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ. ಝೋನ್ 1, ಝೋನ್ 2, ಝೋನ್ 3 ಅಂತೇಳಿ. ಬೆಂಗಳೂರು ಸಿಟಿಯಲ್ಲಿ ಯಾವುದು ಮಾಡಿದ್ರು ಈಗ ಸಬ್ಸಿಡಿ ಸ್ಟಾಪ್ ಮಾಡಿದ್ದಾರೆ. ಬೇರೆ ಎಲ್ಲ ಕಡೆಯಲ್ಲಿ ಉಂಟು, ಡಿಪೆಂಡಿಂಗ್ ಆನ್ ದಿ ಏರಿಯಾ 15%, 20%, 25% ಉಂಟು. ಮತ್ತು ಟರ್ನ್ ಓವರ್, ಈಗ PLI ಸ್ಕೀಮ್ ಅಂತ ಕೇಂದ್ರ ಸರ್ಕಾರ ಉಂಟು, ಅದೇ ರೀತಿ ಟರ್ನ್ ಓವರ್ ಇನ್ಸೆಂಟಿವ್ ಅಂತ ಕೂಡ ಇಲ್ಲಿ ಮಾಡಿದ್ದಾರೆ. ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಕೂಡ ಉಂಟು, ನಾನು ಹೇಳಿದೆ ಆವಾಗ. ಎಲ್ಲ ತುಂಬ ಬೆನಿಫಿಟ್ ಉಂಟು. ನೆಕ್ಸ್ಟ್ ಕರ್ನಾಟಕ ಟೂರಿಸಂ ಪಾಲಿಸಿ ಉಂಟು. ನೀವು ಏನಾದರೂ ಒಂದು ಟೂರ್ ಆಪರೇಟರ್ ಆಗೋದಾದರೆ, ಆಪರೇಟ್ರಿಗಿಲ್ಲ, ಕೆಲವು ಇದಕ್ಕೆಲ್ಲ ಉಂಟು, ಅವರದ್ದು ಇದುಂಟು. ಅದು ನಿಮಗೆ ಫುಲ್ ಡಿಟೇಲ್ ಬೇಕಾದರೆ अभी ट्रेलर हो गया, पिक्चर अभी भी बाकी है, कभी पिक्चर देख सकता है. 20th September 2025 Saturday from 9:30 AM to 9:30 PM ವರೆಗೆ ಫುಲ್ ಊಟ, ಕಾಫಿ, ತಿಂಡಿ, ಎಲ್ಲ ರಿಜಿಸ್ಟ್ರೇಷನ್ ಕಿಟ್. ನೀವು ಮತ್ತೆ ಏನಪ್ಪ ಇಷ್ಟು ಕೊಟ್ಟಿದ್ದಾರಲ್ಲ, ಇಷ್ಟು ಸಣ್ಣ ಇದಕ್ಕೆ ಮತ್ತು ಇಷ್ಟು ಲಕ್ಷಗಟ್ಟಲೆ ಬೆನಿಫಿಟ್, ನಿಮ್ಗೆ ಆಶ್ಚರ್ಯ ಆಗ್ಬೋದು. I have so far done 13 MSME conclave all over India. It is my 14th MSME conclave in various capacities. ಎಲ್ಲ ಕಡೆಯಲ್ಲಿ ಕಿಕ್ಕಿರಿದ ಸಭಾಂಗಣ. ಮತ್ತು ಇದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಕೇವಲ 1,500 ರೂಪಾಯಿ. ನೀವು 4 ಜನ ಮನೆಯವರು ಹರಿಪ್ರಸಾದ್ ಯಾವುದು ಹೋಟ್ಲಿಗೆ ಹೋದರೆ ನಾರ್ತ್ ಇಂಡಿಯನ್ ತಗೊಂಡ್ರೆ 2,000 ರೂಪಾಯಿ ಬಿಲ್ ಬರ್ತದೆ. ಇದು ಅಂಥದ್ದು 4 ಊಟ, ತಿಂಡಿ, ಕಾಫಿ ಕೊಡ್ತೇವೆ, ಮತ್ತು ರಿಜಿಸ್ಟ್ರೇಷನ್ ಕಿಟ್ ಕೊಡ್ತೇವೆ. ಮತ್ತು ಫುಲ್ ಉಲ್ಲಾಸ್ ಕಾಮತ್ ಈಸ್ ಎ ಫಿಕ್ಕಿ ಕರ್ನಾಟಕ ಕೌನ್ಸಿಲ್ ಚೇರ್ಮನ್, ಸ್ಟಾರ್ಟಪ್ ಮೆಂಟರ್, ವರ್ಲ್ಡ್ ವೈಡ್ ಫೇಮಸ್ ಪರ್ಸನ್, ಅವರು ಬರ್ತಾರೆ ಓಪನಿಂಗ್ ಬ್ಯಾಟಿಂಗ್. ಅವರು ಸಿಡ್ಬಿ GM ಬರ್ತಾರೆ. GB ಮೋದಿ ಅಂತ, ನಮ್ಮ ಮೋದಿ ಅಲ್ಲ, ಬಾಂಬೆ ಅವರು ಸೆಂಟ್ರಲ್ ಸೆಕ್ಟರ್ ಸ್ಕೀಮಲ್ಲಿ ಎಕ್ಸ್ಪರ್ಟ್, ಅದನ್ನು ಹೇಳ್ತಾರೆ. ಮತ್ತು ನಿಮ್ಮ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ಬಗ್ಗೆ ಅದರ ಜಾಯಿಂಟ್ ಡೈರೆಕ್ಟರ್ ಬರ್ತಾರೆ. ಟೂರಿಸಂ ಪಾಲಿಸಿ ಪ್ರಕಾರ ಅವರು ಬರ್ತಾರೆ. ಇನ್ಕ್ಯುಬೇಷನ್ ಸೆಂಟರ್ CEO ಬರ್ತಾರೆ. ನೀವು ಎಲ್ಲಿ ಹೋಗ್ಬೇಕಂತಿಲ್ಲ, ನೀವು ಅಲ್ಲೇ ಕೂತ್ಕೊಳ್ಳೋದು. ಒಳ್ಳೆ ಈ ಚೇರಲ್ಲ, ಒಳ್ಳೆ ಥಿಯೇಟರ್ ಟೈಪ್, ಇದು ಫಸ್ಟ್ ಕ್ಲಾಸ್ ಚೇರ್, AC ಹಾಲ್. ಎಲ್ಲ ಬ್ಯಾಂಕಿನವರು ಪಾರ್ಟಿಸಿಪೇಟ್ ಮಾಡ್ತಾರೆ.
ನಿಮ್ಮ ಯಾವುದೇ ಕುಂದು ಕೊರತೆ ಏನಿದ್ರು ಅಲ್ಲಿ ನಿಮ್ಮದು ಪರಿಹಾರ ಮಾಡ್ಬೋದು. ಎಲ್ಲ ಬ್ಯಾಂಕಿನ ಟಾಪ್ ಎಕ್ಸಿಕ್ಯೂಟಿವ್ ಬರ್ತಾರೆ. ಸಾಯಂಕಾಲ ಕಲರ್ಫುಲ್ ಅವಾರ್ಡ್ ಸೆರೆಮನಿ, 25 ಸೆಕ್ಟರ್ನಲ್ಲಿ ದೋಸ್ ಹು ಹ್ಯಾವ್ ಮೇಡ್ ವಂಡರ್ಫುಲ್ ಅಚೀವ್ಮೆಂಟ್. ಅದಕ್ಕೆ ಒಂದು ಅಷ್ಟಸೂತ್ರ ಉಂಟು ನಮ್ದು. ಆ ಅಷ್ಟಸೂತ್ರ ಪ್ರಕಾರ ಇಂಡಿಪೆಂಡೆಂಟ್ ಜ್ಯೂರೀಸ್ ದೇ ವಿಲ್ ಗಿವ್ ಮಾರ್ಕ್ಸ್. ಯಾರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬರ್ತೋ ಅವರಿಗೆ ಅವಾರ್ಡ್ ಕೊಡ್ತೇವೆ. ಎಲ್ಲರೂ ನೀವು ಅವಾರ್ಡಿಗೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್. ಅವಾರ್ಡ್ ಸಿಗಲಿಕ್ಕೆ ನಾನು ಹೇಳಲಿಕ್ಕಾಗೋದಿಲ್ಲ. ಅಷ್ಟಸೂತ್ರ ಉಂಟು, ಆ ಸೂತ್ರ ಪ್ರಕಾರ ಅವರು ಮಾರ್ಕ್ ಹಾಕ್ತಾರೆ. ಟರ್ನ್ ಓವರ್ ಇರ್ಬೋದು, ನೆಟ್ ಪ್ರಾಫಿಟ್ ಇರ್ಬೋದು, GST ಇರ್ಬೋದು, ಎಂಪ್ಲಾಯ್ಮೆಂಟ್ ಜನರೇಷನ್ ಇರ್ಬೋದು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರ್ಬೋದು, ಇನೋವೇಟಿವ್ ಐಡಿಯಾಸ್ ಇರ್ಬೋದು, ಮತ್ತು ಎಷ್ಟು ಜನರೇಷನ್ ಎಂಟರ್ಪ್ರಿನರ್ಶಿಪ್ ಇರ್ಬೋದು. ಸೊ ಬೇರೆ 25 ಕೆಟಗರಿ. ನಾನು ನಿಮಗೆ ಇದು ಹಾಕಿದ್ದೇನಲ್ಲ, ಆ ಬ್ರೋಷರ್ ಹಾಕಿದೆ, ಅದನ್ನು ಹಾಕಿ ಸ್ಟಾರ್ಟಿಂಗಿಂದ. ಈ ಸುಭಾಷಿತ ಎಲ್ಲ ಬೇಡ ಇವತ್ತು. ನೆಕ್ಸ್ಟ್ ನಮಗೇನು ಲಾಭ ಅಂತ ಕೇಳಿರ್ಬೋದು. ನಾವು ಅದು ಮಾಡೋದೆಲ್ಲ ಲಾಭ ಎಲ್ಲ ಮುಂಚೆ ಮಾಡಿ ಆಗಿದೆ. ಪ್ರಥಮೇನಾರ್ಜಿತಾ ವಿದ್ಯಾ, ದ್ವಿತೀಯೇನಾರ್ಜಿತಂ ಧನಂ, ತೃತೀಯೇನಾರ್ಜಿತಂ ಪುಣ್ಯಂ, ಚತುರ್ಥೇ ಕಿಂ ಕರಿಷ್ಯತಿ ಅಂತೇಳಿ. ಅಂದರೆ ಪ್ರಥಮೇನಾರ್ಜಿತ ವಿದ್ಯೆ, ಫಸ್ಟ್ 25 ವರ್ಷ ಕಲ್ತಾಯಿತು. ನೆಕ್ಸ್ಟ್ 25 years ಧನಂ ಅರ್ನಿಂಗ್ ಕೂಡ ಮಾಡಿ ಆಯಿತು. ಈಗ ತೃತೀಯೇನಾರ್ಜಿತಂ ಪುಣ್ಯಂ, ಪುಣ್ಯ ಸಂಪಾದನೆ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಂತಿಲ್ಲ, ಜನರಿಗೆ ನಮ್ಮ ನಾಲೆಜನ್ನು ಕೂಡ ಶೇರ್ ಮಾಡ್ಬೋದು ಅಲ್ವಾ. ಚತುರ್ಥೇ ಕಿಂಕರ್, ಇದು 3 ಮಾಡದಿದ್ರೆ 4ನೇ ಭಾಗದಲ್ಲಿ ಯಾರು ಏನು ತಾನೇ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ಆದ್ದರಿಂದ ಇದು ಹೊಸ ಉದ್ಯಮ. ಹೆಚ್ಚಿನ ತಂದೆ ತಾಯಿಗಳಿಗೆ ನಾವು ಹೇಳೋದು, ನಿಮ್ಮ ಒಡ ಹುಟ್ಟಿದವರು ಇರ್ಬೋದು, ಮಕ್ಕಳಿಗಿರ್ಬೋದು, ಎಲ್ಲ ಫಾರಿನಿಗೆ ಎಜುಕೇಷನ್ ಹಾಕಿ ಅಲ್ಲಿ ಕಳಿಸಬೇಡಿ. ನಿಮ್ಮ ವೃದ್ಧಾಪ್ಯ ಕಾಲದಲ್ಲಿ ನಿಮ್ಮನ್ನು ನೋಡಲಿಕ್ಕೆ ಯಾರೂ ಇಲ್ಲ. ಇಲ್ಲೇ ಬೇಕಾದಷ್ಟು ಅಪರ್ಚುನಿಟಿ ಉಂಟು, ಅದನ್ನು ಎನ್ಕೇಶ್ ಮಾಡಿ. ಅವರಿಗೆ ಹೇಳಿ, ನೀನು ಬೆಂಗಳೂರಿಗೆ ಹೋಗಿ 25,000 ಸಂಬಳ ತಗೊಂಡ್ರೆ ರೂಮ್ ಮಾಡಬೇಕು, ಅಲ್ಲಿ 10,000 ಬಾಡಿಗೆ, ಪುನಃ ಅಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ, ಫುಡ್ಡು ಸರಿ ಇಲ್ಲ, ಅದ್ರ ಬದಲು ಇಲ್ಲೇ ಮನೆಗೆ ಬಾಡಿಗೆ ಕೊಡಲಿಕ್ಕಿಲ್ಲ, ತಾಯಿ ಮಾಡೋದು ಉಪ್ಪು ಕಮ್ಮಿ ಆದರೆ ಪ್ಲೇಟ್ ದುಡ್ತಾರೆ ಅಲ್ವಾ. ಇಲ್ಲೇ ನೀವು ಏನಾದರೂ ಒಂದು ಉದ್ಯಮ ಮಾಡಿದರೆ ಯು ಕ್ಯಾನ್ ಅರ್ನ್ ಲಾಟ್ ಆಫ್ ಮನಿ. ಅದಕ್ಕೆ ನಾವು ಹೇಳುದು, ಶತೇಶು ಜಾಯತೆ ಶೂರಃ, ಸಹಸ್ರೇಶು ಚ ಪಂಡಿತಃ, ವಕ್ತಾ ದಶಸಹಸ್ರೇಶು, ಯಶಸ್ವಿ ಉದ್ಯಮಿ ಭವತಿ ವಾಂಗ್. ಅಂದರೆ ಶತೇಶು ಜಾಯತೆ ಶೂರಃ, 100ಕ್ಕೊಬ್ಬ ಶೂರ ಅಂತೆ, ಬ್ರೇವ್ ಮ್ಯಾನ್. ಸಹಸ್ರೇಶು ಚ ಪಂಡಿತಃ, 1000ಕ್ಕೊಬ್ಬ ವೈಸ್ ಮ್ಯಾನ್. ವೈಸ್ ವುಮನ್ಸ್ ಆಗ್ತದೆ ಮೇಡಮ್, ಬೇಜಾರು ಮಾಡಬೇಡಿ, ಪುರುಷ ಪ್ರಧಾನ ಅಲ್ಲ, ನಾನು ಅದಕ್ಕೆ ದಶಪುತ್ರ ಹೇಳಿ ಆಗಿದೆ. ಸೊ ಸಹಸ್ರೇಶು ಚ ಪಂಡಿತಃ, ವಕ್ತಾ ದಶಸಹಸ್ರೇಶು, 10,000ಕ್ಕೊಬ್ಬ ವಾಗ್ಮಿ ಅಂತೆ. ಆದರೆ ದಾತಾ ಭವತಿ ವಾನವ ಅಂತಿತ್ತು. ಈ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಡೊನೇಷನ್ ಕೊಟ್ಟವರಿಗೆ ಹೇಳುದು ನಾವು, ಕೊಡುಗೈ ದಾನಿ ವಿರಳಲ್ಲಿ ವಿರಳ ಅಂತ. ಅದನ್ನು ನಾನೀಗ ಚೇಂಜ್ ಮಾಡಿ ಯಶಸ್ವಿ ಉದ್ಯಮಿ ಭವತಿ ವಾನವ ಅಂತೇಳಿ. ಯಶಸ್ವಿ ಉದ್ಯಮಿಗಳು ಬಹಳ ವಿರಳ ನಮ್ಮಲ್ಲಿ, ಆದರೆ ನಮ್ಮಲ್ಲಿ ಸಂಪತ್ತು ಹೇರಳ. ಅದರಿಂದ ನಾವು ವಿರಳ ಇದ್ದದ್ದನ್ನು ನಾವು ಹೇರಳ ಮಾಡುವ. ಯಾಕಂದರೆ ನಾವು ಹೇಳ್ತೇವೆ, ನ್ಯಾಚುರಲ್ ರಿಸೋರ್ಸಸ್ ಗೆಟ್ ಡಿಪ್ಲೀಟೆಡ್ ವೆನ್ ಇಟ್ ಈಸ್ ಯೂಸ್ಡ್, ಹ್ಯೂಮನ್ ರಿಸೋರ್ಸಸ್ ಗೆಟ್ ಡಿಪ್ಲೀಟೆಡ್ ವೆನ್ ಇಟ್ ಈಸ್ ನಾಟ್ ಯೂಸ್ಡ್ ಅಂತೇಳಿ. ಆದ್ದರಿಂದ ಇದೊಂದು ಸುವರ್ಣಾವಕಾಶ. ದಯವಿಟ್ಟು ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬನ್ನಿ. ನಿಮಗೆ ನಿಮ್ಮ ನೆಕ್ಸ್ಟ್ ಜನರೇಷನಿಗೆ ಸ್ಟಾರ್ಟಪ್ ಮಾಡುವ ವಿಮಾನ ಎಂತ ಬೇಕಂತ ಹೇಳಿ, ಯಾವುದೇ ಕುಂದು ಕೊರತೆ ಇದ್ದರೆ ಅದನ್ನು ಪರಿಹಾರ ಮಾಡುವ ಕೆಲಸ ನಮ್ಮದು. ಆಯ್ತಲ್ಲ. ಇದು ಪ್ರೋಗ್ರಾಮ್ ಬಗ್ಗೆ ನೋಡಿ, ಇದು ಫಸ್ಟ್ ಪೇಜ್, ಸೆಕೆಂಡ್ ಪೇಜ್ ಹಾಕಿ. ಸೆಕೆಂಡ್ ಇಂಟ್ರೊಡಕ್ಷನ್, MSME ಅದೆಲ್ಲ ಹೇಳಿ ಆಯಿತು. ನೆಕ್ಸ್ಟ್ ಸ್ಪೀಕರ್ ಯಾರಲ್ಲ ಅಂತ. ನೆಕ್ಸ್ಟ್ ಇದೆಲ್ಲ ಸ್ಪೀಕರ್ಸ್ ನೋಡಿ, ಸ್ಪೀಕರ್ಸ್ ಲಿಸ್ಟೇ ಉಂಟು. ಇದರಲ್ಲಿ ಇನ್ನೂ ನಾವು ಇಂಪ್ರೂವ್ ಮಾಡ್ತಾ ಇದ್ದೇವೆ. ಸಿಡ್ಬಿ ಟೀಮ್ ಎಲ್ಲ ಬರ್ತಾರೆ. ಆಮೇಲೆ ಸ್ವಲ್ಪ ಮೇಲೆ ಹೋಗಿ, ಇಷ್ಟು ಸೆಷನ್ ಉಂಟು ನೋಡಿ. ಫಸ್ಟ್ ಸೆಷನ್ ಹೋಗಿ. ಫಸ್ಟ್ ಸೆಷನ್ ನಿಮ್ಮದು ಫ್ಯಾಮಿಲಿ ಬಿಸ್ನೆಸ್ ಎಂಟರ್ಪ್ರೈಸ್ ಸಕ್ಸೆಷನ್ ಪ್ಲಾನಿಂಗ್ ಆ್ಯಂಡ್ ಟಿಪ್ಸ್ ಫಾರ್ ಸ್ಟಾರ್ಟಪ್. ಎಷ್ಟೋ ಫ್ಯಾಮಿಲಿ ಬಿಸ್ನೆಸ್ ಬಂದ್ ಮಾಡಿ, ಈಗ ನಮ್ಮ ಬಂದರ್ ಮಂಗಳೂರಿನಲ್ಲೆಲ್ಲ ತುಂಬ ಕೊಂಕಣಿಯವರೆಲ್ಲ ಇದ್ದರು. ಈಗ ಎಲ್ಲಿ ಅಡ್ರೆಸ್ಸೇ ಇಲ್ಲ, ಎಲ್ಲ ಮಕ್ಕಳು ಫಾರಿನಲ್ಲಿ, ಅಲ್ಲಿ ತಂದೆ ತಾಯಿಗಳು ಇಲ್ಲಿ. ಭಾಳ ಪರಿಸ್ಥಿತಿ ಹಾಳುಂಟು. ಫ್ಯಾಮಿಲಿ ಬಿಸ್ನೆಸ್ಸನ್ನು ನೆಕ್ಸ್ಟ್ ಜನರೇಷನಿಗೆ ಹೇಗೆ ಕೊಂಡೋಗ್ಬೋದು ಅಂತೇಳಿ ನಾವು ಡಾಕ್ಟರ್ ಶಿವಾನಂದ ಅವ್ರ ಹತ್ರ ಕಲಿಬೋದು. ನೋಡಿ, ಮಗಳನ್ನು ಕೂಡ ಇವರು ತಯಾರು ಮಾಡ್ತಾ ಇದ್ದಾರೆ ಈಗ ಅಲ್ವಾ. ಫ್ಯಾಮಿಲಿ ಬಿಸ್ನೆಸ್ ಇಂಪ್ರೂವ್ ಮಾಡಲಿಕ್ಕೆ ಕೈತಟ್ಟಿ ಅಲ್ಲ, ಅದಕ್ಕೂ ನೀವು ಖರ್ಚಿಲ್ಲ ಅಲ್ಲ. ಆಯಿತು. ಆಮೇಲೆ ನೆಕ್ಸ್ಟ್ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2025, ಎಲ್ಲೆಲ್ಲಿ ಎಷ್ಟೆಷ್ಟು ಸಬ್ಸಿಡಿ, ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಏನೆಲ್ಲ ಬೆನಿಫಿಟ್, ಇದರ ಬಗ್ಗೆ ಎಲ್ಲ. ಓಕೆ. ನೆಕ್ಸ್ಟ್
ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಸಪೋರ್ಟ್ ಫಾರ್ ಸ್ಟಾರ್ಟಪ್ಸ್ ಆ್ಯಂಡ್ ಫಂಡಿಂಗ್ ಆಪ್ಷನ್ಸ್. ಒಬ್ಬರು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ, ಇನ್ನೊಬ್ಬರು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಇದು ನಿಮ್ಮದು ಬಯೋ ಇನ್ಕ್ಯುಬೇಟರ್ ಮಣಿಪಾಲ್ ಅವರು ಬರ್ತಾರೆ, ಮತ್ತು ಸಿಡ್ಬಿ ಅವರು ಬರ್ತಾರೆ. ಆಮೇಲೆ ಲಂಚ್ ಬ್ರೇಕ್, ಮತ್ತು MSME ಸಬ್ಸಿಡಿ ಸ್ಕೀಮ್ ಫ್ರಾಮ್ ಸೆಂಟ್ರಲ್ GB ಮೋದಿ ಫ್ರಾಮ್ ಮುಂಬೈ ಬರ್ತಾ ಇದ್ದಾರೆ. ಆಮೇಲೆ ಟೈಪ್ಸ್ ಆಫ್ ಬಿಸ್ನೆಸ್ ಎಂಟಿಟೀಸ್, ಸ್ಟ್ಯಾಟ್ಯೂಟರಿ ಕಂಪ್ಲಯನ್ಸ್, GST ರಿಜಿಸ್ಟ್ರೇಷನ್ ಮಾಡಿದ್ರೆ ಏನೋ ಮಾಡದಿದ್ರೆ ಏನೋ, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಏನೋ ಕಟ್ಟಿದ್ರೆ ಏನೋ, ಪ್ರೊವಿಡೆಂಟ್ ಫಂಡ್, ESIC ಎಲ್ಲ ಒಂದೇ ಕಡೆಯಲ್ಲಿ, ಮತ್ತು ಕಂಪನಿ ಕಂಪ್ಲಯನ್ಸ್ ಅದೆಲ್ಲ ಇದೆ. ಇಬ್ಬರು ಬರ್ತಾರೆ, ಸಂಕೇತ್ S ನಾಯಕ್ ಅಂತ, SS ನಾಯಕ್ ಅಸೋಸಿಯೇಟ್ಸ್ ಬ್ಯಾಂಗ್ಳೂರ್, ಮತ್ತು ಚೇತನ್ ನಾಯಕ್ ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರಿ ಅವರು ಕೂಡ ಇಲ್ಲಿ. ಮತ್ತು MSME ಟೌನ್ ಹಾಲ್, ಇದರಲ್ಲಿ ಬ್ಯೂಟಿ ಅಂದರೆ ಎಲ್ಲ ಬ್ಯಾಂಕಿನವ್ರ ಹತ್ರ ನಾವು ಸ್ಪಾನ್ಸರ್ಶಿಪ್ ತಗೊಳ್ಳೋದು, ಅವರ ಎಲ್ಲ ಕ್ರೆಡಿಟ್ ಎಕ್ಸ್ಪರ್ಟನ್ನು ಸ್ಟೇಜಲ್ಲಿ ಕೂರಿಸೋದು, ಮತ್ತು ಅವರಿಗೆ ನಾವು ಕ್ವಶನ್ ಹಾಕೋದು, ಅವರು ನಮಗೆ ಆನ್ಸರ್ ಹೇಳ್ತಾರೆ. ಇದೊಂದು ಭಾರಿ ಬ್ಯೂಟಿಫುಲ್ ಪ್ರೋಗ್ರಾಮ್. ಎಲ್ಲ ಬ್ಯಾಂಕಿನ ಎಕ್ಸಿಕ್ಯೂಟಿವ್ ಸ್ಟೇಜಲ್ಲಿ ಇರ್ತಾರೆ, ಅದು ಮಾಡರೇಷನ್ ನಾನೇ ಮಾಡೋದು. ಮತ್ತು ಏನು ಡೌಟ್ ಇದ್ರೂ ಕೇಳ್ಬೋದು, ಆವಾಗ ಕ್ಲಾರಿಫೈ ಮಾಡ್ತೇವೆ. ಇದು ಒನ್ ಆಫ್ ಇಟ್ಸ್ ಕೈಂಡ್, ಇಷ್ಟುವರೆಗೆ ಯಾವುದೇ ಕಡೆಯಲ್ಲಿ ಇಲ್ಲ. ಆಮೇಲೆ ಅಪರ್ಚುನಿಟೀಸ್ ಎಗ್ರಿ ಬಿಸ್ನೆಸ್ ಎಂಟರ್ಪ್ರೈಸ್, ಇಲ್ಲಿ ತುಂಬ ಹೇರಳ ಅವಕಾಶ ಉಂಟು ಎಗ್ರಿ ಬಿಸ್ನೆಸ್. ಅದಕ್ಕೆ ನಮ್ಮ ಪನ್ನಾರಾಜ್ S ಅಂತ ಬಳ್ಳಾರಿ, ಅವರು ನಮ್ಮ ಸದರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್ ಇದು ಚೇರ್ಮನ್ ಆಗಿದ್ದರು ಚೆನ್ನೈ, ಅವರು ಬರ್ತಾ ಇದ್ದಾರೆ. ಆಮೇಲೆ ಮಹೇಶ್ ಕುಮಾರ್ ಅಂತೇಳಿ ಜನರಲ್ ಮ್ಯಾನೇಜರ್ ಫಾರ್ ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಆಮೇಲೆ ಅವಾರ್ಡ್ ಸೆರೆಮನಿ ವಿತ್ ಕಲ್ಚರಲ್ ಎಕ್ಸ್ಟ್ರಾವೆಗಾನ್ಸ್. ಅವಾರ್ಡ್ ಸೆರೆಮನಿ ಅಂದರೆ ನೀವು ಹೀಗೆ ಒಂದು ಗುರುತ ಇದ್ದವರು ಬನ್ನಿ ಅಂತ ಅವಾರ್ಡ್ ಕೊಟ್ಟು ಕಳಿಸೋದಲ್ಲ. ನಾನು ಹೇಳಿದೆ ಮಾನದಂಡ ಎಲ್ಲ ಉಂಟು, ಅಪ್ಲೈ ಮಾಡಬೇಕು. ನಮ್ಮದು ಹೇಗಂದ್ರೆ ನಿಮ್ಮ CNBC ಅವಾರ್ಡ್ ಎಲ್ಲ ನೀವು ನೋಡಿರ್ಬೋದು TV ಯಲ್ಲಿ, ಅದಕ್ಕಿಂತ ಎಷ್ಟೋ ಬೆಟರ್ ಇದು. ಒಂದು ವೆಲ್ಕಮ್ ಡ್ಯಾನ್ಸ್, ಆಮೇಲೆ ಎಲ್ಲ ಗೆಸ್ಟನ್ನು ಕರೆದು ಒಂದು ದೀಪ ಹಚ್ಚೋದು, ಮೇಲೆ ಕುರ್ಚಿಯೇ ಇರುವುದಿಲ್ಲ. ಅವಾರ್ಡ್ ಸೆರೆಮನಿ ಕುರ್ಚಿಯಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲ, ಇನಾಗ್ರೇಷನಿಗೆ ಮಾತ್ರ. ಆಮೇಲೆ ಒಬ್ಬೊಬ್ಬರೇ ಗೆಸ್ಟನ್ನು ಕರೆಯೋದು, ಅವರೊಂದು 2-3 ಅವಾರ್ಡ್ ಕೊಡೋದು, ಅವರೊಂದು ನಿಂತ್ಕೊಂಡು ಎಷ್ಟು ಸ್ಪೀಚ್ ಮಾಡ್ತಾರೆ ಅಲ್ಲಿ, ಒಂದು 2-3-4 ನಿಮಿಷ ಮಾತಾಡ್ತಾರೆ. ಆಮೇಲೆ ಪುನಃ ಇನ್ನೊಂದು ಕಲ್ಚರಲ್ ಪ್ರೋಗ್ರಾಮ್, ಪುನಃ ಅವಾರ್ಡ್. ಆ ರೀತಿ ನಿಮ್ಮ ಅರೆಹೊಳೆ ಪ್ರತಿಷ್ಠಾನದ ಅವರಿಗೆ ನಾವು ಇದು ಮಾಡಿದ್ದೇವೆ, ಪ್ರೊಫೆಷನಲ್. ಮತ್ತು ಈ ಎಲ್ಲ ಕಾರ್ಯಕ್ರಮ ಬೆಳಗಿಂದ ಸಾಯಂಕಾಲದವರೆಗಿಲ್ಲ. ಅವಾರ್ಡ್ ಸೆರೆಮನಿ ವಿಲ್ ಬಿ ಲೈವ್ ಸ್ಟ್ರೀಮ್ಡ್ ಇನ್ನು ನಮ್ಮ ಕುಡ್ಲ ಚಾನಲಲ್ಲಿ ಕೂಡ ಮಾಡ್ತೇವೆ. ಸುದ್ದಿಯವರು ಕೂಡ ಅದಕ್ಕೆ ಸೇರ್ಬೋದು, ಆವಾಗ ಇಲ್ಲಿ ಎಲ್ಲ ಕೂಡ ಸುದ್ದಿ ಆಗ್ತದೆ. ಆಮೇಲೆ ಇಲ್ಲಿ ಕೂಡ ಯೂಟ್ಯೂಬಲ್ಲಿ ಕೂಡ ಆಮೇಲೆ ಪ್ರತಿ ಇಲ್ಲ. ಮತ್ತು ಒಂದು ನಾನು ಹೇಳ್ತೇನೆ, ಈ ಕಾರ್ಯಕ್ರಮ ನೀವು ಮಿಸ್ ಆದರೆ ಯು ಆರ್ ಲೂಸಿಂಗ್ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ರುಪೀಸ್ ಆಪರ್ಚುನಿಟಿ, ಅಷ್ಟು ನಾನು ಹೇಳ್ತೇನೆ. ಎಲ್ಲರಿಗೂ ಈ 1 ಗಂಟೆ ಕರೆಕ್ಟಾಗಿ ಕೇಳಿದ್ದಕ್ಕೆ ನನ್ನ ಧನ್ಯವಾದ. ಯಾವುದಾದ್ರೂ ಕ್ವಶನ್ ಇದ್ದರೆ ಈಗ ನೀವು ಕೇಳ್ಬೋದು, ಅದಕ್ಕೆ ನಮಗೆ ಸಾಧ್ಯ ಇದ್ದರೆ ಇಲ್ಲೇ ಆನ್ಸರ್ ಹೇಳ್ತೇವೆ. ಯಾವುದೇ ಕನ್ಸಲ್ಟೆನ್ಸಿಗೆ ಚಾರ್ಜ್ ಇರುವುದಿಲ್ಲ, ಕಂಪ್ಲೈನ್ಸ್ ಮಾಡಿದರೆ ಮಾತ್ರ ಚಾರ್ಜ್. ಥ್ಯಾಂಕ್ ಯು. ಪ್ರತಿಯೊಂದು ರೂರಲ್ ಏರಿಯಾ ಇದು ರೀಚ್ ಆಗಬೇಕು. ಮತ್ತು ನೀವು ಮಾತ್ರ ಅಲ್ಲ, ನಿಮ್ಮ ಮಕ್ಕಳನ್ನು ಕೂಡ ಕರೆತರಬೇಕು. ನೀವು ಮಾತ್ರ ಅಲ್ಲ, ನಿಮ್ಮ ಹೆಂಡತಿ ಕೂಡ ಬರಬೇಕು. ಯಾಕಂದರೆ ಮಕ್ಕಳಿಗೆ ಫಸ್ಟಿಗೆ ಬಿಸ್ನೆಸ್ ಹೋಗೋದು ಬೇಡ ಹೇಳೋದು ಹೆಂಡತಿಯರು. ಅಪ್ಪ ಮಾಡಿದ್ದು ಸಾಕು, ನಿಂದು ಎಲ್ಲ ಬೇಡ, ಕಡ್ದು ಹಾಕೋದು, ಕೆಲಸಕ್ಕೆ ಹೋಗು ಅಂತೇಳಿ. ಅವ್ರಿಗೆ ಕೂಡ ಕರ್ಕೊಂಡು ಬಂದರೆ ಅವರೇ ಹೇಳ್ತಾರೆ ನಾನೊಂದು ಬಿಸ್ನೆಸ್ ಮಾಡೋದು ಅಂತೇಳಿ. ಸೊ ಆದ್ದರಿಂದ ಇದು ನೀವು ಖರ್ಚಂತ ಎಣಿಸಬೇಡಿ, ಇದು ಇನ್ವೆಸ್ಟ್ಮೆಂಟ್ ಅಂತ ಎಣಿಸಿ. ಇದು ನಿಮಗೆ ಮಿಸ್ ಆದರೆ ಯು ವಿಲ್ ಮಿಸ್ ಎ ಲಾಟ್, ಅಷ್ಟು ನಾನು ಹೇಳ್ತೇನೆ. ಆಯ್ತಲ್ಲ? ಥ್ಯಾಂಕ್ ಯು ವೆರಿ ಮಚ್. ನಾನು ಫುಡ್ ಪ್ರೊಸೆಸಿಂಗ್ ಯೂನಿಟ್ 2015 ಮಾಡ್ತಿದ್ದೆ. ಅದು ನಿತ್ಯ ಬ್ರಾಂಡ್, ನಿತ್ಯ ಚಪಾತಿ. ಇದು 1 ನಿಮಿಷ ನೀರು ಸಿಗ್ತಲ್ಲ. ಫುಡ್ ಪ್ರೊಸೆಸಿಂಗ್ ಮಾಡ್ತೀನಿ ನಾನು. 2-3 ಇನ್ಸ್ಟಿಟ್ಯೂಷನ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ 25 ರೇಂಜಸ್ ಆಫ್ ಪ್ರಾಡಕ್ಟ್ ಮಾಡಿದ್ದೀನಿ. ಮಿಲೆಟ್ಸ್ಗೆ ನಾನು ಹೆಚ್ಚು ಒತ್ತು ಕೊಟ್ಟು ಮಿಲೆಟ್ಸ್ಗೆ ಹೆಚ್ಚು ಒತ್ತು ಕೊಟ್ಟು ನಾನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇನೆ ಬೈ ಪ್ರಾಡಕ್ಟ್ಗಾಗಿ ವ್ಯಾಲ್ಯೂ ಅಡಿಷನ್. ಹಾಗೆ ನಾನು ಈ ಜಾಕ್ ಫ್ರೂಟ್ ವ್ಯಾಲ್ಯೂ ಆ್ಯಡ್ ಪ್ರಾಡಕ್ಟ್ಗಳನ್ನ IHR ಇಂದ ಟೆಕ್ನಾಲಜಿ ತಗೊಂಡು ನಾನು 4-5 ವರ್ಷಕ್ಕೆ ಹಿಂದೆ ಪ್ರಥಮ ಬಾರಿಗೆ ನಾನು ಈ ಸೀಡ್ ಬೇಸ್ಡಿಂದ ಅದೊಂದು 5-6 ಪ್ರಾಡಕ್ಟ್ ಮಾಡ್ತಾ ಇದ್ದೇನೆ. ಎಸ್ಪೆಷಲಿ ನಾನು ಕುಕ್ಕೀಸ್ಗೆ ಇದು ಮಾಡ್ತಾ ಇದ್ದೇನೆ. ಈಗ ನನ್ನ ಕನ್ಸರ್ನ್ ಏನಂದರೆ, ನಾನು 2015 ನಾನು MNC ಕಂಪನಿಯಲ್ಲಿದ್ದೆ. ರಿಸೈನ್ ಮಾಡಿ ಬಂದು ನಾನೇ ಆತ್ಮನಿರ್ಭರ ಕಾನ್ಸೆಪ್ಟ್, ಆವಾಗಲೇ ನಾನು ಸ್ವಂತ ಉದ್ಯಮ ನಮ್ಮ ಊರಲ್ಲಿ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿ ಬಂದದ್ದು. ಭಾಳ ಕಷ್ಟಪಟ್ಟು ಒಂದು 4 ನನಗೆ ಈಗ ವಿಷಯ ಏನಂದರೆ, ನಾನೀಗ ಎಕ್ಸ್ಪಾನ್ಷನ್ ಮಾಡಬೇಕು. ನಂದು ಈಗ ಒಂದು 45 ಮೆಂಬರ್ಸ್ ಇದ್ದಾರೆ. 1.5 ಇಂದ 2 ಕೋಟಿ ಟರ್ನ್ ಓವರ್ ಆಗ್ತಾ ಇದೆ. ನಂದು ಇನ್ನು ಎಕ್ಸ್ಪಾನ್ಷನ್ ಮಾಡಬೇಕು, ನನಗೆ ಇಂಟ್ರೆಸ್ಟ್ ಇದೆ.
ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ನನ್ನ ಬೇಸಿಕ್ ನೀವೇನೆಲ್ಲ ಹಾಗೆ ಹೇಳಿದರೆ ಅದರಲ್ಲಿ ಸಿಬಿಲ್ ಎಲ್ಲ ಸರಿ ಉಂಟು. ಬ್ಯಾಂಕ್ ಆಫ್ ಬರೋಡಾ. ಹೌದೌದು. ಲಿಮಿಟ್ ಅಲ್ಲ ನನಗೀಗ ಇಲ್ಲಂದರೆ ನಾನು ಪುತ್ತೂರಲ್ಲೇ ಮಾಡಬೇಕು. ನನಗೆ ಇಂಡಸ್ಟ್ರಿಯಲ್ ಲಿಮಿಟ್ ಒಂದು ಯಾವುದರಲ್ಲಿ ಓಡಿವನಿಗೆ 20 lakhs ಹೊರಗಿದೆ. ಹೌದೌದೌದು. ನಾನೀಗ ನಂದು ಸುಮಾರು 1.5 ಕೋಟಿ ಪ್ರಾಜೆಕ್ಟ್ ಪ್ಲಾನ್ ಪ್ರಪೋಸಲ್ ಮಾಡ್ತಾ ಇದ್ದೇನೆ. ನಾನೊಂದು ಜ್ಯೂಸ್ ಎಕ್ಸ್ಟ್ರಾಕ್ಷನ್ಸ್ ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದೇನೆ. ಕರೆಕ್ಟ್, 5% ಮಾರ್ಜಿನಲ್ಲಿ. ಸರಿ, ನನಗೆ ಈಗ ಪುತ್ತೂರಲ್ಲಿ ಮಾಡಲಿಕ್ಕೆ ನನಗೆ ಇಂಡಸ್ಟ್ರಿಯಲ್ ಏರಿಯಾ ಜಾಗ ಇಲ್ಲ ಇಲ್ಲ ಅಲ್ಲಿ ಕನ್ವರ್ಷನ್ಸ್ಗಳು ಇದೆಲ್ಲ ಪ್ರಾಬ್ಲಮ್ಸ್. ಎಸ್, ನನಗೆ ಆ ಸೊಲ್ಯೂಷನ್ಸ್ ಬೇಕು. ಅಲ್ಲ ಕರೆಕ್ಟ್. You should invest in working capital. You should have best human resources. Then you should have best marketing. ಯಾರು ನೋಡೋದಿಲ್ಲ ಯಾವ ಬಿಲ್ಡಿಂಗ್ ಅಂತ ಹೇಳಿ. ಬಿಲ್ಡಿಂಗ್ ನಾಟ್ ಇಂಪಾರ್ಟೆಂಟ್. ಹೌದು ಸರ್, ಕರೆಕ್ಟ್. ಕನ್ವರ್ಷನ್ ಮಾಡಿಸ್ಲಿಕ್ಕೆ ಹೊಸ ಪಾಲಿಸಿ ಅನೌನ್ಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮಾತ್ರ ಫುಲ್ ಹೇಳಲಿಕ್ಕೆ ಆಗುದಿಲ್ಲ. MLA ಅಥವಾ ಅವರೆಲ್ಲ ಇದ್ದಾರಲ್ಲ, ಅವ್ರ ಹತ್ರ ಮಾತಾಡಿ ಮಾಡಿಸ್ಲಿಕ್ಕಾದ್ರೆ ಮಾಡುವ. ಬಟ್ ಕನ್ವರ್ಷನ್ ನನ್ನ ರೆವಿನ್ಯೂ ಮ್ಯಾಟರ್ ನನ್ನ ಸಬ್ಜೆಕ್ಟ್ ಅಲ್ಲ. ಉಳಿದದ್ದು ನಿಮ್ಗೆ ಏನು ಬೇಕು ಹೇಳಿ, ಹಣ ಇಲ್ಲದಿದ್ರೆ ಹಣ ಚಕ್ಕ ಎಲ್ಲ ನಮಗೆ ಅದು ಓಕೆ, ಅದೇ ಅರೇಂಜ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಬ್ಯಾಂಕಿಂದ ಫೆಸಿಲಿಟಿ ಸಿಗುತ್ತದೆ, ನೀವು ಎಲ್ಲ ಸಹಕಾರ ಇದೆ, ತೊಂದರೆ. ನನಗೀಗ ಜಾಗ ಈಗ ನಂದು ಯೂನಿಟ್ ಇದೆ, ನನಗೆ ಅಲ್ಲಿ ಎಕ್ಸ್ಪಾನ್ಷನ್ ಮಾಡೋಕ್ಕೆ ಜಾಗ ಸಾಕ್ತಾ ಇಲ್ಲ. ನನಗೆ ಒಂದು 2,000 ಸ್ಕ್ವೇರ್ ಫೀಟ್ ಏರಿಯಾ ಬೇಕಾಗ್ತದೆ. ಅದಕ್ಕೆ ನಾನು ಪ್ಲಾನ್ ಏನಂದ್ರೆ ನೀವು ಬೇರೆ ಕಡೆ ಜಾಗ ತಕೊಂಡು ಕೂಡ ಮಾಡೋದಾದ್ರೆ ಜಾಗ ತಗೊಳ್ಳಿಕ್ಕೆ ಸಹ ಸಾಲ ಸಿಗ್ತದೆ. ಅದು ಹೌದು ಸರ್, ಫೆಡರಲ್ ಬ್ಯಾಂಕ್ ಅವರೆಲ್ಲ ಆಫರ್ ಕೊಡ್ತಾ ಇದ್ದಾರೆ. ನನಗೆ ಇಂಡಸ್ಟ್ರಿಯಲ್ ಏರಿಯಾಗಳದ್ದು ಏನಾದ್ರು ಸಿಕ್ಕಿದೆ ಬೆಸ್ಟ್ ಅಲ್ಲ. ನಮಗೆ ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಇದೆಲ್ಲ ಪ್ರಾಬ್ಲಮ್ಸ್ಗಳು ತುಂಬಾ ಬರುತ್ತಲ್ಲ ಸರ್, ನಾನ್ ಇಂಡಸ್ಟ್ರಿಯಲ್ ಏರಿಯಾಗಳು. ಪ್ರಾಬ್ಲಮ್ ಹೇಳ್ತೇನೆ. ಇಂಡಸ್ಟ್ರಿಯಲ್ ಏರಿಯಾ ಕರ್ನಾಟಕದಲ್ಲಿ ಗ್ರೋತ್ ಹ್ಯಾಂಪರ್ ಆಗಲಿಕ್ಕೆ ಮೇನ್ ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಜಾಗ ಅವೈಲಬಿಲಿಟಿ ಇಲ್ಲ. ಮತ್ತೆ ಯಾರಾದ್ರೂ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಮಾಡಿದ್ರೆ ಕನ್ವರ್ಷನ್ ಹೋದ್ರೆ 1000. ಅದೇ ಕ್ವಶನ್ಸ್ ಆಗಿ ನಾನು ಮತ್ತೆ ಅಲ್ಲಿ ಎಲ್ಲ ಏನಂದ್ರೆ ನಾವು ಏನು ಹೇಳುದು ಓಪನ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ, ಆದ್ರೂ ಹೇಳ್ಬೇಕಾಗ್ತದೆ. ಸೀದಾ ಸಾದ ಕೆಲಸ ಆಗುದಿಲ್ಲ. ಈ ಸಮಸ್ಯೆ ನೀವೆಲ್ಲ ಒಟ್ಟಾಗಿಕೊಂಡು ಹೇಳಿದ್ರೆ ಕೂಡ ಜೈಲಿದ್ದು ಜಾಮರ್ ಹಾಕಿದ್ದಾರೆ. 3-6 ತಿಂಗಳಾಯ್ತು, ನಮ್ಗೆ ಮೊಬೈಲ್ ಸಿಗುದಿಲ್ಲ. ಯಾರ ಹತ್ರ ಹೇಳುದು? ವಿಧಾನಸಭೆಯಲ್ಲಿ ಕೂಡ ಡಿಸ್ಕಸ್ ಆಗಿದೆ, ಕೆಲಸ ಅಂತೂ ಆಗಿದೆ. ಹೈಕೋರ್ಟ್ ಅಲ್ಲಿ ರಿಟ್ ಹಾಕಿದ್ದಾರೆ, ಅಲ್ಲಿ ಕೂಡ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಅದು ಮಾತ್ರ ಅದಕ್ಕೆ ನೀವೇನ್ ಬರ್ತಾರೆ, ಹೇಮ ಮಾಲಿನಿ ಆಗ್ಬೇಕು, ಐಶ್ವರ್ಯವೇ ಆಗ್ಬೇಕಂತ ನಾವು ಬಿಟ್ಟು ಕೊಡ್ತಾರೆ. ಕನ್ನಡ ಹುಡುಗಿ ಆಗ್ಬೇಕು, ನಿಮ್ಗೆ ಮದುವೆ ಮಾಡಿಸಿ ಬಿಡು. ನಮ್ಮ ಈವೆಂಟ್ ಅಂತ ಇರ್ತದಲ್ಲ ಸರ್, ಈವೆಂಟ್ ಅಂತ ಇರ್ತದೆ ನಮ್ಮ ಈ ಸಾಮಿಯಾನ ಮತ್ತೆ ಕುರ್ಚಿ, ಇದು ನಮ್ಮ ಇದು ಸರ್ವಿಸ್ ಸೆಕ್ಟರ್. ನಿಮ್ಗೆ ಹೊಸ್ತು ಮಾಡೋದಾದ್ರೆ 20 ಲಕ್ಷದವರೆಗೆ PMEGP ಅಲ್ಲಿ ನೀವು ಮುಸ್ಲಿಮ್ಸ್ 5% ಮಾರ್ಜಿನ್, ಖಾಲಿ 5% ಮಾರ್ಜಿನ್ ಅಲ್ಲಿ ನಿಮ್ಗೆ 20 ಲಕ್ಷದವರೆಗೆ ಸಾಲ ಸಿಗ್ತದೆ, 5 ಲಕ್ಷ ಸಬ್ಸಿಡಿ ಸಿಗ್ತದೆ ಹೊಸ್ತು ಮಾಡೋದಾದ್ರೆ. ವಯಸ್ಸಿಗೆ ಮಿತಿ ಉಂಟು ಅದಕ್ಕೆ, ಲೋನ್ ಮಾಡೋ ವಯಸ್ಸು ಏನಿಲ್ಲ. ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ತಯಾರಿದ್ದೀರಿ ಅಂತ ನಾವು ಮತ್ತೆ ಯಾಕೆ ವಯಸ್ಸು ಮತ್ತೆ ನಿಮ್ಮ ಬಿಸ್ನೆಸ್ ಹೆಸರೆಲ್ಲ ಮಾಡಿದ್ರೆ ನಿಮ್ಮದ್ರಲ್ಲಿ ಹೆಂಗಸರು ಮುಂದೆ ಬರುವುದಿಲ್ಲ, ಅದು ಪ್ರಾಬ್ಲಮ್. ಬಿಸ್ನೆಸ್ ಹೆಸರಲ್ಲಿ ಮಾಡ್ಲಿಕ್ಕೆ ಹೋಗ್ತಾರೆ, ಅಲ್ಲಿ ಮಾತಾಡ್ಲಿಕ್ಕೆ ಹೋಗುದು ಗಂಡಸರು, ಆವಾಗ ಅದೊಂದು ಪ್ರಾಬ್ಲಮ್ ಅಲ್ಲ. ನಾನು ಇದ್ದ ವಿಷಯ ಆವಾಗ ಜನರಲ್ ಸ್ಕೀಮ್ ಅಲ್ಲಿ ಮಾಡಬೇಕು. ಸರ್ ನಮಸ್ಕಾರ, ನಾನು ಇರ್ಷಾ ಡ್ಯೂಟಿ ಅಂತ ಹೇಳಿ. ಸರ್ ನಾನೊಂದು ಪ್ರೈವೇಟ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೆ ಬೆಂಗಳೂರಲ್ಲಿ. ನಂದೆಂತ ಅಂತ ಹೇಳಿದ್ರೆ, ಈಗ ಮಾರ್ಕೆಟ್ ಕಟ್ಟಿಂಗ್ ಬೋರ್ಡ್ ಇದೆಯಲ್ಲ ಸರ್, ಅದೀಗ 304 ಸ್ಟೇನ್ಲೆಸ್ ಸ್ಟೀಲ್, ಅದು ICMR ಅಪ್ರೂವ್ಡ್ ಪ್ರಾಡಕ್ಟ್. ಅದು ಆಕ್ಚುಲಿ ನನ್ನ ದುಡ್ಡಿಲ್ಲದ ಕಾರಣ ನಾನು ಎಂತ ಮಾಡಿದ್ದೇನೆ ಅಂತ ಹೇಳಿದ್ರೆ, ಅದೊಂದು ರಾಜ್ಕೋಟಲ್ಲಿ ಒಬ್ಬ ಇಂಡಸ್ಟ್ರಿ ನನಗೆ ಮಾರ್ಕೆಟಿಂಗಿಗೆ ನನಗೆ ನನ್ನದು ದುಡ್ಡು ಅಲ್ಲ ಮಾರ್ಕೆಟಿಂಗ್ ನಾನು ಮಾಡ್ತೇನೆ. ಸಮಸ್ಯೆ ಅಂತ ಹೇಳಿದ್ರೆ ನನಗೆ ರಾ ಮೆಟೀರಿಯಲ್ ಇದೆ ಸರ್, ಅವರಿಗೆ ನಾವು ರಾ ಮೆಟೀರಿಯಲ್ ಕೊಡ್ಬೇಕು, ಅಲ್ಲಿಗೆ ಅಮೌಂಟ್ ಸೆಟಪ್ ಆಗ್ತಾ ಇಲ್ಲ. ಅಲ್ಲ ನಾನೀಗ ಫ್ಯಾಕ್ಟ್ರಿ ನನ್ನ ಫ್ರೆಂಡ್ ಇದ್ದು ಫ್ಯಾಕ್ಟ್ರಿ ನಾನು ರಾ ಅಷ್ಟು ಆಗುದಿಲ್ಲ ಸರ್. ಅದು ಅವರೀಗ ನಮ್ಮ ಅದರ ಬಜೆಟ್ ಅವರು 150 CR ಹೇಳ್ತಾ ಇದ್ದಾರೆ.
ಬೇಡ, ಹಾಗಾದ್ರೆ ನೀವು ಟ್ರೇಡಿಂಗಿಗೆ ಮಾಡಿ. ಟ್ರೇಡಿಂಗ್ ಅಷ್ಟೇ Yes, done. ಬೇಗ ಅಥವಾ ಬೇರೆ ನಾನು ಮಾಡ್ತೇನೆ. ಮಾರ್ಕೆಟ್ ಸೆಟಪ್ ನನ್ನ ಹತ್ರ ಉಂಟು ಆಲ್ರೆಡಿ. ಎಸ್ ಸರ್, Done. ಥ್ಯಾಂಕ್ ಯು ಸರ್. Since the last 4 years I have been running our industry. It's called Kumar Traders and Industries. HDP products ಮಾಡ್ತಾ ಇದ್ದೇವೆ. ಏನು? HDP high density polyethylene. ನಾವು raw material sheets ತರಿಸಿ ಇಲ್ಲಿ ಫ್ಯಾಬ್ರಿಕೇಟ್ ಮಾಡಿ ಪ್ರಾಡಕ್ಟ್ಸ್ ಗಳನ್ನು. So we have a small unit over here. I want to expand now. I have been working on my own fund so far. ಯಾರು ಓನರ್ ಯಾರು? I have been, ನೀವ? ನಿಮ್ಗೆ 5% ಮಾರ್ಜಿನಲ್ಲಿ ಸಾಲ ಸಿಗ್ತದೆ. okay. So that's what. ಎಷ್ಟು ಸಾಲ ಅಂತ ಅಷ್ಟು ದೊಡ್ಡ ಮನಸ್ಸು ಮಾಡಲಿಲ್ಲ. Maybe 50 lakhs. ಅಷ್ಟೇ? Yeah. That's the first step. ಸಿವಿಲ್ ಎಲ್ಲ ಸರಿ ಉಂಟಲ್ಲ, ಎಲ್ಲ correct. ಬ್ಯಾಲೆನ್ಸ್ ಶೀಟ್ ಎಲ್ಲ ಸರಿ ಉಂಟಲ್ಲ. correct. ಬ್ಯಾಲೆನ್ಸ್ ಶೀಟ್ ನೆಗೆಟಿವ್ ಇರಬಾರ್ದು, ಸಿವಿಲ್ ಸರಿ ಇರಬೇಕು. ಅದು ಎರಡು ಇದ್ರು ಸ್ಕೈ ಇದ್ದಲ್ಲಿ ಇರಬೇಕು. Okay. ಅದೆಲ್ಲ ಕರೆಕ್ಟ್. ಥ್ಯಾಂಕ್ ಯು. ನಾನು ಹರ್ಷ ಕುಮಾರ್ ಸರ್. ಈ ಅಡಿಕೆದು ಗಾರ್ಬಲ್ ಉಂಟಲ್ಲ, ಅದು ಫುಡ್ ಪ್ರೊಸೆಸಿಂಗ್ ಇದರಲ್ಲಿ ಬರುತ್ತೆ ಸರ್ ಸ್ಕೀಮ್ ಅಲ್ಲಿ? ಅದಕ್ಕೆ ಡೌಟ್, ದೊಡ್ಡ ಪ್ರೊಸೆಸಿಂಗ್ ಅಲ್ಲಿ ಬರೋದು ಡೌಟ್. ಯಾಕಂದ್ರೆ ನಿಮ್ದು ಪ್ರೊಸೆಸಿಂಗ್ ಏನಿಲ್ಲ ಅಲ್ಲ, ನೀವು ಅಡಿಕೆಯನ್ನು ಸೈಜ್ ಇಲ್ಲ, ನೀವು ಬರೋದಿಲ್ಲ. ಅದಕ್ಕೆ ಯಾವ ಸ್ಕೀಮ್ ಇಲ್ವಾ? ಅಲ್ಲ, ಟ್ರೇಡಿಂಗ್ ಅಲ್ಲಿ ಮಾಡ್ತೀವಿ. ಟ್ರೇಡಿಂಗ್ ಮಾಡ್ತೀವಿ. ನೀವು ಬಿಲ್ಲಲ್ಲಿ ಮಾಡ್ತೀರಾ? ಅಡಿಕೆ ಅವ್ರದ್ದು ಕಂಪ್ಲೇಂಟ್ ಉಂಟು, ಎಲ್ಲ ಬಿಲ್ ಮಾಡಿ ಥ್ಯಾಂಕ್ ಯು. ಮಾಡಿ, ಬಿಲ್ಲಲ್ಲಿ ಮಾಡಿ, ಬಿಲ್ಲಲ್ಲಿ ಮಾಡಿ, ವಿದೌಟ್ ಬಿಲ್ ವಹಿವಾಟೆ ಮಾಡ್ತೀವಿ. ಓಕೆ, ಕ್ವಿಕ್ ಕ್ವೆಶನ್. ವಿಮೆನ್ಗೆ ಸುಮಾರು ಸಬ್ಸಿಡಿ ಮತ್ತೆ ಮಾರ್ಜಿನ್ ಇದೆ. ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಗೆ ಅಂತ ಏನಾದ್ರು ಸ್ಪೆಸಿಫಿಕ್ ಫೋರಿ ಸ್ಕೀಮ್ ಅಂತಲ್ಲ, ಎನರ್ಜಿ ಎಫಿಷಿಯನ್ಸಿ, ಇಕೋ ಫ್ರೆಂಡ್ಲಿಗೆಲ್ಲ ತುಂಬಾ ಬೆನಿಫಿಟ್ ಉಂಟು. ಎಗ್ರಿ ಬಿಸ್ನೆಸ್ಗೆಲ್ಲ 2% ಪುನಃ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೂಡ. ಇದು ಹ್ಯಾಂಡಿಕ್ರಾಫ್ಟ್ಸ್ ಮತ್ತೆ ಆರ್ಟಿಸನಲ್ ಪ್ರಾಡಕ್ಟ್ಸ್ ಅದರಲ್ಲೇ ಎಲ್ಲ ಎಲ್ಲ ನಿಮ್ಗೆ ಯಾವುದು ಉದ್ಯಮ ಮಾಡಿ. MSME ಅಂದ್ರೆ ನಾವು ಹೇಳಿದಲ್ಲ, ಒಂದು ಬಿಲ್ಡರ್, ಇನ್ನೊಂದು ನಿಮ್ಗೆ ಅಗ್ರಿಕಲ್ಚರ್, ಅದೆರಡು ಬಿಟ್ಟು ಎಲ್ಲ MSME ಅಲ್ಲೇ ಬರ್ತದೆ. ಅಗ್ರಿಕಲ್ಚರ್ ಒಂದು ಬಿಟ್ಟು ಅಗ್ರಿಕಲ್ಚರ್ ಪ್ರಾಡಕ್ಟ್ ಪ್ರೊಸೆಸ್ ಮಾಡೋದಾದ್ರೆ SME ಅಲ್ಲಿ ಬರ್ತದೆ. ಅದರಲ್ಲಿ ತುಂಬಾ ಬೆನಿಫಿಟ್ ಇದೆ. ಓಕೆ, ಅಂಡ್ ಇಫ್ ಯು ಹ್ಯಾವ್ ರಿಕ್ವೈರ್ಮೆಂಟ್ ನಾವು ನಿಮ್ಮನ್ನ ರೀಚ್ ಔಟ್ ಮಾಡ್ಬೋದಾ? ಥ್ಯಾಂಕ್ ಯು ಸರ್. ನಾನೊಂದು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅಂದರೆ ಸ್ಟಾರ್ಟಪ್ ಮಾಡಬೇಕು. ಕೃತಿ ಕೆಳಬದ್ದು. ಇದು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಮಾಡಬೇಕು ಅಂತ ಸ್ಟಾರ್ಟಪ್ಪಲ್ಲಿ ಇದ್ದೀನಿ. ಈಗ ಕೋಕೋನಟ್ ಆಯಿಲಿಂದ ಬನಾನಾ ಚಿಪ್ಸ್ ಮಾಡೋದು. ಸೊ ಅದಕ್ಕೆ ಸಪೋರ್ಟಿವ್ ಆಗಿ ಯಾವ ಥರ ಓಕೆ. ಬಟ್ ಕೋಕೋನಟ್ ಆಯಿಲ್ ಅಂತಾನೆ ಸ್ಪೆಸಿಫಿಕ್. ಕೋಕೋನಟ್ ಆಯಿಲ್ ನೀವು ಚಿಪ್ಸ್ ಮಾಡಿದ್ರೆ ಜಾಸ್ತಿ ದಿನ ಉಳಿದಿಲ್ಲ, ಅದು ಕೌಂಟ್ ಬರ್ತದೆ. ಬಟ್ ಎಕ್ಸ್ಪೈರಿ ಡೇಟ್ ಕಮ್ಮಿಗೆ ಇಟ್ಟು ನೀವು ನಾಡ್ದೊಂದು ನಮ್ಮ ಕಾರ್ಯಕ್ರಮದಲ್ಲಿ ಎಗ್ರಿ ಬಿಸ್ನೆಸ್ ಎಕ್ಸ್ಪೈರ್ಡ್ ಇದ್ದಾರೆ, ಅವ್ರ ಹತ್ರ ಕೂಡ ಮಾತಾಡ್ತೀವಿ. ನೀವು ಅದೇ ಚಿಪ್ಸೇ ಅಂತ ತಲೆಯಲ್ಲಿ ಇಡಬೇಕು. ಯಾವುದು ನಿಮ್ಗೆ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಆಗಾಯ್ತು, ನಿಮಗೆ ಮಾರಿ ಹೋಗಾಯ್ತು, ಹಣ ಕಿಸೆ ಬಂದ್ರೆ ಆಯ್ತಲ್ವಾ. ಬಟ್ ಹೆಲ್ತ್ ಕಾನ್ಶಿಯಸ್ ಆಗಿ ನಾನು ಕೋಕೋನಟ್ ಆಯಿಲ್ ಮತ್ತೆ ಬನಾನಾ ಯಾವುದೇ ವಸ್ತು ಕರಿದ ತಿಂಡಿ ಉಂಟಲ್ಲ, ಯಾರಿಗೂ ಆರೋಗ್ಯಕ್ಕೆ ಒಳ್ಳೆದಲ್ಲ. ಬಟ್ ತಿಂತೀವಲ್ಲ ಸರ್. ಅದಕ್ಕೆ ನೀವು ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಅಂತ ಉಂಟು, ಅದು ಟೆಕ್ನಾಲಜಿ ಕೊಡುವ. ಅದು ನಾವು ನಾನು ಹೇಳಿದಲ್ಲ, 50,000 ಪ್ರೊಜೆಕ್ಟ್ ಮಾಡಿದ್ವಿ. ಯಾವ ಪ್ರೊಜೆಕ್ಟ್ ಹೇಳಿದ್ರೆ 5 ಲಕ್ಷ. ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಮಾಡಿ ಗೋಕುಲ್ ಬ್ರ್ಯಾಂಡ್ ಅಂತ ನೀವು ನೋಡಿರ್ಬೋದು. ಮೆಟಬಡಿ ಕಾಸ್ಟ್ ಇಷ್ಟು ದೊಡ್ಡ ಪ್ಯಾಕೆಟ್ ಒಳಗೆಲ್ಲ ಗಾಡಿ ಪಟ್ಟಂತ ಮಾಡಿದ್ರೆ ಒಂದು 4-5 ಚಿಪ್ಸ್ ಬಟ್ ಒಳ್ಳೆ ಬೆಲೆ. ನಮಸ್ತೆ ಸರ್, ನಾನು ಸತ್ಯಶಂಕರ್ ಭಟ್ ಅಂತ. ನಮ್ದು ಪುತ್ತೂರಿನಲ್ಲಿ LED ಟಿವಿ ಸ್ಮಾರ್ಟ್ ಟಿವಿಗಳನ್ನೆಲ್ಲ ಅಸೆಂಬ್ಲಿಂಗ್ ಮಾಡ್ತಾ ಇದ್ದೇವೆ. ಒಂದು ಸಣ್ಣ ಮಟ್ಟಿದ ಫ್ಯಾಕ್ಟ್ರಿ ಉಂಟು ನಮ್ಮದೇ. ಆಕ್ಚುಲಿ ನಮಗೆ ಎಂತ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಬ್ಯಾಂಕಿಂದ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಉಂಟು. 11 ಪಾಯಿಂಟ್ ಸಮಥಿಂಗ್ ಹಾಕಿ ಕೊಡ್ತಾ ಇದ್ದಾರೆ. 2.5 CR ಉಂಟು. 80. ಹೌದು. ಏನಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ದು ಲಿಮಿಟ್ 5 times ಟರ್ನ್ಓವರ್ ಬೆಂಚ್ ಮಾರ್ಕ್. ಅದು ರೀಸನ್ ಏನು? ಆಕ್ಚುಲಿ ಕೊಲೆಟ್ರಲ್ ಕೊಟ್ಟಿದ್ದೇನೆ ಸರ್ ನಂದು. ಲಾಸ್ಟ್ ನಾನು ಹೇಳಿದೆ, ಕೊಲೆಟ್ರಲ್ ಲಾಸ್ಟ್ ನಿಮ್ಗೆ 80 ಲಕ್ಷ ನಿಂತಿದ್ರೆ ಮತ್ತೆ ನೀವು ಒಂದು 25 ಲಕ್ಷ ಹಾಕಿರ್ತೀರಲ್ಲ, 1,05,00,000 ಆಯ್ತು. 1,05,00,000 ನೀವು ವರ್ಕಿಂಗ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ರೆ 2.5 ಕೋಟಿ ಟರ್ನ್ಓವರ್ ಅಂದ್ರೆ ಅದು ಕಮ್ಮಿ ಆಯ್ತು. ಯಾಕೆ ಕಮ್ಮಿ ಆಯ್ತು? ಮತ್ತೆ ಅಲ್ಲ, ಜನರಲ್ ಸ್ಟಾರ್ಟ್ಅಪ್ ಆದಷ್ಟೇ ಅಲ್ಲ, ಮಾರ್ಕೆಟಿಂಗ್ ಆಗ್ತಾ ಉಂಟು. 1.5 ವರ್ಷ ಆಯ್ತು. ಬ್ಯಾಲೆನ್ಸ್ ಶೀಟ್ ಸ್ವಲ್ಪ ಇಂಪ್ರೂವ್ ಮಾಡಿ, ನಾನು ಬೇಕಾದ್ರೆ ನಿಮಗೆ ಟಿಪ್ಸ್ ಕೊಡ್ತೇನೆ.
ಆಕ್ಚುಲಿ ಸ್ಟಾರ್ಟಿಂಗ್ 9% ಅಂತ ಹೇಳಿದ್ರು, ಆಮೇಲೆ ಈಗ 11 ಪಾಯಿಂಟ್ ಸಮಥಿಂಗ್ ಹೇಳಿದ್ರು. ಆಕ್ಚುಲಿ ಕೆನರಾ ಬ್ಯಾಂಕ್ ಅಲ್ಲಿ ಇರೋದು ಅಲ್ಲ, ಯಾವುದೇ ಬ್ಯಾಂಕ್ ಅಲ್ಲಿ ಬ್ಯಾಂಕಿನ ಒಂದು ಪ್ರಾಬ್ಲಮ್ ಏನಾದ್ರು ಇದ್ರೆ ಅವ್ರು ಹಾಗೆ ಹೇಳ್ತಾರೆ, ಮತ್ತೆ ಬಡ್ಡಿ ಜಾಸ್ತಿ ಮಾಡ್ತಾ ಹೋಗ್ತಾರೆ. ನೀವು ನಿಮ್ಮ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಮಾಡಿದ್ರೆ, ಒಂದು ವೇಳೆ ಅವ್ರು ಮಾಡಿದ್ರೆ ನಾವು ಬೇರೆ ಬ್ಯಾಂಕ್ ಅಂತ ಹೇಳಿದ್ರೆ ಅವ್ರು ಕಮ್ಮಿ ಮಾಡ್ತಾರೆ. ಬ್ಯಾಂಕಿನವರಿಗೆ ಇದ್ದಷ್ಟು ಸವತಿ ಮಾಡ್ತಾರೆ, ಬೇರೆ ಯಾವುದೂ ಇಲ್ಲ. ಬೇರೆ ಬ್ಯಾಂಕ್ ಹೇಳಿದ್ರೆ ಅವ್ರು ಶುಲ್ಕ ಅದೊಂದು ಮಾಡಲಿಲ್ಲ, ಅದು ಬಾಕಿ ಇತ್ತು. ಅಲ್ಲ, ಈಗ ಮಾಡಬೇಡಿ, ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಈಚೆ ಹೆಂಡತಿ ಇಲ್ಲ, ಸವತಿ ಇಲ್ಲ. ನಮಸ್ತೆ, ಪ್ರಸಾದ್ ರೈ. ನಂದೊಂದು ಆಯಿಲ್ ಬಿಸ್ನೆಸ್ ಒಂದಾಗಿದೆ. ಆಯಿಲ್ ಕೋಕೋನಟ್ ಆಯಿಲ್, ಗಾನದ್ದು ಎಣ್ಣೆ ಸ್ಟಾರ್ಟ್ ಮಾಡಿದ್ದೇನೆ. ಅದು ಅಂದರೆ ನಾನು ಅದು ಬೇರೆ ಕೆಲಸದಲ್ಲಿದ್ದೆ, ಅದ್ರ ಜೊತೆಯಲ್ಲಿ ನೋಡುವ ಅಂತ ಒಂದು ಸ್ಟಾರ್ಟ್ ಮಾಡಿದ್ದು 1 ವರ್ಷ ಆಯಿತು. ಇನ್ನು ನಾನು ಅದನ್ನು ಮುಂದುವರಿಸಬೇಕಿದ್ರೆ ಯಾವ ಥರದ ಲೋನ್ ಮಾಡ್ಬೋದು ಅಥವಾ 50% ಎಷ್ಟರವರೆಗೆ ಲೋನ್ ಸಿಗ್ತದೆ ಅದು? ಹೌದು, ಗೊತ್ತು. ಹೌದು. ನಮಸ್ತೆ, ನಾನು ರಮೇಶ್ ಪ್ರಭು ಅಂತ. ಈ 1983ರಲ್ಲಿ ನಾನೊಂದು ಗೋಲ್ಡ್ ಸೋಡಾ ಇಂಡಸ್ಟ್ರಿ ಮಾಡಿದೆ. ಅಂದರೆ ನಾನು ಆಗ ಫಸ್ಟ್ ಡಿಗ್ರಿ ಕಾಲೇಜಿಗೆ ಹೋಗ್ತಾ ಇದ್ದೆ. ಹೊಟ್ಟೆಪಾಡಿಗೆ ಮಾಡಿದ್ದು. ಆನಂತರದ್ದು ಕಾಲಾಂತರದಲ್ಲಿ ಅದಕ್ಕೆ ಡಿಮಾಂಡ್ ಕಡಿಮೆ ಆಯ್ತು ಅಂತ 93ರಲ್ಲಿ ಸಾಫ್ಟ್ವೇರ್ ಮಾಡಿದೆ. ಈಗ ನಾವು ಈಗ ನಮ್ಮ ಸಾಫ್ಟ್ ಡ್ರಿಂಕ್ಸ್ ಫ್ಯಾಕ್ಟ್ರಿ ಇದೆ, ಅದು ಗ್ಲಾಸ್ ಬಾಟಲ್ ಇದೆ, ಅದನ್ನ ನಾವು ಪೆಟ್ ಬಾಟಲ್ ಕನ್ವರ್ಟ್ ಮಾಡುವ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಬಾಟಲ್ ಮಾಡಿ ನಿಮ್ಮ 5 ಪಿ ಇದು ಉಂಟಲ್ಲ, ಅದು ಸಮೇತ ಬಾಟಲ್ ಮಾಡೋದು ಸಮೇತ ನಿಮಗೆ ಈಗ ನನ್ನ ಪ್ರಶ್ನೆ ಇರೋದು, ನಾನು ಇದನ್ನ ಎಕ್ಸ್ಪಾನ್ಷನ್ ಅಂತ ತಗೊಳ್ಬೇಕಾದ್ರೆ ಹೊಸ ಇಂಡಸ್ಟ್ರಿ ಅಂತ ತಗೊಳ್ಬೇಕಾದ್ರೆ ಎಕ್ಸ್ಪಾನ್ಷನ್ ಅಂತ ಮಾಡ್ತೀವಿ. ಮಾಡಿದ್ರೆ ಬೆನಿಫಿಟ್ ಉಂಟು. ವಸ್ತು ಮಾಡಿದ್ರೆ ನಿಮ್ಮ ಬ್ರ್ಯಾಂಡ್ ನೇಮ್ ಅಷ್ಟು ಇದಾಗಬೇಕು. ಬ್ರ್ಯಾಂಡ್ ಯಾವುದು? ನನ್ನ ಬ್ರ್ಯಾಂಡ್ ವಿನ್ನರ್ ಅಂತ. ವಿನ್ನರ್, ಯು ಆರ್ ಆಲ್ವೇಸ್ ವಿನ್ನರ್. ಕ್ಯಾಂಪದವರು ಕೂಡ ಉಂಟಲ್ಲ ಒಂದು ವಿನ್ನರ್. ಎಲ್ಲ ಪ್ರಾಡಕ್ಟ್ 60-70 ಪ್ರಾಡಕ್ಟ್ ಕಾಸ್ಟಿಂಗ್ ಮಾಡಿ ಕೊಟ್ಟದ್ದು ನಾನು. ಫಾರ್ ಯುವರ್ ಇನ್ಫಾರ್ಮೇಶನ್, earlier Camco was making chocolate factory was making losses. ಆಮೇಲೆ LN ಕೂಡೂರು ಇಲ್ಲಿ ಅಧ್ಯಕ್ಷರಾಗಿರುವಾಗ ಅವರು ಟೆಂಡರ್ ಕಾಲ್ ಫಾರ್ ಮಾಡಿ ನನ್ನ ಫೀಸ್ 3 times ಜಾಸ್ತಿ ಇತ್ತು, ಆದರೂ ನನಗೆ ಕೊಟ್ಟರು ಅವರು. ಈಗ ಅದನ್ನೇ ಅಡಾಪ್ಟ್ ಮಾಡ್ತಾರೆ. ನಾವು ನಾನು ಒಂದೇ ಹೇಳ್ತೇನೆ, ದಯವಿಟ್ಟು ಇದು ನಾನು ಫಸ್ಟ್ ಟೈಮ್ ನಿಮಗೆ ಸ್ಪೆಷಲ್ ಆಫರ್, ಇವರ ಹತ್ರ ಪರ್ಮಿಷನ್ ಕೇಳಲಿಲ್ಲ ಅವರು. ನಮ್ಮ ಇದು ಒಂದು ವೇಳೆ ಅವರು ಆಗೋದಿಲ್ಲ ಹೇಳಿದರೆ ಅವ್ರದ್ದು 500 ರೂಪಾಯಿ ನಿಮ್ಮದು ಪ್ರತಿಯೊಬ್ಬರು ಕಿಶೆಯಿಂದ ನಾನು ಹಾಕ್ತೇನೆ, ಆಯ್ತಲ್ಲ. ಎಲ್ಲರೂ ಒಳ್ಳೆ ಇಂಪ್ರೂವ್ ಆಗಬೇಕು, ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು, ಅದು ನಮ್ಮ ಇಂಟೆನ್ಷನ್. ಮೊನ್ನೆ ಎಲ್ಲಿವರೆಗೆ ಅಂದರೆ ಒಬ್ಬರು ವಕೀಲರು 3 ತಿಂಗಳು ಫೈಲ್ ಪೆಂಡಿಂಗ್ ಇಟ್ಟರು. ಬ್ಯಾಂಕಿನವರು ಲೋನ್ ಮಾಡಲಿಕ್ಕೆ ತಯಾರಿದ್ದಾರೆ, ಲೋನೇ ಸ್ಯಾಂಕ್ಷನ್ ಆಗಲಿಲ್ಲ. ಹೇಳ್ತಾರೆ ಎಲ್ಲ ಅವರ ತಂದೆ ತೀರಿ ಹೋಗಿದ್ದಾರೆ, ತಾಯಿಗಂತ ಹೇಳಿ ಇವರು ಕೊಟ್ಟಿದ್ದಾರೆ ಪೇಪರ್. ಇವರೇನು ಮಾಡಿದೆ, ಮಕ್ಕಳಲ್ಲದೆ ಅವರ ಪುನಃ ಮೈನರ್ ರೈಟ್ ಹಾಕಿ ಲೀಗಲ್ ಒಪಿನಿಯನ್ ಕೊಟ್ಟಿದ್ದಾರೆ. ನಾನು ಓನರ್ ಕರೆದೆ, ಬ್ಯಾಂಕಿನವ್ರಿಗೆ ಕರೆದೆ, ಬೇರೆ 2 ಸ್ಪೆಷಲ್ ಲಾಯರನ್ನು ಕರೆದೆ, ಕೂತ್ಕೊಳ್ಳಿ ಹೇಳಿದೆ. ನಾನು ಕೇಳಿದೆ, ನಿಮ್ಮ ತಂದೆಗೆ ಪ್ರಾಪರ್ಟಿ ನಿಮ್ಮ ತಂದೆಯನ್ನು ಬಂದದ್ದ, ಅವರು ಪರ್ಚೇಸ್ ಮಾಡಿದ್ದ? ಅವರು ಪರ್ಚೇಸ್ ಮಾಡಿದ್ದು. ಹಾಗಾದರೆ ಅವರು ತೀರಿ ಹೋದರೆ ನಿಮ್ಮ ತಾಯಿ ಮತ್ತು ನಿಮ್ಮ ಮಕ್ಕಳಿಗೆ ಬಿಟ್ಟರೆ ನಿಮ್ಮ ಮಕ್ಕಳಿಗೆ ರೈಟ್ ಇಲ್ಲ, ಆದ್ದರಿಂದ ಮೈನರ್ ರೈಟ್ ಇಲ್ಲ. ಇಂಥ ವಕೀಲರಿಗೆ ಬ್ಯಾಂಕ್ ಪೆನಲಿಂದ ತೆಗೆದು ಬಿಸಾಡಬೇಕಂತ ಹೇಳಿದೆ. ನೆಕ್ಸ್ಟ್ ಡೇ ಲೀಗಲ್ ಒಪಿನಿಯನ್ ಬಂತು, ಲೋನ್ ಸ್ಯಾಂಕ್ಷನ್ ಆಯಿತು. ಈಗ ಖಂಡಿತವಾಗಿ ಅವರು ಏನೆಲ್ಲ ಹೇಳಿದ್ದಾರೆ ಅದು ಖಂಡಿತ ಅವರು ಮಾಡಿಕೊಡ್ತಾರೆ. ಯಾಕಂದ್ರೆ ಅದು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು. ಮೊನ್ನೆ ಮಂಗಳೂರಲ್ಲಿ ನಾವೊಂದು ಎಂಟರ್ಪ್ರಿನರ್ ಹತ್ರ ಹೋದೆವು, ದೊಡ್ಡ ಎಂಟರ್ಪ್ರಿನರ್. ಅವ್ರ ಹತ್ರ ಕೇಳಿದ್ರು, ನೀವು ಯಾವ ಬ್ಯಾಂಕ್? ಅವ್ರು ಹೇಳಿದ್ರು ಕೋಟಕ್ ಮಹೀಂದ್ರ. ನನಗೆ ಕೆನರಾ ಬ್ಯಾಂಕಲ್ಲಿ ಪ್ರಾಬ್ಲಮ್ ಆಯಿತು, ಹಾಗೆ ನಾನು ಅದಕ್ಕೆ ಹೋದೆ. ಇಮಿಡಿಯೇಟ್ ಹೇಳಿದ್ರು 5-6 ಯಾವುದೆಲ್ಲ ಬೇಕಂದ್ರೆ ನೀವು ರೆಡಿ ಮಾಡಿ ಕೊಡಿ, 3ವರೆಗೆ ನನ್ನ ಕೈಗೆ ಸಿಗಬೇಕು. ನಾವು 2ವರೆಗೆ ಹೋಗಿದ್ದೆವು, 3ವರೆಗೆ ನನ್ನ ಕೈಗೆ ಸಿಗಬೇಕು. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜನರಲ್ ಮ್ಯಾನೇಜರನ್ನು ಕರೀತೇನೆ, ನೀವು ಬನ್ನಿ ಅಂತ ಅವರ ಆಫೀಸಿಗೆ ಕರೆದ್ರು. 4 ಗಂಟೆಗೆ ಸ್ಪಾಟಲ್ಲಿ 1 crore ಬಿಸ್ನೆಸ್, ಇದು 1 crore ಲೋನು ಇಮಿಡಿಯೇಟ್. ಇದನ್ನ ನನಗೆ ಅದಕ್ಕೆ ನಾವು ಸಾಕ್ಷಿ. ಹಾಗೆ ಇವರು ಏನು ಹೇಳಿದ್ರು ಖಂಡಿತವಾಗಿ ಮಾಡಿಕೊಡ್ತಾರೆ ಸರ್. ವಾಮನ್ ಪೈಗಳು ಮತ್ತು ನಮ್ಮ ಅಧ್ಯಕ್ಷರ ಹತ್ರ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮತ್ತು ಇಂಡಸ್ಟ್ರಿಯವರು ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಪುತ್ತೂರಲ್ಲಿ. ತಾವು ಇನ್ನಷ್ಟು ಜನರಿಗೆ ಇದನ್ನು 4 ದಿನ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್, ನಮ್ಮ ಸುದ್ದಿ ಬಿಡುಗಡೆ ಮೂಲಕ ಅರಿವು ಮೂಲಕ ಇದನ್ನು ಎಲ್ರಿಗೂ ನಮ್ಮ ಒಂದು ಅವಕಾಶವನ್ನು
ಕನ್ಸೆಷನ್ ಕೊಟ್ಟಿದ್ದೆ ಪುತ್ತೂರು ಸುಳ್ಯ ಬೆಳ್ತಂಗಡಿ ಇದಕ್ಕೆ ಎಲ್ಲ ತಾವು ಇದನ್ನು ಉಪಯೋಗ ಮಾಡಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೆ. ಈಗ ನಾವು ಮೊನ್ನೆ ಅರಿವು ಅಂತ ಇವ್ರ ಹತ್ರ ಹೋದ್ದು ನಮ್ಮ ಬ್ರ್ಯಾಂಡ್ ಬಗ್ಗೆ ಮಾತಾಡಲಿಕ್ಕೆ. ಆಗ ಅವರು ಹೇಳಿದ್ರು ಅದು ಕೊಟ್ಟರು ಜ್ಞಾನದ ಅರಿವು ಅಭಿವೃದ್ಧಿ ಹರಿವು ಅಂತ. ಕೂಡಲೇ ಅದು ಕೊಟ್ಟಾಯಿತು, ನಾವು ಅದನ್ನು ಬ್ರ್ಯಾಂಡನ್ನು ತಗೊಂಡು. ನಾನು ಯಾಕೆ ಇವತ್ತು ವಿಶೇಷವಾಗಿ ಅವನು ಕರೆಯುವಾಗ 500 ಜನ ಫೀಸ್ ಇಟ್ಟು ಕರೆಯುವ ಅಂತ ಹೇಳಿದೆ, ಆಸಕ್ತಿ ಇದ್ದವರು ಮಾತ್ರ ಬರಲಿ ಅಂತ. ಅದು ಒಂದು. ಇವತ್ತು ಬಂದಾಗ ಒಂದು ರಾಟಿ ಮತ್ತು ವಾಮನ ಬೇರುಗಳ ಒಂದು ಬಲ್ಪು ಕಾರ್ಯಕ್ರಮ ಉಂಟು ಹೇಳಿದರು. ಹಾಗೆ ನಾವು ಮರ್ಜಿ ಮಾಡುವಾಗ ಉಚಿತವಾಗಿ ಮಾಡಿದೆವು. ಯಾಕೆಂದರೆ ಇದಕ್ಕೆ ವ್ಯಾಲ್ಯೂ ಯಾಕೆ ಅಂದರೆ ಬರೋ ಕರೆಕ್ಟ್ ಫುಲ್ಲು ಕೂತ್ಕೊಳ್ಬೇಕು, ಕೇಳಬೇಕು ಮತ್ತು ಪ್ರಯೋಜನ ಪಡೆಯಬೇಕು. ಕ್ವಶನ್ ಕೇಳಬೇಕು. 500 ಕೊಟ್ಟರೆ ಕ್ವಶನ್ ಕೇಳ್ತಿದ್ರು, 500 ಕೊಟ್ಟು ಬಂದದ್ದು. ಇದು ಫ್ರೀ ಆದ ಕ್ವಶನ್ ಕೇಳೋದಿಲ್ಲ. ಅದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ನಾಡ್ದಿಗೆ 20ನೇ ತಾರೀಕಿಗೆ ನೀವು ಯಾರೆಲ್ಲ ರಿಜಿಸ್ಟರ್ ಮಾಡ್ತೀರಾ, ಈಗಲೇ ಹೇಳಿದ್ದಾರೆ ಅವರು 500 ಫೀಸ್ ಕಡಿಮೆ ಅಂತ. ನಮ್ಮಲ್ಲಿ ಅರಿವಿನಲ್ಲಿ ಈ ಫಾರ್ಮ್ಗಳದ್ದೆಲ್ಲ ಮಾಡಲಿಕ್ಕೆ ರಿಜಿಸ್ಟರ್ ಮಾಡ್ಬೋದು. ನೀವು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ. ಅಥವಾ ಆನ್ಲೈನಲ್ಲಿ ಮಾಡಿದರೆ ಮಾಡಿ. ನಿಮ್ಮನ್ನು ಕರ್ಕೊಂಡು ಒಟ್ಟಿಗೆ ಹೋಗೋದ್ರೆ ಒಟ್ಟಿಗೆ ಹೋಗ್ಬೋದು ಬೇಕಾದ್ರೆ. ಅಥವಾ ಅಲ್ಲಿ ಹೋದ ವ್ಯವಸ್ಥೆ ಕೂಡ ಅರಿವು ನಿಮ್ಮೊಟ್ಟಿಗೆ ಇರ್ತದೆ. ಯಾಕೆ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮ ಒಟ್ಟಿಗೆ ಸೇರಿಕೊಳ್ತದೆ. ಅರಿವಿನವರು ಇರ್ತೇವೆ, ನಮ್ಮ ಕ್ಯಾಮರಾಮನ್ ಇರ್ತೇವೆ, ನಮ್ಮ ಜನ ಇರ್ತೇವೆ. ಅದು ಒಂದು ಮಾತ್ರ ಅಲ್ಲ, ನಮ್ಮ ಉದ್ದೇಶ ಅಲ್ಲಿ ನೀವು ಬಂದ ಮೇಲೆ ನೀವೇನು ಕಾರ್ಯ ಮಾಡ್ತೀರಾ ಅದು ನಿರಂತರ ಅರಿವು ನಿಮ್ಮೊಟ್ಟಿಗೆ ಇರ್ತದೆ. ಮತ್ತು SS ಆಗಿಬಿಟ್ಟು ನಾವು ಇರ್ತೇವೆ. ಇದು ಕಂಟಿನ್ಯೂಯಸ್. ನೀವೆಲ್ಲ ಉದ್ಯಮಿಗಳಾಗಬೇಕು, ಸಕ್ಸಸ್ಫುಲ್ ಎಂಟರ್ಪ್ರೈನರ್ ಆಗಬೇಕು, ಸದಾ ನಿಮ್ಮೊಟ್ಟಿಗೆ ಅರಿವು ಇರಬೇಕು, ಸಸ್ಯನ ಒಟ್ಟಿಗಿದೆ. ಇದು ನಮ್ಮ ಶುಭಾಶಯ. ನೀವು ವಂದನೆಗಳು. ಅಂದರೆ ಒಂದು ಅವಾರ್ಡಿಗೆ ಅಪ್ಲೈ ಮಾಡಿ. ನಾನು ಇನ್ಶೂರೆನ್ಸ್ ಕೊಡೋದಿಲ್ಲ, ಬಟ್ ಇದು ಮಾಡ್ತೇನೆ. ಯಾಕಂದರೆ ಈ ಒಂದು ರೂರಲ್ ಏರಿಯಾದಲ್ಲಿ ಇಷ್ಟು ಒಂದು ಉತ್ತಮ ಕಾರ್ಯ ಮಾಡಿದ್ದು ನಿಜವಾಗಿ ಶ್ಲಾಘನೀಯ. ಮತ್ತು ನಾನು ಒಂದು ಹೇಳ್ತೇನೆ, ನೀವು ತುಂಬ ಕಡೆಯಲ್ಲಿ ಅಟೆಂಡ್ ಆಗಿರ್ಬೋದು. ನೀವು ನಿಮ್ಮ ಇದು ಬುಕ್ ಅದಕ್ಕಿಂತ ರೈಟಿಂಗ್ ಪ್ಯಾಡ್ ಇಷ್ಟು ಸಣ್ಣದು ಕೊಡ್ತಾರೆ, ಇದಿಲ್ಲ. ಇದು ನೋಡಿ, ದಿಸ್ ಇಸ್ ದ ರೈಟಿಂಗ್ ಪ್ಯಾಡ್. ಯಾವುದೆಲ್ಲ ಬ್ಯಾಂಕ್ ಸ್ಪಾನ್ಸರ್ ಲಾಸ್ಟ್ ಟೈಮ್ ನೋಡಿ, ಇಷ್ಟು ಬ್ಯಾಂಕ್ ಸ್ಪಾನ್ಸರ್ ಯಾವುದೆಲ್ಲ ಬ್ಯಾಂಕ್ ಉಂಟು ಎಲ್ಲ ಇನ್ವಾಲ್ವ್ಡ್. ಅಂದರೆ ಅವರು ಎಷ್ಟು ದಕ್ಷಿಣೆ ಕೊಡ್ತಾರೆ ಅದಕ್ಕೆ ಸರಿಯಾಗಿ ನಮ್ಮದು ಪ್ರದಕ್ಷಿಣೆ. ಅಂದರೆ ಮೇನ್ ಸ್ಪಾನ್ಸರ್ ಕರ್ನಾಟಕ ಬ್ಯಾಂಕ್ ಆಲ್ರೆಡಿ ಅಗ್ರೀಡ್ ಫಾರ್ ಮೇನ್ ಸ್ಪಾನ್ಸರ್. ಅವರ ಸ್ಪಾನ್ಸರ್ ದುಡ್ಡಲ್ಲಿ ನಾನು ನಿಮಗೆ ಕನ್ಸೆಷನ್ ಕೊಡೋದು, ನನ್ನ ಕಿಸೆಯಿಂದ ಕೊಡೋದಲ್ಲ, ಆಯಿತಾ? ಆದ್ದರಿಂದ ಇದು ನೀವು ಅಪರ್ಚುನಿಟಿ ಮಿಸ್ ಮಾಡಬೇಡಿ. ಯಾರೋ ಬರ್ತ್ಡೇಗೆ, ಯಾರೋ ಮದುವೆಗೆ, ಯಾರೋ ಬಜ್ಜೆ ಊಟಕ್ಕೆ ನೀವು ಏನು ಮಿಸ್ ಮಾಡಿದೆ ಅವ್ರಿಗೆ ಬೇಜಾರಾಗ್ತದೆ ಅಂತ ಹೋಗ್ತೀರಿ. ಅವ್ರಿಗೆ ಬೇಜಾರಾದ್ರೆ ಅಡ್ಡಿಲ್ಲ, ನಿಮಗೆ ನೀವು ಬೇಜಾರು ಮಾಡ್ಕೊಳ್ಬೇಡಿ. ಸ್ನೇಹಿತರೆ, ಇನ್ನು ಮುಂದಿನ ಕಾರ್ಯಕ್ರಮ ಧನ್ಯವಾದ ಸಮರ್ಪಣೆ. ನಮ್ಮ ರವಿಕೃಷ್ಣ ಕಲ್ಲಾಜೆ ಅವರಿಂದ ಒಂದು ಉತ್ಸಾಹದ ಗಣಿ ವಿಷಯ, ಬಹುಶಃ ಬಗೆದಷ್ಟು ವಿಷಯಗಳು ಸಿಗುವಂಥ ನಮ್ಮ ರೊಟೇರಿಯನ್ SS ನಾಯಕ್ ಅವರು ತುಂಬ ಸಮಾಜಮುಖಿಯಾಗಿ ಮತ್ತು ಅವರ ಒಂದು ಕಲ್ಪನೆಗಳು ಅದ್ಭುತವಾಗಿದೆ. ನಾವು ಕೇಳಿದ ಬಹುಶಃ ಯಾವ ಪ್ರಶ್ನೆಗೂ ಉತ್ತರ ಇಲ್ಲ ಅಂತಲಿಲ್ಲ, ಬಹುಶಃ ನಮಗೆ ಪ್ರಶ್ನೆಗಳೇ ಇಲ್ಲ, ಅಷ್ಟು ರೀತಿಯಲ್ಲಿ ಅವರು ನಮ್ಮನ್ನು ಎನ್ರಿಚ್ ಮಾಡಿದ್ದಾರೆ. ಅವರಿಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಅರಿವು ಸುದ್ದಿಯ ಸಹ ಸಂಸ್ಥೆ ಅರಿವು ಇದರ ಪರವಾಗಿ ಹಾಗೂ ಪುತ್ತೂರಿನ ಎಲ್ಲ ಜನತೆಯ ಪರವಾಗಿ ವಿಶೇಷವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಇಂಥ ಒಂದು ಸಮಾಜಮುಖಿ ಕೆಲಸಗಳನ್ನು ಚೇಂಬರ್ ಆಫ್ ಕಾಮರ್ಸ್ ಹಾಗೆ ಅದೇ ರೀತಿ ಅರಿವು ಸಂಸ್ಥೆ ಕೂಡ ಮಾಡ್ತಾ ಇದೆ. ನಮ್ಮ ಈಗಿನ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರಾದ ವಾಮನ್ ಪೈ ಅವರ ಇನಿಷಿಯೇಟಿವ್, ಅವರು ಇಂಥ ಒಂದು ಕಾರ್ಯಕ್ರಮ ಆಗಬೇಕು. ಅವರು ಅವತ್ತು ನಮ್ಮ ಹತ್ರ ಹೇಳುವಾಗ ಹೇಳ್ತಾ ಇದ್ರು, SS ನಾಯಕ್ ಅಂತೇಳಿ ಬರ್ತಾರೆ, ಅವರಿಗೆ ಗೊತ್ತಿಲ್ಲದ ವಿಷಯ ಇಲ್ಲ. ಬಹುಶಃ ಅವರು ಅಟೆಂಡ್ ಆಗಿದ್ರೆ ಏನೋ ನಂಗೆ ಗೊತ್ತಿಲ್ಲ. ಅಂತೂ ಅವರು ಏನು ಹೇಳಿದ್ದಾರೆ ಅದಕ್ಕಿಂತ 10 ಪಟ್ಟು ಹೆಚ್ಚು ನಾಲೆಜ್ಫುಲ್ ವ್ಯಕ್ತಿಯನ್ನು ಇಲ್ಲಿ ಕರೆಸಿದ್ದಾರೆ. ತುಂಬ ಧನ್ಯವಾದಗಳನ್ನು ನಮ್ಮೆಲ್ಲರ ಪರವಾಗಿ ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಡಾಕ್ಟರ್ ಶಿವಾನಂದ್ ಅವರು, ನಮ್ಮ SS ನಾಯಕ್ ಸರ್ ಈಗ ಹೇಳಿದಾಗೆ ಪುತ್ತೂರಲ್ಲಿ 10 ಹಲವು ಆಲೋಚನೆ ಕಲ್ಪನೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವವರು. ಕೇವಲ ಒಂದು ಪೇಪರನ್ನು ಮಾತ್ರ ಅಲ್ಲ, ಪೇಪರ್ನ ಜೊತೆಯಲ್ಲಿ ಇಲ್ಲಿಯ ಕೃಷಿಕರಿಗೆ, ಸಣ್ಣ ಸಣ್ಣ ವ್ಯವಹಾರಸ್ಥರಿಗೆ ಪ್ರತಿಯೊಬ್ಬರಿಗೂ ಒಂದು ಹೆಲ್ಪ್ ಆಗಬೇಕು, ಅವರ ಪ್ರಾಡಕ್ಟ್ಗಳಿಗೆ ಒಂದು ಮಾರುಕಟ್ಟೆ ಸಿಗಬೇಕು. ಅಥವಾ ಯಾವುದೇ ಎಲ್ಲಿ ತನಕ ಅವರ ಸರ್ವಿಸ್ ಇತ್ತು ಅಂದರೆ ಮಂಗಳೂರಿಂದ ಏನಾದರೂ ಸಾಮಾನು ಹಾಕಿದ್ರೆ, ಏನಾದರೂ ಬಾಕ್ಸ್ ಏನಾದರೂ ಹಾಕಿದ್ರೆ ಅದನ್ನು ಕಲೆಕ್ಟ್ ಮಾಡಿ ಅವರೇ ಇಟ್ಕೊಂಡು ಅವರು ನಮ್ಗೆ ಕೊಡುವಂಥ ವ್ಯವಸ್ಥೆ ನೋಡುವಾಗ ಸಿಂಪಲ್ ಕಾಣ್ಬೋದು, ಆದರೆ ಅಂಥ ವ್ಯವಸ್ಥೆಯನ್ನು 10 ವರ್ಷ ಹಿಂದೆ ಅವರು ಶುರು ಮಾಡಿದ್ರು. ಸೊ ಈ ರೀತಿಯ ಸಮಾಜಮುಖಿ ಕಾರ್ಯಗಳನ್ನು ಅವರು ತುಂಬಾ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಮ್ಮ ಚೇಂಬರ್ ಆಫ್ ಕಾಮರ್ಸಿನ ಮತ್ತು ನಮ್ಮೆಲ್ಲರ ಪರವಾಗಿ ವಿಶೇಷವಾದ ಧನ್ಯವಾದಗಳು.
ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.